ಲೈಕ್ ಕೊಟ್ಟರು ಯಾರು ಗೊತ್ತಿಲ್ಲ. ಯಾರು ಬಂದ್ರಿ? 1 ಮೆಂಬರ್ಸ್ ಇದ್ದೀರಾ? ಆದಿತ್ಯ, ಹಾಯ್ ಮೀ ನಿರಾಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಲೈಕ್ ನಿರಾಲಿ. ಥ್ಯಾಂಕ್ ಯು ಸೋ मच निराली. छुट्टी है आज, छुट्टी निराली को. नाश्ता हो गया निराली? हैप्पी डे. हाय 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 हरिणी जी, गुड मॉर्निंग, वेलकम. हाँ, नाश्ता हो गया. हैप्पी डे. सेकेंड लाइक, सेकेंड कमेंट. थैंक यू सो मच, थैंक यू. गुड मॉर्निंग सिस, गुड मॉर्निंग. हेमलोक ಅವರು गुड मॉर्निंग. हैप्पी डे ಅವರೇ गुड मॉर्निंग. निराली गुड मॉर्निंग. हाँ, आपका मेरा भी हो गया. मेरा काम होने के बाद बैठ गई अभी. ಹೇಮಲೋಕ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಹೇಮಲೋಕ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಆದಿತ್ಯ ಅವ್ರು ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ನಿರಲಿ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. हैप्पी डे और नाइस सपोर्ट. आदित्य वेयर इज? यस इज इधर है. टीवी देखता है. यशवी तो सन्वी तो टीवी देखता है. हैप्पी सुपर सपोर्ट. थैंक यू सो मच. सुपर सपोर्ट ಅಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸುಪರ್ ಸಪೋರ್ಟ್ ಅಲ್ಲಿದ್ದೀರಾ? हैप्पी डे ಅವರು ಥ್ಯಾಂಕ್ ಯು ಸೋ ಮಚ್. ಹಾಂ, ಹಾಯ್ हैप्पी सुपर सपोर्ट ಅಲ್ಲಿದ್ದಾರೆ. या अभी इधर है. यशवित सन्वित टीवी देखता रहता है. ए आवाज आता है ना? वही. बाय. थैंक यू सो मच. हैप्पी डे ಅವರು ಐಸಾ ಅಂತಿದ್ದಾರೆ. हैप्पी डे ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿರಲಿ इडली जाने. यशु इधर आ जा. निराली दीदी गया. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. हैप्पी डे ಅವರು ಥ್ಯಾಂಕ್ ಯು ಸೋ ಮಚ್. हैप्पी डे ಅವರೇ 6 ಮೆಂಬರ್ಸ್ ಇದ್ದೀರಾ. ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. हैप्पी ಸಂಡೇ ಎಲ್ರಿಗೂ. हैप्पी ಸಂಡೇ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 6 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. 7 ಮೆಂಬರ್ಸ್ ಇದ್ದೀರಾ. ಹರಿನಾಜಿ हैप्पी ಸಂಡೇ ನಿಮಗೂ ಕೂಡ. हैप्पी ಸಂಡೇ. ಆಯಿತು, ಸಂಡೇ ಸ್ಪೆಷಲ್ ಏನು ಇವತ್ತು? ಟಿಫನ್ ಆಯಿತಾ? हैप्पी डे ಅವರೇ ಟಿಫನ್ ಮಾಡಿದ್ರಾ? 7 ಮೆಂಬರ್ಸ್ ಇದ್ದೀರಾ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಇದ್ದರೆ ವೇಸ್ಟ್ ಅಲ್ವಾ? ಐಡಲ್ ಇರಬೇಡಿ. ಯಾಕೆ ಐಡಲ್ ಇರ್ತೀರಾ? ಬಂದು ಸಪೋರ್ಟ್ ಮಾಡಿ. ಸೊ ಸಂಡೇ ಸ್ಪೆಷಲ್ ಉಪ್ಪಿಟ್ಟು. ನನಗೆ ದೋಸೆ, ನೀರು ದೋಸೆ, ನೀರಲ್ಲೇ ಮಾಡಿದ್ದು ದೋಸೆ, ನೀರು ದೋಸೆ ಅಂತ ಅಂತಾರೆ. ಅದಕ್ಕೆ ಗೊತ್ತಾ ನಿಮ್ಮ ಕಡೆ ಏನಾದರೂ ಉಂಟಾ ಅದು? ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. 6 ಮೆಂಬರ್ಸ್ ಇದ್ದೀರಾ. 4 ಲೈಕ್ ಬಂದಿದೆ. ರಾಜೇಂದ್ರ ದೇಸಾಯಿ ಬ್ರದರ್ ಬಂದರು. ಹಾಯ್ ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ದೇಸಾಯಿ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರದರ್. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. 4 ಮೆಂಬರ್ಸ್ ಇದ್ದೀರಾ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. 4 ಮೆಂಬರ್ಸ್ ಇದ್ದೀರಾ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. हैप्पी डे. ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಹೇಮಲೋಕ ಅವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ಹೇಮಲೋಕ ಅವರೇ. ಸೌಮ್ಯ ಚಿಟ್ಟಿ ಅವರು ಬಂದವರು. ಗುಡ್ ಮಾರ್ನಿಂಗ್ ಬೆಳದಿಂಗಲ್ ಸಿಸ್ಟರ್. ಗುಡ್ ಮಾರ್ನಿಂಗ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಆಯಿತು ಆರ್ ಫ್ರೆಂಡ್ಸ್ ಅಂತಿದ್ದಾರೆ. ಆಯ್ತಾ ಆಲ್ ಫ್ರೆಂಡ್ಸ್ ಅಂತಿದ್ದಾರೆ. ಸೌಮ್ಯ ಅವರು ಗುಡ್ ಮಾರ್ನಿಂಗ್ हैप्पी ಡೇಸ್ ಅಂತಿದ್ದಾರೆ. ಸೌಮ್ಯ ಅವರು ಗುಡ್ ಮಾರ್ನಿಂಗ್ हैप्पी ಡೇಸ್ ಅಂತಿದ್ದಾರೆ. ಕ್ಯಾ ಬಾಲ್ ಕೊಡು. 4 ಮೆಂಬರ್ಸ್ ಇದ್ದೀರಾ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. 4 ಮೆಂಬರ್ಸ್ ಇದ್ದೀರಾ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಪವನ್ ಕುಮಾರ್, ಪ್ರೀತಿ ಕುಮಾರ್ ಅವರು ಬಂದರು. ಐ ಸಾಯ್ ವೆಲ್ಕಮ್. ಗುಡ್ ಮಾರ್ನಿಂಗ್ ಸೀಸ್. ಗುಡ್ ಮಾರ್ನಿಂಗ್. ತಿಂಡಿ ಆಯಿತಾ ಬೆಳದಿಂಗಳು ಸಿಸ್ಟರ್ ಅಂತಿದ್ದಾರೆ. ಆಯಿತು ನಿಮ್ದು ಆಯಿತಾ ತಿಂಡಿ? ನನಗೆ ದೋಸೆ ಮಾಡಿದ್ದೆ. ನಿಮಗೆ
ಹಾಯ್ ಹಾಯ್ ಆಲ್ ಅಂತಿದ್ದಾರೆ ನಮ್ಮ ರಾಜೇಂದ್ರ ಬ್ರದರ್. ಪ್ರೀತಿ ಕುಮಾರ್ ಅವರು 1K ನಿಯರ್ ಇದ್ದೀನಿ ನೋಡಿ. ಪ್ರೀತಿ ಕುಮಾರ್ ಅವರು 1K ನಿಯರ್ ಇದ್ದಾರಂತೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಸೌಮ್ಯ ಚಿಟ್ಟಿ ಅವರು ಹಾಯ್ ಪ್ರೀತಿ ಕುಮಾರ್ ಅಂತಿದ್ದಾರೆ. 8 ಮೆಂಬರ್ಸ್ ಇದ್ದೀರಾ, ಐಡಲ್ಲಿರಬೇಡಿ, ಬಂದು ಸಪೋರ್ಟ್ ಮಾಡಿ. ಹಾಯ್ ಸೌಮ್ಯ ಸಿಸ್ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಏಯ್ ಸನ್ವಿತ್ ಲಕ್ಕಪ್ಪ ಸ್ವಾತಿ ಅವರ ಟಿಫನ್ ಎಲ್ಲ ಆಯ್ತಾ ಅಂತಿದ್ದಾರೆ. ಹಾಯ್ ಪ್ರೀತಿ ಕುಮಾರ್ ಅವರ ಟಿಫನ್ ಆಯ್ತಾ ಹೇಳ್ತಿದ್ದಾರೆ ನೋಡಿ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಘವೇಂದ್ರ ಸ್ವಾಮಿ ಪ್ರಸನ್ನ ಅವರು ಬಂದರು. ಹಾಯ್ ಹಾಯ್ ರಾಘವೇಂದ್ರ ಸ್ವಾಮಿ ಪ್ರಸನ್ನ ಅವರೇ ವೆಲ್ಕಮ್ ನಿಮಗೆ, ಗುಡ್ ಮಾರ್ನಿಂಗ್. ಹಾಂ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸೌಮ್ಯ ಚಿಟ್ಟಿ ಅವರು ಹಾಯ್ ರಾಘವೇಂದ್ರ ಪ್ರಸನ್ನ ಅಂತಿದ್ದಾರೆ. ಇನ್ಸ್ಪೈರಿಂಗ್ ವರ್ಲ್ಡ್ ಅವ್ರು ಬಂದರು. ಹಾಯ್ ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ನಿಮಗೆ ಇನ್ಸ್ಪೈರಿಂಗ್ ವರ್ಲ್ಡ್, ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಪ್ರೀತಿ ಕುಮಾರ್ ಅವರು ಶ್ರೀ ರಾಘವೇಂದ್ರ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ಹಾಯ್ ಇನ್ಸ್ಪೈರಿಂಗ್ ಸಿಸ್ಟರ್ ಅಂತಿದ್ದಾರೆ ನಮ್ಮ ಸೌಮ್ಯ ಸಿಟಿ ಅವರು. ರಾಘವೇಂದ್ರ ಸ್ವಾಮಿ ಅವರು ಸಪೋರ್ಟಲ್ಲಿದ್ದಾರೆ. ಹಾಯ್ ಇನ್ಸ್ಪೈರಿಂಗ್ ಸಿಸ್ಟರ್ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಲೈಕ್ ಡನ್ ಅಂತಿದ್ದಾರೆ. ಸೌಮ್ಯ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಸೌಮ್ಯ ಚಿಟ್ಟಿ ಅವರು. ಎಪಿ ಡೇ ಅವರು ಹಾಯ್ ಸೌಮ್ಯ ಸಿಸ್ ಅಂತಿದ್ದಾರೆ. ಸೌಮ್ಯ ಸಿಸ್ ಇನ್ಸ್ಪೈರಿಂಗ್ ಸಾರಿ ನಿಮ್ಮ ಲೈವ್ಗೆ ಬರಲಿಕ್ಕೆ ಆಗಲಿಲ್ಲ ನೈಟಲ್ಲಿ ಅಂತಿದ್ದಾರೆ. ಪ್ರೀತಿಯವರು ಲೈಕ್ ಡನ್ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಅವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಇನ್ಸ್ಪೈರಿಂಗ್ ವರ್ಲ್ಡ್ ಅವರು ನೋ ಪ್ರಾಬ್ಲಮ್ ಸೌಮ್ಯ ಸಿಸ್ ಇಟ್ಸ್ ಓಕೆ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಅವರು ಬಂದರು. ಹಾಯ್ ಸ್ವಾತಿ ಅವರೇ ವೆಲ್ಕಮ್ ನಿಮಗೆ, ಲೈಕ್ ಡನ್ ಅಂತಿದ್ದಾರೆ ಸ್ವಾತಿ ಅವರು. ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರೇ, ವೆಲ್ಕಮ್ ನಿಮಗೆ. ಸೌಮ್ಯ ಅವರು ಸಾರಿ ಸಿಸ್ಟರ್, ಬಟ್ ಆದರೆ ನನಗೆ ಒಂದು ಗಿಲ್ಟ್ ಫೀಲ್ ಆಗ್ತಾ ಇತ್ತು. ನನಗೆ ಕೆಲಸ ಇತ್ತು. ನನಗೂ ಕೂಡ ಹಾಗೆ ಆಗುತ್ತೆ. ಒಬ್ಬರ ಲೈವ್ಗೆ ಹೋಗಲಿಲ್ಲ ಅಂದರೆ ಗಿಲ್ಟ್ ಕಾಡುತ್ತೆ. ಅವರು ಬಂದಿದ್ದಾರೆ ನಾವು ಹೋಗಿಲ್ಲ ಅಂತ, ಹಾಗೆ ಇರುತ್ತೆ. LM ಅವರು ಹಾಯ್ ಸಿಸ್ಟರ್ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಅವರು ರಾಧೆ ರಾಧೆ ಅಂತಿದ್ದಾರೆ. ಅದೇನು ರಾಧೆ ರಾಧೆ ಇವತ್ತು. ಹಾಯ್ ಹಾಯ್ LM ಅವರೇ ಗುಡ್ ಮಾರ್ನಿಂಗ್. ಕಂಟೆಂಟ್ ಸರ್ಕಲ್ ಅವರೇ ಗುಡ್ ಮಾರ್ನಿಂಗ್. LM ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಕಂಟೆಂಟ್ ಸರ್ಕಲ್ ಅವರೇ ಒಂದು ಲೈಕ್ ಕೊಡಿ. ಗುಡ್ ಮಾರ್ನಿಂಗ್ ನಿಮಗೆ, ವೆಲ್ಕಮ್. ಹಾಯ್ ಕಂಟೆಂಟ್ ಸರ್ಕಲ್ ಅವರೇ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಸೌಮ್ಯ ಚಿಟ್ಟಿ ಅವರು ಹಾಯ್ ಕಂಟೆಂಟ್ ಸರ್ಕಲ್ ಅವರೇ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಅವರು ಏಜಸ್ ವಿಡಿಯೋ ನೋಡಿ ಕಮೆಂಟ್ ಹಾಕಿದೆ ಅಂತಿದ್ದಾರೆ. ಹೌದಾ, ಅವರು ಕೂಡ ನೋಡ್ತಾರೆ ಖಂಡಿತ. ಲೈಕ್ ಅಂತಿದ್ದಾರೆ ನೋಡು. ಅಲ್ಲಿ ವಾಷಿಂಗ್ ಮಿಷನ್ ಚಾಲು ಉಂಟು, ಚಾಲಿದೆ ವಾಷಿಂಗ್ ಮಿಷನ್. ಹೋಗಬೇಡ ಅಲ್ಲಿಗೆ. ಹಾಂ ಹೋಗಬೇಡ. ಹಾಂ ಹೋಗು, ಉದರ್ಜ ವಾಷಿಂಗ್ ಮಿಷನ್ ಚಾಲಿದೆ ಅಲ್ಲಿ, ಹೋಗಬೇಡ ಅದರೊಳಗೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಾಘವೇಂದ್ರ ಅವರು. ಸ್ವಾತಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಕೂಲ್ ಅಂತಿದ್ದಾರೆ ಕಂಟೆಂಟ್ ಸರ್ಕಲ್ ಅವರು. ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಅದು ಒಂದು ಲೈಕನ್ನು ಕೊಡಿ. ಕಂಟೆಂಟ್ ಸರ್ಕಲ್ ಬ್ರದರ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ರಾಘವೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಜೆ 4:30ಕ್ಕೆ ನಮ್ಮ ಮನೆಯಲ್ಲಿ ಲೈವ್ ಇರುತ್ತೆ. ಎಲ್ಲ ಸ್ನೇಹಿತರಿಗೂ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಸ್ವಾತಿ ಅವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್. LM ಆಂಡೆ ಅಂದರೆ ಏನು, LM ಅಂದರೆ ಏನು ಅಂತಿದ್ದಾರೆ. ಟಿಫನ್ ಆಯಿತಾ ಸಿಸ್ ಅಂತಿದ್ದಾರೆ. ಟಿಫನ್ ಆಯಿತು, ನಿಮ್ದು ಆಯಿತಾ? ಇನ್ಸ್ಪೈರಿಂಗ್ ಅವರು ಹೌದು, ಆದರೂ ಎಲ್ಲ ಟೈಮು ಒಂದೇ ಥರ ಇಲ್ಲ, ಒಂದೊಂದು ಸಲ ಕೆಲಸ ಇರುತ್ತೆ. ಇಟ್ಸ್ ಓಕೆ. ಹೌದು ಅದೇ ಹೌದು, ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಹಾಯ್ ಸಮೀರ್ ಚಿಟ್ಟಿ ಅವರೇ ನಾಷ್ಟ ಆಯಿತಾ ಅಂತಿದ್ದಾರೆ. ಸೌಮ್ಯ ಚಿಟ್ಟಿ. TV17 ಅವರು ಬಂದರು. ಅತ್ತೆ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ TV17. ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೈರಿಂಗ್ ವರ್ಲ್ಡ್ ಅರ್ಥ ಮಾಡಿಕೊಂಡಿದ್ದಕ್ಕೆ. ಹೌದು, ಅರ್ಥ ಆಗಬೇಕು, ಇಲ್ಲಾದರೆ ಒಂದೇ ಥರ ಇರೋದಿಲ್ಲ. ಯಾವ ಟೈಮ್ ಕೂಡ ಒಂದೇ ಥರ ಇರಲ್ಲ. ಇನ್ಸ್ಪೈರಿಂಗ್ ಹಾಯ್ ಟು ಅಂತಿದ್ದಾರೆ. ಇನ್ಸ್ಪೈರಿಂಗ್ ಹಾಯ್ ಅಂತಿದ್ದಾರೆ TV17 ಅವರು. ಕಂಟೆಂಟ್ ಸರ್ಕಲ್ ಗ್ರೇಟ್ ಅಂತಿದ್ದಾರೆ. ಸೌಮ್ಯ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಇಲ್ಲಿ ಕೊಡು ಅಲ್ಲಿ ವಾಷಿಂಗ್ ಮಿಷಿನ್ ಇದೆ ಅಂದಿದ್ರೆ ಗೊತ್ತಾಗಲ್ವಾ ಅವನಿಗೆ ಅಂತ ನೋಡ್ಬೇಕು ನನಗೆ ಈಗ. ಹಾಂ, ಅದು ಕೊಡು, ಬ್ರಷ್ ಕೊಡು. ಯಾವ ಬ್ರಷ್ ಯಾವ ವಾಷಿಂಗ್ ಮಿಷಿನ್ ಶಾಕ್ ಹಾಕೊಂಡು ಬಂದು ಅರ್ಥ ಇದ್ದೀನಿ ಅಂತ ಮಲ್ಪೈತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು
ರಚನಾ ಅವರು ಬಂದರು. ಹಾಯ್ ಹಾಯ್, ವೆಲ್ಕಮ್ 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 ಟು ಲೈವ್ ಟು ಅಂತಿದ್ದಾರೆ. ನಾನು ಲೈಕ್ ಇದ್ದೇನೆ ಅಂತಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟಲ್ಲಿದೆ. ಇನ್ಸ್ಪೈರಿಂಗ್ ಟಿಫನ್ ಆಯಿತಾ ಅಂತಿದ್ದಾರೆ. ಟಿ ವಿ ಅವರು ಸೂಪರ್ ಸಪೋರ್ಟ್ ಎಲ್ಲಿ ನಮ್ಮ ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಪ್ಲೀಸ್ ಅಂತಿದ್ದಾರೆ. ನೋಡಿ, ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್. ಹಾಯ್ ಸೌಮ್ಯ ಚಿಟ್ಟಿ ಸಿಸ್ಟರ್ನೇ, ಹೇಗೆ ಗೊತ್ತು ನಾನು ನಿಮಗೇನು ಬಂದಿದ್ನಾ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿ ಇನ್ಸ್ಪೈರಿಂಗ್ ಪ್ಯಾನ್ ಹೇಗಿದೆ ಸಿಸ್ಟರ್, ಹೇಗೆ ಗೊತ್ತು ನಾನು ನಿಮಗೇನು ಬಂದಿದ್ನಾ ಅಂತಿದ್ದಾರೆ ರಾಘವೇಂದ್ರ ಅವರು. ರಾಜೇಂದ್ರ ಕುಮಾರ್ ಅವರು ಸೂಪರ್ ಸಪೋರ್ಟು. ರಾಘವೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್. ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. TV 17 ಟೀ ಕಾಫಿ ಎಲ್ಲ ಆಯ್ತಾ ಅಂತಿದ್ದಾರೆ. ಸೌಮ್ಯ ಅತ್ತೆ ಹಾಯ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ನಮ್ಮ ಲೈವ್ಗೆ ಸಂಜೆ 4:30ಕ್ಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮ್ಯಾ ಕನ್ನಡ ಹಾಯ್ ಅಕ್ಕ, ಹಾಯ್ ವೆಲ್ಕಮ್ ವೆಲ್ಕಮ್ ರಮ್ಯ ಅವರೇ. ಗುಡ್ ಮಾರ್ನಿಂಗ್ ರಮ್ಯ ಅವರೇ, ತಿಂಡಿ ಆಯಿತಾ? ರಾಘವೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿ ಇನ್ಸ್ಪೈರಿಂಗ್ ಅವರು ಟಿಫನ್ ಆಯಿತು ಟು ಅಂತಿದ್ದಾರೆ. ಸೌಮ್ಯ ಅತ್ತೆ ಎಲ್ಲ ಮುಗೀತು ನಿಮ್ಮದು ಟಿಫನ್ ಅಂತಿದ್ದಾರೆ. ರಚನಾ ಗೋಪಾಲ್ ಸೂಪರ್ ಸಪೋರ್ಟ್. TV 17 ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಸಿಸ್ ಅಂತಿದ್ದಾರೆ. ಹಾಯ್ ರಮ್ಯ ಅವರೇ, ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್ ರಮ್ಯ ಅವರೇ, ಹಾಯ್ ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್ ನಿಮಗೆ. ರಚನಾ ಅವರು ಸೂಪರ್ ಸಪೋರ್ಟ್. TV 17 ಅವರು ಸೂಪರ್ ಸಪೋರ್ಟ್. ರಾಘವೇಂದ್ರ ಅವರು ಸೌಮ್ಯ ಮಾತಾಡ್ಸೋಕ್ಕೆ ತುಂಬ ಥ್ಯಾಂಕ್ಸ್ ಅಂತಿದ್ದಾರೆ. ರಾಘವೇಂದ್ರ ಅವರು. ಎಲ್ಲಮ್ಮ ಅವರು ಹಾಯ್ ಫ್ರೆಂಡ್ಸ್, ಎಲ್ಲ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಅವರು ಜೋಕುಲು ಸೂಪರ್. ಜೋಕುಲ ಓ ದೇವನೇ ಜೋಕುಲು ಒಂಜಿ ಐದ ಮುಟ್ಟ ಜೊತ್ತೊಂದು TV ತಗೊಂಡಿತ್ತೇರು ಲೈವ್ ಸ್ಟಾರ್ಟ್ ಮಲ್ಪುನೇ ತಡ ಜೋಕುಲ ಸುರುವೆ ಜೋಕುಲೆಗಳ ಗೊತ್ತಾವನೇನು ಜೊತಲಿ ನಮ್ಮ ದೇವ. ಏನೂ ಇಲ್ಲ. TV 17 ಅವರೇ ಈಗ ಏನು ಮಾಡಬೇಕು ಅಂತಿದ್ದಾರೆ. ನಮ್ಮ ಅಕ್ಕನ ಹೆಸರು ಸೌಮ್ಯನೇ ಚಿಟ್ಟಿ ಅವರೇ ಅಂತಿದ್ದಾರೆ. ವೈಶು ಎಲ್ಲಿ ಅತ್ತೆ ಅಂತಿದ್ದಾರೆ, ಗೊತ್ತಿಲ್ಲ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್. ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. TV 17 ಅವರು ಸೂಪರ್ ಸಪೋರ್ಟ್. ಕಂಟೆಂಟ್ ಬ್ರದರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರ ಹೆಲೋ ಅಕ್ಕ, ಹೆಲೋ ಆಯ್ ಯಾವಾಗದಿಂದ ಆಯ್ ಅಂತಿದ್ದೀನಿ ರಮ್ಯಾ ಅವರೇ. ಕಂಡೆನ್ಸನ್ ಕಾಲು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಗುಡ್ ಮಾರ್ನಿಂಗ್ ಸಿಸ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್. अभी नहीं चाहिए बेटा, क्या है करने का? हाँ नहीं. ಹಾಂ ಸೂಪರ್ ಸಪೋರ್ಟಲ್ಲಿದ್ದಾರೆ. ಈಗ ಒಂದು ನಿಮಿಷ ಬಂದೆ. ನೀವು ನನ್ನ ಅತ್ತೆ ಅಂದ್ರಲ್ವ ಅದಕ್ಕಾಗಿ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಅವರು ಸೂಪರ್ ಅಂತಿದ್ದಾರೆ. ನೋಡಿ ಇವನೇ ತಿಂಡಿ ತಿಂದಾದ್ಮೇಲೆ ಉಜ್ಜುವುದು. ಮೊದಲ ಉಜ್ಜಿದ್ದಾನೆ 2 ಸರ್ತಿ, ಇದು 3ನೇ ಸರ್ತಿ. ಇವನೇ ತುಂಬ ಉಪದ್ರ ಕೊಡುವ ಅವನು. ಇವನೇ ನನ್ನ ಸೋಂಟು ಹೆಚ್ಚಿ ಗಂದಿ. नहीं ऐसा मत करने का. हाँ गंदा. ಸೂಪರ್ ಬಾಬು ಅಂದಿದ್ದಾರೆ. ಪುದರ್ ದಾದೆ ಪುದರ್ ಯಶ್ವಿತ್ ಮಂಡದ ಅಯ್ಯ ಬಾ ಸೂಪರ ಬಾರಿ ಜೋರದ ಬಾಬು. ಸೂಪರೇ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾಕೆ ಹೋದ್ರಿ ಏನು? ಸೂಪರ್ ಸಪೋರ್ಟಲ್ಲಿದೆ. ಬೇಡವಾ ಯಶ್ವಿತ್, ಎಂತ ಹಾಲು ಮಾಡ್ತೀಯ ಎಂತಕ್ಕೆ? ಹಾಂ ಸನ್ವಿತ ಜೋಕುಲ್ ಅಂಚೆನೆ ಜೋಕುಲ್ ಬಾರಿ ಜೋರದ ಜೋಕುಲೆನ್ನ ಇಂಚಿನ ಇತ್ತನಲ್ಲ ಹಾಲು ಮಾಡ್ತಿಪ್ಪೇರು ಮಂಡೆ ಬಾಡೋಡು ಅಂತ ಹೋಜಿನವರ ಐಟ್ಟೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ಅಂದಿಯ ಜೋಕುಲ್ ಅಂಚೆನೆ ಜೋಕುಲ್ ಉಂಡತೆ ನಮ್ಮನ್ನು ಈನ ವಾರೀತಿಡು ಬಂಗದೆಪ್ಪೇರು ಬಂಡದ ಓ ನಮಕ್ಕೆ ಗೊತ್ತು. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಘವೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಫ್ರಿಡ್ಜ್ ಅನ್ನು ಓಪನ್ ಮಾಡಲಿಕ್ಕಿಲ್ಲ, ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಹಾಂ ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಘವೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೊಡು
ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೈರಿಂಗ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇರೇ ಗೊತ್ತು ಜೋಕುಲ್ ಬಂಡೆ ಇಂಚು ಅಂದ ಓ ದೇವ್ರೇ ಜೋಕುಲೆ ಹುಟ್ಟೋಣ. ಯಾಕೆ ಯಾಕೆ ಮಾಡ್ತೀಯಾ? ನನಗೆ ಬೇಡ ಅದು, ನನಗೆ ಬೇಡ. ಹಾಂ ಹಾಂ ಥ್ಯಾಂಕ್ ಯು ಸೋ ಮಚ್. ಶ್ರೀ ರಾಘವೇಂದ್ರ ಸ್ವಾಮಿ ಡನ್ ಅಂತಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಅವರೇ ನಿಮಗೆ ಡನ್ ಅಂತೆ ನೋಡಿ. ವಸಂತಲಕ್ಷ್ಮಿ ಅವರೇ ನಿಮಗೆ ಕೊಟ್ಟಿದ್ದಾರೆ. ರಾಜೇಂದ್ರ ಬ್ರದರ್ ಅವರು ಕೊಟ್ಟಿದ್ದಾರೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಬ್ರದರ್ ಕೊಟ್ಟಿದ್ದಾರೆ ನಿಮಗೆ, ಅವರಿಗೆ ರಿಟರ್ನ್ ಕೊಡಿ. ರಾಘವೇಂದ್ರ ಅವರೇ ಇವರಿಗೆ ರಾಜೇಂದ್ರ ದೇಸಾಯಿ ಅವರಿಗೆ ರಿಟರ್ನ್ ಕೊಡಿ. ಹೌದು 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 ನಾವು ಮಾತಾಡಬೇಕು. ಹೌದು ರಾಘವೇಂದ್ರ ಅವರೇ, ನಾವು ಮಾತಾಡಿದ್ರೆ ನಮ್ಮನ್ನು ತುಂಬ ಜನ ಮಾತಾಡಿಸ್ತಾರೆ, ಅದು ಖಂಡಿತ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೋಡಿ ರಾಘವೇಂದ್ರ ಅವರಿಗೆ ಕೊಡಿ ಆಯಿತಾ, ನಿಮ್ಮ ಗಿಫ್ಟ್ ಕೊಡಿ ಅವರಿಗೆ ರಿಟರ್ನ್. ಆಯ್ತು ಬ್ರದರ್, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಆಯಿತು ಅಣ್ಣ, ಆಯ್ತಣ್ಣ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ರಾಘವೇಂದ್ರ ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಸೌಮ್ಯ ಚಿಟ್ಟಿ ಅವರೆಲ್ಲ ಹೋದ್ರೇನಾ ಟಿಫನ್ ಮಾಡಲಿಕ್ಕೆ? ಎನ್ನ 4 ಗಿಫ್ಟ್ ಲೆಸ್ ಆತಂಡು ನೈಟ್ ಅಂದೆ ಎನ್ನ ಇನ್ನು ಎರಡು ಆತನು ನಾಲ್ ಎರಡು ಆತನಪ್ಪ ಒಲ್ತು ಗೊತ್ತು ಜಿ ಏರ್ ಕೊಡ್ತಿರಂತೂದಾಗಲೇ ಅವ್ರು ರಿಟರ್ನ್ ಕೊರೋಡು ಕೋಡ ಒಂಜಿ 2-3 ಎರಡು ಆಗಿತ್ತು ಏರ್ ಕೊಡ್ತಿರಂತೂದು ಕೊರ್ಪೇರು ಏರಂಡೆಲ್ಲ ಬತ್ತದ ಅಗುಲದೆ ಆಪೇರು. ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ನಾ 4 ಲೆಸ್ ಎರಡು ಆತಲು ಅವು ಏರ್ ಕೊಡ್ತಾನೆ ಗೊತ್ತು ಜಿ ತೂವಡು ಕೊರ್ದು ಆಗಲೇ ವಾಪಸ್ ಕೊರೋಡು ಕೆಲವರು ಅಗುಲಾದೆ ಬರ್ತಿರತ್ತಾ ಅನ್ಸದು. 3 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ರಾಧೆ. ಓಕೆ ಥ್ಯಾಂಕ್ ಯು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ಕ್ಯೂನ್ ಕಿಚನ್ ಅವರು ಬಂದರು. ಆಯ್ ಸೀಸ್, ಗುಡ್ ಮಾರ್ನಿಂಗ್ ಸೀಸ್. ನಿಮಗೂ ಕೂಡ ಗುಡ್ ಮಾರ್ನಿಂಗ್. ರಾಘವೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಹ್ಞೂ ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರು ತಿಂಡಿ ಆಯ್ತು. ಎಸ್ಕ್ಯೂನ್ ಕಿಚನ್ ಅವರೇ ಕಿರಣ್ ಕುಮಾರ್ ಅವರು ಬಂದರು. ರೋಲ್ ನಂಬರ್ 14 ಪ್ರೆಸೆಂಟ್ ಟೀಚರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ಕ್ಯೂನ್ ಅವರ ಆಯ್ ಅಂತಿದ್ದಾರೆ. ಆಯ್ ವೆಲ್ಕಮ್. ಕುಮಾರ್ ಅವರೇ ತಿಂಡಿ ಆಯ್ತಾ ನಿಮ್ಮದು? ಏನು ತಿಂಡಿ? ಕಿರಣ್ ಕುಮಾರ್ ಅವರೇ, ಎಸ್ಕ್ಯೂನ್ ಅವರೇ ತಿಂಡಿ ತಿಂದ್ರಾ? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇ ಆಲ್ ಡೇ ಪಿ ಯುವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿರಣ್ ಕುಮಾರ್ ಬ್ರದರ್. ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಎಸ್ಕ್ಯೂನ್ ಕಿಚನ್ ಅವರು. ನೋಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ನಿಮ್ಮ ಮನೆ ಮಗಳು ಹಾಯ್ ನಿಮ್ಮ ಮನೆ ಮಗಳೇ ಟಿಫನ್ ಆಯ್ತು ಅಕ್ಕ? ಆಯಿತು. ನಿಮ್ಮ ಮನೆ ಮಗಳೇ ನಿಮಗೆ ಅಕ್ಕಗಳು ಕೊಡಿ ಅಂತಿದ್ದಾರೆ. ನೋಡಿ ನಿಮ್ಮ ಮನೆ ಮಗಳೇ ನಿಮಗೆ ಚಾನಲ್ ಇದೆಯಲ್ವಾ, ನಿಮ್ಮದು ಬ್ಲೂ ಕೊಡ್ತೀನಿ ಕನೆಕ್ಟ್ ಆಗಿ. ಕಿರಣ್ ಕುಮಾರ್ ಬೊಕ್ಕ ವಿಶೇಷ ಟೀ ಕಾಫಿ ಆಂಡ ಇರ್ನಾಂದಿದೆ ಎನ್ನಾಂಡಿಯೇ ಇರ್ನಾಂಡೆ ವಿಶೇಷದ ಆಲೇಜು ಕಿರಣನ್ನ ವಿಶೇಷ ಸಂಡೇನೆ. ನಿಮ್ಮ ಮನೆ ಮಗಳೇ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಏನಾಯ್ತು? ಏನಾಯ್ನವು ಬರ್ಪೇರು. ಯಾರಾದರೂ ನನ್ನ ಚಾನಲ್ಗೆ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಅಂತಿದ್ದಾರೆ. ನೋಡಿ ನಿಮ್ಮ ಮನೆ ಮಗಳೇ ಒಂದು ಲೈಕ್ ಕೊಡಿ ಪ್ಲೀಸ್, ನಿಮ್ಮಿಂದ ಒಂದು ಲೈಕ್ ಬರಲಿ ಅಂತ ಪ್ಲೀಸ್. ಹೆಪ್ಪಿ ಅವರು ಸೂಪರ್ ಸಪೋರ್ಟ್. ಶ್ರೀ ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್. ಎಸ್ಕ್ಯೂನ್ ಅವರು ಆಯ್ ಅಂತಿದ್ದಾರೆ. ಹೆಪ್ಪಿ ಅವರು ಸೂಪರ್ ಸಪೋರ್ಟ್. ಕಿರಣ್ ಕುಮಾರ್ ಅವರು ಸಂಡೇ ಸ್ಪೆಷಲ್ ದಾದೆ ಬೂತಾಯಿ ಪುಳಿ ಮುಂಚಿ ಬೂತಾಯಿ ಫ್ರೈ ಬೊಕ್ಕೊಂಜಿ ಮೀನು ಕೊಂಡದ ಇತ್ತ ಫ್ರೈ ಮೇರ್ನ ಫ್ರೆಂಡ್ ಬರ್ಪೇರು ಅಂಚದು. ನಿಮ್ಮ ಮನೆ ಮಗಳು ಲೈಟ್ ಡನ್ ಮಾಡಿದ್ರು ನೋಡಿ. ಹೆಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದೆ. ಎಸ್ಕ್ಯೂನ್ ಅವರು ಆಯ್ ಸೀಸ್ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಅವರು ಹಾಯ್ ಕಿರಣ್ ಬ್ರೂ ಅಂತಿದ್ದಾರೆ. ವೈಶು ಬಂದ್ಲು. ಹಾಯ್ ಅಕ್ಕ, ಹಾಯ್ ವೆಲ್ಕಮ್ ವೈಶು. ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್ ನಿಮಗೆ. ವೆಲ್ಕಮ್ ವೈಶು. ತಿಂಡಿ ಮಾಡಿದ್ರಾ?
ಲೈಕ್ ಡನ್ ಅಂತಿದ್ದಾರೆ. ಪಿ ಡಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ಕ್ಯೂನ್ ಅವರು ಆಯ್ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಅವರು ಆಯ್ ವೈಶು ಅಂತಿದ್ದಾರೆ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್. ಸ್ಕ್ಯೂನ್ ಅವರು ಆಯ್ ಅಂತಿದ್ದಾರೆ. ತಿಂಡಿ ಆಯ್ತಾ ಅಂತಿದ್ದಾರೆ. ತಿಂಡಿ ಆಯಿತು ವೈಶು, ನಿಂದಾಯ್ತಾ? ಸೂಪರ್ ಸಪೋರ್ಟ್. ನೋಡಿ, ನಿಮ್ಮ ಮನೆ ಮಗಳು ಇದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರಿಗೆ. ನಿಮ್ಮ ಮನೆ ಮಗಳು ಹೊಸಬ್ರು ಬಂದಿದ್ದಾರೆ, ಅವರು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನಿಮ್ಮ ಮನೆ ಮಗಳೇ ನೀವು ಎಲ್ರಿಗೂ ಕನೆಕ್ಟ್ ಆಗಿ. ಇಲ್ಲಿ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಪಿನ್ ಮಾಡಿ ಅಕ್ಕ. ಓಕೆ, ಮಾಡುವ. ನಿಮ್ಮ ಮನೆ ಮಗಳೇ ಹೋಗಬೇಡಿ ಪಿನ್ ಮಾಡಿದ ಮೇಲೆ, ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಿರಣ್ ಕುಮಾರ್ ಅವರು ವೈಶು ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ವೈಶು ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನಮ್ಮ ಕಿರಣ್ ಬ್ರದರ್. ವೈಶು ಅಕ್ಕ, ಈಗ ನೈಸ್ ಮಾಡಿದ್ದೆ, ಎಗ್ ರೈಸ್ ಮಾಡಿದೆ, ಶಾರ್ಟ್ ಅಪ್ಲೋಡ್ ಮಾಡಿಬಿಟ್ಟೆ, ಎಡಿಟ್ ಮಾಡಿ, ಅದಕ್ಕೆ ಚೂರು ಲೇಟ್. ಆಯಿತು ಮಾಡಬೇಕು ವೈಶು. ಡೈಲಿ ಒಂದೊಂದು ಹಾಕು, ಎಂತಾದರೂ ವೀಡಿಯೋ ಅದೆಲ್ಲ. ನಿನಗೂ ಕೂಡ ಇನ್ಸ್ಪೈರಿಂಗ್ ಅವರು ವೈಶು ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಶ್ರೀ ರಾಘವೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಎಸ್ಕ್ಯೂನ್ ಅವರು ಐಸಿಸ್ ಅಂತಿದ್ದಾರೆ. ಎಸ್ಕ್ಯೂನ್ ಅವರು ಕಿಚನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಘವೇಂದ್ರ ಅವರು ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಮನೆ ಮಗಳು ಇದ್ದಾರೆ ನೋಡಿ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರು ಕೂಡ ಆಗ್ತಾರೆ ನೋಡಿ. ಸೂಪರ್ ಸಪೋರ್ಟ್. ವೈಶು ಇನ್ಸ್ಪೈರಿಂಗ್ ಕೊಡ್ತೀನಿ ಇರಿ, ಈವ್ನಿಂಗ್ ಒಂದು ಗಿಫ್ಟ್ ಕೊಡ್ತೀನಿ ಆಯಿತಾ ಅಂತಿದ್ದಾರೆ. ಈವ್ನಿಂಗ್ ಒಂದು ಗಿಫ್ಟ್ ಕೊಡ್ತೀನಿ ಆಯಿತಾ ಅಂತಿದ್ದಾರೆ. ನಿಮ್ಮ ಮನೆ ಮಗಳು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಯ್ ನನ್ನ ಅಕ್ಕ, 2 ಗಂಟೆಗೆ ಲೈವ್ ಮಾಡ್ತೀನಿ ಇದೇ ಚಾನಲ್ನಲ್ಲಿ ಬನ್ನಿ ಅಂತಿದ್ದಾರೆ ನೋಡಿ. ನಮ್ಮ ರಾಘವೇಂದ್ರ ಅವ್ರದ್ದು 2 ಗಂಟೆಗೆ ಇದೆ ಅಂತ, ಎಲ್ಲರೂ ಜಾಯ್ನ್ ಆಗಿ. ನಿಮ್ಮ ಮನೆ ಮಗಳು ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿ. ನಿಮ್ಮ ಮನೆ ಮಗಳೇ, ನಿಮಗೆ ಹೆಪ್ಪಿ ಡೇ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಪಿನ್ ಐ ಡಿ ರಿಟರ್ನ್ ಹೆಪ್ಪಿ ಡೇ. ಪಿನ್ ಐ ಡಿ ರಿಟರ್ನ್ ಹೆಪ್ಪಿ ಡೇ. ಎಂತ ಮಾಡೋದಾ ನೀವು ಮಕ್ಕಳೆಲ್ಲ ಏನು ಮಾಡ್ತಿದ್ದೀರಾ? ನಿಮ್ಮ ಮನೆ ಮಗಳೇ ರಿಟರ್ನ್ ಮಾಡಿ. ಪ್ರೀತಿ ಕುಮಾರ್ ಶ್ರೀ ರಾಘವೇಂದ್ರ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ಓಕೆ ವೈಶು, ಥ್ಯಾಂಕ್ ಯು ಅಂತಿದ್ದಾರೆ. ನಿಮ್ಮ ಮನೆ ಮಗಳು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಮನೆ ಮಗಳು ಕಮೆಂಟ್ ಮಾಡಿ ರಿಟರ್ನ್ ಮಾಡಿ ಅಂತಿದ್ದಾರೆ. ನಿಮ್ಮ ಮನೆ ಮಗಳೇ ಪ್ಲೀಸ್ ರಿಟರ್ನ್ ಮಾಡಿ. ಹೆಪ್ಪಿ ಡೇ ಅವರಿಗೆ. ಹರಿನಕ್ಕ ನೈಟ್ ನಿಮಗೂ ಒಂದು ಗಿಫ್ಟ್ ಕೊಟ್ಟೆ, ನೋಡಿದ್ರಾ? ಹೌದು, ಹೆಚ್ಚಾಯಿತು ಗಿಫ್ಟು. ಅದೇ ನೋಡೋದು, ಒಂದು ಯಾರೋ ಕೊಟ್ಟಿದ್ದಾರೆ, ಹೆಚ್ಚಾಗಿದೆ ಗಿಫ್ಟ್ ಅಂತ. ನೀನೇ ಕೊಟ್ಟಿದ್ದಾ? ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ಸೋ ಮಚ್ ಆಯಿತಾ? ನೋಡುವಾಗ ಒಂದು ಹೆಚ್ಚಿತ್ತು. ನಿಮ್ಮ ಮನೆ ಮಗಳು ಡನ್, ಪ್ಲೀಸ್ ರಿಟರ್ನ್ ಮಾಡಿ. ನಿಮ್ಮ ಮನೆ ಮಗಳೇ ನಿಮಗೆ ಡನ್ ಮಾಡಿದ್ದಾರೆ. ಸ್ಕ್ಯೂನ್ ಕಿಚನ್ ಮತ್ತು ನಮ್ಮ ಎಪಿ ಡೇ ಅವರು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನೀವು ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ರಿಟರ್ನ್ ಕೊಡ್ತೇನೆ, ಯಾವುದೋ ಕಾರಣಕ್ಕೂ ಮಿಸ್ ಮಾಡಲ್ಲ. ಕಮೆಂಟ್ ಹಾಕಿದ್ದಾರೆ ನೋಡಿ, ಅವರಿಗೆ ಕೊಡಿ ಆಯಿತಾ? ಇಬ್ಬರು ಕೊಟ್ಟಿದ್ದಾರೆ. ಓಕೆ ಎಪಿ ಡೇ ರಿಟರ್ನ್ ಕೊಡ್ತೀನಿ. ವಯಸ್ಸು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಸ್ಕಿನ್ ಕಿಚನ್ ಕೂಡ ಕೊಟ್ಟಿದ್ದಾರೆ ಆಯಿತಾ? ನಿಮ್ಮ ಮನೆ ಮಗಳು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ, ಹೌದಾ? ನೋಡ್ತೀನಿ. ನಾನು ನೋಡಿದೆ, ಯಾರಿಗೋ ವಾಪಸ್ ಕೊಟ್ಟಿದ್ದೀನಿ. ವಾಪಸ್ ಕೊಟ್ಟಿದ್ದೀನಿ. ನಿನ್ನೆ ಒಂದು ಗಿಫ್ಟ್ ಬಂದಿತ್ತು ನನಗೆ, ವಾಪಸ್ ಕೊಟ್ಟು ಬಂದಿದ್ದೀನಿ. ಇವತ್ತು ಬೆಳಿಗ್ಗೆ ನೋಡುವಾಗ ಇನ್ನೊಂದು 2 ಆಗಿತ್ತು, ಅದು ನೀನೇ ಅಂತ ಅಲ್ವಾ? ಇವತ್ತು ಟೈಮ್ ಇರಲಿಲ್ಲ, ತುಂಬ ಕೆಲಸ. ಸಂಡೇ ಅಲ್ವಾ, ತುಂಬ ಕೆಲಸ ಇತ್ತು ಇವತ್ತು, ಎಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಹೆಪ್ಪಿ ಡೇ ಅವರು ಐಶು ಸೂಪರ್ ಸಪೋರ್ಟ್. ಹೆಪ್ಪಿ ಡೇ ಅವರು ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ, ಇಲ್ಲಾಂದರೆ ಲೆಸ್ ಆಗುತ್ತೆ. ಹೌದು, ನಿಮ್ಮ ಮನೆ ಮಗಳವರೇ ಕಮೆಂಟ್ ಹಾಕಿ ಕೊಡಿ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ಅವರು ಗಿಫ್ಟ್ ಕೊಡಲಿಕ್ಕೆ ಹೋದ್ರೆ ಏನಾಯ್ತಾ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಗಿಫ್ಟ್ ಎಕ್ಸ್ಚೇಂಜ್ ಮಾಡಿ. ಕಿಚ್ಚ ಬಾಸ್ ಅವರು ಬಂದರು. ಸೋತಾಗ ಜೊತೆ ನಿಲ್ಲುವವರು, ಸತ್ತಾಗ ಬಂದವರು, ನೋವನ್ನು ಕೇಳಿದವರು, ನಲ್ಲಿ ಒಳ್ಳಿ ಜೊತೆ ಸೇರಿದವರು, ಇವರೆಷ್ಟು ಹೋದರೆಷ್ಟು, ಇದ್ದರೆಷ್ಟು ಹೋದರೆಷ್ಟು. ಕರೆಕ್ಟ್ ಕಿಚ್ಚ ಬಾಸ್ ಅವರೇ.
Happy our super support, Vaishu our super support, Happy Day our super support, Vaishu super support, Happy Day our super support. Thank you so much. ಹೈಡಲ್ಲಿದ್ದವರು ಬಂದು ಸಪೋರ್ಟ್ ಮಾಡಿ. ಕಿಚ್ಚ ಬಾಸ್ ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸ್. 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರ್, 30 ವರ್ಷಕ್ಕೆ ಪ್ರೆಸರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮರ್. ಕೌಶಲ್ಯ ಸುಪ್ರದಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಕೋ ನರಶೋದಳ ಕರ್ತವ್ಯಂ ಸಮಾಹಿಕಂ ಅಂತಿದ್ದಾರೆ. ಓದಲಿಕ್ಕೆ ಬರೋದಿಲ್ಲ, ಬರ್ತದೆ ಸ್ವಲ್ಪ. ಥ್ಯಾಂಕ್ ಯು ಕಿಚ್ಚ ಬ್ರದರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆ ಮಗಳು ಡನ್ ಅಂತಿದ್ದಾರೆ. ಸ್ಕ್ಯೂನ್ ಕಿಚನ್ ಅವರು ಕಿಚ್ಚ ಬಾಸ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್ ಅವರೇ, ವೆಲ್ಕಮ್ ನಿಮಗೆ ನನ್ನ ಲೈವ್ಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ನಿಮ್ಮ ಮನೆ ಮಗಳು ಡನ್ ರಿಟರ್ನ್. ಅವ್ರು ಕೊಡ್ಲಿಕ್ಕೆ ಹೋಗಿದ್ದಾರೆ. ನಿಮ್ಮ ಮನೆ ಮಗಳು ಕೊಡ್ಲಿಕ್ಕೆ ಹೋಗಿದ್ದಾರೆ, ಕೊಡ್ತಾರೆ ಈಗ. ಮಕ್ಕಳು ಎಲ್ಲಿ ಹೋಗಿದ್ದಾರೆ? ನಮ್ದು ಮಕ್ಕಳು ದೂಲಾನ ಕರಬಲ್ಲಿ ಸೂಪರ್ ಲೈವ್ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಅವರು ಥ್ಯಾಂಕ್ ಯು ಸೋ ಮಚ್. ಕಿಚ್ಚ ಬದರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಇನ್ಸ್ಪೈರಿಂಗ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮೂಲೆ ಕುಲ್ವೆ देखो सन्नीत, टीवी का आवाज कम कर, सन्नीत. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆ ಮಗಳು ಇದ್ದೀರಾ? ಕೊಟ್ರ ರಿಟರ್ನ್? ಊಟ ಕೊಡು. ಒಂಜಿ ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ರಿಟರ್ನ್ ಮಾಡಿ ಕೊಟ್ಟು ಕಮೆಂಟ್ ಹಾಕಿದ್ದೇನೆ ನೋಡಿ ಅಂತಿದ್ದಾರೆ. ನೋಡಿ ಗಿಫ್ಟ್ ರಿಟರ್ನ್ ಮಾಡಿ ಕಮೆಂಟ್ ಹಾಕಿದ್ದಾರಂತೆ. ಆ ಲೈಟ್ ಪೂರ ಬಂದ್ ಮಲ್ಪ ಸನ್ನಿದ್ದು ಇದೆ ಸ್ವಲ್ಪ ಹ್ಯಾಪಿ ಡೇ ಅವ್ರನ್ನ ವಿಷಯನ ಮುಟ್ಟೋಡ್ಚಿ ಬಂದೆ. ರಿಟರ್ನ್ ಕೊಟ್ರಂತೆ ನೋಡಿ ಇವರು ನಮ್ಮ ಮನೆ ಮಗಳು. ಎಂಕ್ಲ ಗಿಫ್ಟ್ ಕೊರ್ಲೆ ಬಂದ್ರಲ್ಲೇರು ಪುಡ್ ಪಣ್ಪುಟ್ ಅವರು ಬಂದರು. ಸಿ ಸಾಯ್ ವೆಲ್ಕಮ್. ಹಲೋ ಸಿಸ್ ಇನ್ ಗುಡ್ ಮಾರ್ನಿಂಗ್ ನಿಮಗೂ ಕೂಡ ಪಣ್ಪುಡ್ ಅವರೇ ಗುಡ್ ಮಾರ್ನಿಂಗ್. ಓಕೆ, ನಿಮ್ಮ ಮನೆ ಮಗಳು ಚೆಕ್ ಮಾಡ್ತೀನಿ ಅಂತಿದ್ದಾರೆ. ಪಣ್ಪುಡ್ ಅವರು 18 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಕುಮಾರ್ ಅವರು ಸೂಪರ್ ಸಪೋರ್ಟಲ್ಲಿ. ಕುಮಾರ್ ವಂಗೀರನ್ ಅವರು ಬಂದರು. ಯಾರಾದರೂ ಗಿಫ್ಟ್ ಬೇಕಾದರೆ ಒಂದು ಕಮೆಂಟ್ ಹಾಕಿ ಬನ್ನಿ. ನನ್ನ ವಿಡಿಯೋ ಖಂಡಿತ ನನ್ನ ಕಡೆಯಿಂದ ನಿಮಗೆ ಸಿಗುತ್ತೆ. ನಿಮ್ಮ ಮನೆ ಮಗಳು ಡನ್ ಅಂತಿದ್ದಾರೆ. ನಿಮ್ಮ ಮನೆ ಮಗಳು ರಾಜೇಂದ್ರ ಬ್ರದರ್ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನಿಮ್ಮ ಮನೆ ಮಗಳವರೇ ರಾಜೇಂದ್ರ ಬ್ರದರ್ ಅವರು ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು ಮನೆ ಮಗಳು ಅಂತಿದ್ದಾರೆ. ಸ್ಕ್ಯೂನ್ ಕಿಚನ್ ಅವರು ನಿಮ್ಮ ಮನೆ ಮಗಳು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕುಮಾರ್ ಬ್ರೂ ನನಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಇನ್ಸ್ಪೈರಿಂಗ್ ಅವರು ನೋಡಿ, ನಿಮ್ಮ ಮನೆ ಮಗಳೇ ರಾಜೇಂದ್ರ ಬ್ರದರ್ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. 6 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಸಿಗ್ತೇನೆ ನೋಡಿ, ಲೈಕ್ ಮಾಡಿ ನೋಡು ಬಂದರೆ. ಅವರೇ ಇಬ್ಬರು ಲೈಕ್ ಮಾಡಿಲ್ಲ, ಹಾಗೆ ಕಮೆಂಟ್ ಹಾಕಿ ಬಂದಿದ್ದಾರೆ. ಎಲ್ಲಿ ಸಿಸ್ ಕಮೆಂಟ್ ಹಾಕಿ ಬಂದಿದ್ದಾರೆ? ಎಲ್ಲಿ ಅಂತ ಗೊತ್ತಾಗಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅನ್ಕಟ್ ಅವರು ಬಂದರು. ಕುಮಾರ್ ಗಿಫ್ಟ್ ಡನ್ ಅಂತಿದ್ದಾರೆ. ಕುಮಾರ್ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಎವ್ರಿಡೇ ಅನ್ಕಟ್ ಅವರು ಕುಮಾರ್ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಮನೆ ಮಗಳು ಕಮೆಂಟ್ ಮಾಡಿ ಗಿಫ್ಟ್ ಕೊಡಿ ಮಾಡಿ ಅಂತಿದ್ದಾರೆ. ಮನೆ ಮಗಳು ಕಮೆಂಟ್ ಮಾಡಿ ಗಿಫ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಅವರು ಕೊಟ್ರಂತೆ, ಕಮೆಂಟ್ ಬಂದಿಲ್ವಾ? ಮನೆ ಮಗಳವರೇ ಕಮೆಂಟ್ ಮಾಡಿದ್ರಾ ಎಪಿ ಡೇ ಅವರಿಗೆ? ಹಾಯ್ ಸೂಪರ್ ಅಂತಿದ್ದಾರೆ. ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಮನೆಗಳು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಲೈಕ್ ಡನ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ಶ್ರೀ ರಾಘವೇಂದ್ರ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕುಮಾರ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕುಮಾರ್ ವಂಗೀರನ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಎವ್ರಿಡೇ ಅನ್ಕಟ್ ಅವರಿಗೆ.
ಸೂಪರ್ ಸೂಪರ್ ಅಂತಿದ್ದಾರೆ. ಕಾಪಿ ಹೇಗೆ ಹ್ಯಾಪಿ ಡೇಗೆ ಗಿಫ್ಟ್ ಕೊಟ್ಟಿದ್ದೀನಿ ನಾನು ಅಂತಿದ್ದಾರೆ. ರಾಜೇಂದ್ರ ದೇಸಾಯಿ ಅವರಿಗೆ ಕೊಟ್ಟರೆ ನಮ್ಮ ಮನೆ ಸೂಪರ್ ಅಂದಿದ್ದಾರೆ. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಂಡ್ಪುಡ್ ಅವರು ಕುಮಾರ್ ವಂಗಿರಣ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಕುಮಾರ್ ವಂಗಿರಣ ಅವರೇ ಇದ್ದೀರಾ? ನೀವು ಗಿಫ್ಟ್ ಕೊಡಿ ಅಂದು ಹೋಗಬೇಡಿ ಪ್ಲೀಸ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪಂಡ್ಪುಡ್ ಅವರು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಗಿಫ್ಟ್ ಕೊಡಿ ಅಂತ ಹೋಗ್ಬಾರ್ದು, ನಿಲ್ಬೇಕು. ಕೊಡ್ತಾರೆ ಅಂತ ಗೊತ್ತುಂಟಲ್ವಾ, ಯಾಕೆ ಹಾಗೆ ಮಾಡ್ತೀರಾ? ಕೊಟ್ಟಿದ್ದಾರೆ ನಿಮಗೆ ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್. ಕಮೆಂಟ್ ಬಂದಿದೆ, ಗಿಫ್ಟ್ ಬಂದಿಲ್ಲ. ಇಟ್ಸ್ ಓಕೆ. ನೋಡಿ ನಿಮ್ಮ ಮನೆ ಮಗಳೇ ಕಮೆಂಟ್ ಬಂದಿದೆ ಅಂತ, ಗಿಫ್ಟ್ ಬಂದಿಲ್ಲ ಅಂತ ಅವರಿಗೆ. 140 ಲೈಕ್ ಡನ್ ಕಮೆಂಟ್. ರಾಘವೇಂದ್ರ ಚೆಕ್ ಮಾಡಿ. ರಾಘವೇಂದ್ರ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ಪ್ರೀತಿ ಕುಮಾರ್ ಅವರು. ಅವರಿಗೆ ರಿಟರ್ನ್ ಕೊಡಿ. ಪ್ರೀತಿ ಕುಮಾರ್ ಅವರಿಗೆ ರಿಟರ್ನ್ ಕೊಡಿ ರಾಘವೇಂದ್ರ ಅವರೇ. ಪಂಡ್ಪುಡ್ ಅವ್ರ ಸೂಪರ್ ಸಪೋರ್ಟ್. ಶ್ರೀ ರಾಘವೇಂದ್ರ ಡನ್ ಸೀಸ್ ಅಂತಿದ್ದಾರೆ. ರಾಘವೇಂದ್ರ ಅವರೇ ನಿಮಗೆ ಎಸ್ಕ್ಯೂನ್ ಕಿಚನ್ ಅವರು ಕೂಡ ಕೊಟ್ಟಿದ್ದಾರೆ ನೋಡಿ. ಪ್ರೀತಿ ಕುಮಾರ್ ಅವರು ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ ಅವರಿಗೆ. ನಿಮ್ಮ ಮನೆ ಮಗಳು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಮನೆ ಮಗಳು ಇಲ್ಲ ಗಿಫ್ಟ್ ಕೊಟ್ಟಿದ್ದೇನೆ ಸುಳ್ಳು ಹೇಳಲ್ಲ, ನಾನು ಗಿಫ್ಟ್ ಕೊಟ್ಟಿದ್ದೇನೆ ಅಂತಿದ್ದಾರೆ. ಬರ್ತದೆ, ಅದು ಸ್ವಲ್ಪ ಲೇಟಾಗಿ ಬರುತ್ತೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್. ರಾಜೇಂದ್ರ ಅವರಿಗೆ ಕೊಟ್ರಾ ನೀವು? ಪಂಡ್ಪುಡ್ ಅವರು ಶ್ರೀ ರಾಘವೇಂದ್ರ ಅವರೇ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ. ರಾಘವೇಂದ್ರ ಅವರೇ ನೋಡಿ, ಪಂಡ್ಪುಡ್ ಅವರಿಗೆ ರಿಟರ್ನ್ ಕೊಡಿ. ಪಂಡ್ಪುಡ್ ಅವರಿಗೆ ಮತ್ತು ಪ್ರೀತಿ ಕುಮಾರ್ ಅವರು ಮತ್ತು ಎಸ್ಕ್ಯೂನ್ ಕಿಚನ್ ಅವರಿಗೆ 3 ಮಂದಿಗೆ ಕೊಡ್ಲಿಕ್ಕೆ ಉಂಟು ನೀವು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಓಕೆ ರಾಜೇಂದ್ರ ಅವರೇ, ನೀವು ವಿಡಿಯೋ ಹಾಕಿದ್ರಾ ಬೇರೆ? ರಾಘವೇಂದ್ರ ಡನ್ ಅಂತಿದ್ದಾರೆ ನೋಡಿ. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಂಡ್ಪುಡ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಅವರು ಕೊಡಲಿಕ್ಕೆ ಹೋದ್ರೇನಾ? ಇಲ್ಲ, ಅವರು ನಿಮ್ಮ ಮನೆಯವರೇ. ನಮ್ಮ ಇವರಿಗೆ ಕೊಟ್ರಾ? ರಾಜೇಂದ್ರ ಬ್ರದರ್ ಅವರಿಗೆ ಕೊಟ್ರಾ? ಪಂಡ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿಫನ್ ಆಯ್ತಾ ಸಿಸ್? ಟಿಫನ್ ಆಯಿತು ಸಿಸ್, ನಿಮ್ದಾಯ್ತಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಬ್ರದರ್. ಗಿಫ್ಟ್ ಬಂತ ರಾಜೇಂದ್ರ ಬ್ರದರ್ ನಿಮಗೆ? ಪಂಡ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜರೀನಾ ಕಿಚನ್ ಅವರು ಬಂದರು. 20 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಬಾಯ್ ಸಿಸ್ ಅಂತಿದ್ದಾರೆ. ಬಾಯ್ ರಾಜೇಂದ್ರ ದೇಸಾಯಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟ ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ಶ್ರೀ ರಾಘವೇಂದ್ರ ಡನ್ ಅಂತಿದ್ದಾರೆ. ಅವರು ಕೊಡ್ಲಿಕ್ಕೆ ಹೋದ್ರೆ ಎಸ್ಕ್ಯೂನ್ ಕಿಚನ್ ಅವರೇ. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅವರು ಇಲ್ಲ ಹೋದ್ರು ಕೊಡ್ಲಿಕ್ಕೆ. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರು ಶ್ರೀ ರಾಘವೇಂದ್ರ ಡನ್ ಅಂತಿದ್ದಾರೆ. ಸೂಪರ್ ಅಂದಿದ್ದಾರೆ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೇಲೆ ಎಂತಕ್ಕೆ ಹೋಗ್ತೀರಾ ನನಗಂತೂ ಅರ್ಥ ಆಗಲ್ಲ ಮಗ. ನೀನು ಈಗೆಲ್ಲ ಮಾಡಬಾರ್ದು ಸನ್ಮಿತ್. ನಾಳೆಯಿಂದ ಟ್ಯೂಷನ್ ಕ್ಲಾಸ್ಗೆ ಹೋಗಾಯ್ತಾ? ನಾಳೆಯಿಂದ ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ. ಎಂತಕ್ಕೆ ಕುರ್ಚಿಯೆಲ್ಲ ಹಾಳು ಮಾಡ್ತೀರಾ ನೀವು? ಸೂಪರ್ ಸಪೋರ್ಟ್. ಪಂಡ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐಡಲ್ ಇದೆ ಅವರು ಬಂದು ಬೆಚ್ಚೊಂಡು ಐಡಿಲ್ ಇದ್ದವ್ರು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಂಡ್ಪುಡ್ ಸಿಸ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ವೈಶು ಅವರು. ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು ಸೋ ಮಚ್. ಐಡಲ್ ಯಾರಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಧಾ ಲೈಫ್ ಸ್ಟೈಲ್ ಅವರು ಬಂದರು. ವೆಲ್ಕಮ್ ರಾಧಾ ಅವರೇ, ವೆಲ್ಕಮ್. ಗುಡ್ ಮಾರ್ನಿಂಗ್
ರಾಘವೇಂದ್ರ ಅವರು ಸಿಸ್ಟರ್ ಲೈಕ್ ಕೊಟ್ಟಿದ್ದೀನಿ, ಬ್ಯುಸಿ ಇದ್ದೀನಿ, ನೈಟ್ ಸಪೋರ್ಟ್ ಮಾಡ್ತೀನಿ. ಓಕೆ 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 ಪರವಾಗಿಲ್ಲ. ಓಕೆ ಓಕೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ರಾಧಾ ಅವರು ಸೂಪರ್ ಸಪೋರ್ಟ್, ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ವೈಶು ಸಿಸ್ ನಿಮ್ಮ ಲೈವಿನಲ್ಲಿ ನನ್ನ ಮೆಸೇಜ್ ಶೋ ಆಗ್ತಾ ಇಲ್ಲ ಅಂತಿದ್ದಾರೆ ಪನ್ಪುಡ್ಡ ಅವರು. ವೈಶು ಅವರಿಗೆ ಬ್ಲೂ ಕೊಡು ನೋಡು ಅವ್ರದ್ದು ನಿಮ್ಮ. ಅದು ಕೊಡ, ಕೊಡೋದು ಕೊಡೋದು ಕದೇ ಬುಕ್. ಥ್ಯಾಂಕ್ ಯು ಸೋ ಮಚ್. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಇವತ್ತೇನು ಜನ ಕಮ್ಮಿ ಇದ್ದಾರೆ, ಏನಂತ ಗೊತ್ತಿಲ್ಲ. ಪನ್ಪುಡ್ ಸೀಸ್ ವಿಡಿಯೋಗೆ ಕಮೆಂಟ್ ಹಾಕಿ, ಈಗ ಬ್ಲೂ ಕೊಡ್ತೀನಿ ಅಂತಿದ್ದಾರೆ ಪನ್ಪುಡ್ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್ ವೈಶು. ಥ್ಯಾಂಕ್ ಯು ಸೋ ಮಚ್. ಹೌದು ಕಮೆಂಟ್ ಹಾಕಿ, ಅವ್ರು ಬ್ಲೂ ಕೊಡ್ತಾರೆ. ಈಗ ಎಲ್ಲರ ಲೈವಲ್ಲಿಯೂ ಕೂಡ ಮೆಸೇಜ್ ಆಗಿನೇ ಶೋ ಆಗ್ತಾನೇ ಇಲ್ಲ. ನಾನು ತುಂಬ ಜನ ಲೈವ್ಗೆ ಹೋಗ್ತೀನಿ, ಶೋನೇ ಆಗ್ತಿಲ್ಲ, ಅದೇ ಒಂದು ಬೇಜಾರು. ಪನ್ಪುಡ್ ಅವ್ರು ಮಾಡಿ ಇದ್ದೀನಿ ವೈಶು ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಸಂಡೇ ಅಲ್ವಾ ಅಕ್ಕ, ಸ್ಪೆಷಲ್ ಮಾಡಿಕೊಂಡು ಟೈಮ್ ತಿಂತ ಇರಬೇಕು. ಹೌದು ಹೌದು, ಸಂಡೇ ಅಲ್ವಾ, ಇವತ್ತು ಸ್ವಲ್ಪ ಕಮ್ಮಿ. ಸಂಡೇ ಯಾವಾಗಲೂ ನನಗೆ ಕಮ್ಮಿಯೇ ಜನ. ಥ್ಯಾಂಕ್ ಯು. ಎಸ್ಕ್ಯೂನ್ ಕಿಚನ್. ರಾಧಾ ಡನ್ ಪ್ಲೀಸ್ ಇಂಟ. ರಾಧಾ ಅವರು ಇಲ್ಲ, ರಾಧಾ ಅವರು ಸಂಜೆ ಬರ್ತಾರಂತೆ, ಈಗ ಇಲ್ಲ. ಹೋಗು ನೀನು, ಇಷ್ಟು ನೀನು ಇದು ಮಾಡಿದ್ರೆ ನಿಂಗೆ ಎಂತ ಮಾಡಿ ಕೊಡೋದಿಲ್ಲ ನಾನು. ಓಕೆ ಐಶು ಅಂತಿದ್ದಾರೆ. ರಾಧಾ ಅವರಿಗೆ ಇಲ್ಲ. ರಾಘವೇಂದ್ರ ಅವರೇ ರಿಟರ್ನ್ ಕೊಟ್ರೆ ಎಲ್ರಿಗೂ? ರಾಘವೇಂದ್ರ ಅವರೇ ರಿಟರ್ನ್ ಕೊಟ್ರ ರಾಘವೇಂದ್ರ ಅವರೇ? ಥ್ಯಾಂಕ್ ಯು ಪನ್ಪುಟ್ ಅವರೇ. ಹಾಯ್ ರಾಘವೇಂದ್ರ ಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ರಾಘವೇಂದ್ರ ಸಿಸ್ ರಿಟರ್ನ್ ಮಾಡಿ ನೋಡಿ. ಪನ್ಪುಟ್ ಅವರಿಗೆ, ಎಸ್ಕ್ಯೂನ್ ಕಿಚನ್ ಅವರಿಗೆ, ಕಿಚ್ಚ ಅವರು, ಕಿಚ್ಚ ಬಾಸ್ ಅವರು. ವೈಶು ಅಕ್ಕ ನಿಮ್ಮ ಲೈವಲ್ಲಿ ನಿನ್ನೆ ನಾನು ಮೆಸೇಜ್ ಶೋ ಆಗಿಲ್ಲ ಅಂತಿದ್ದಾರೆ. ಅದೇ ಅವರೆಲ್ಲ ಕಮೆಂಟ್ ಮಾಡ್ತಾರೆ ಸಿಸ್ಟರ್, ಲೈಕ್ ಮಾಡು ಇರಲ್ಲ, ಹೀಗೆ ಬಂದ್ಬಿಡ್ತಾರೆ, ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ ಸಿಸ್ಟರ್, ಹಂಗೆ ಬಂದ್ಬಿಡ್ತು ನೋಡಿ. ಇಲ್ಲ ಅವ್ರು ಕೊಡ್ತಾರೆ, ಅವರು ಲೈಕ್ ಮಾಡಿ ಕೊಡುದು. ಪನ್ಪುಟ್ಟು ಸಿಸ್ ಬ್ಲೂ ಕೊಟ್ರಂತೆ ನೋಡಿ, ಲೈಕ್ ಮಾಡಿ ಕೊಡ್ತಾರೆ ಸಿಸ್, ಕೊಡಿ ಅವರಿಗೆ. ಅವ್ರ ಅಂತವರಲ್ಲ, ಅವ್ರು ಕೊಡ್ತಾರೆ, ಅವರು ಖಂಡಿತ ಅವ್ರು ಕೊಡುವವರೇ, ಕೊಡಿ ಅವರಿಗೆ. ಥ್ಯಾಂಕ್ ಯು ವೈಶು ಸಿಸ್ ಅಂತಿದ್ದಾರೆ. ರಾಘವೇಂದ್ರ ಅವರೇ ಅವರಿಗೆಲ್ಲ ಗಿಫ್ಟ್ ಕೊಡಿ, ಅವರು ಎಲ್ರಿಗೂ ಕೊಡ್ತಾರೆ ಲೈಕ್ ಎಲ್ಲ. ಶ್ರೀ ರಾಘವೇಂದ್ರ ಕಮೆಂಟ್ ಲೈಕ್ ಆ್ಯಂಡ್ ಡನ್ ಅಂತಿದ್ದಾರೆ ನೋಡಿ, ಎಲ್ಲ ಕೊಡ್ತಾರೆ ಅವರು. ಹಾಗೆ ಮಾಡಲ್ಲ, ಯಾಕೆ ಮಾಡ್ತಾರೆ ಹಾಗೆ? ಕೊಡಿ. ಈಗ ಹಾಗೆ ಎಲ್ಲ ಯಾರು ಮಾಡಲ್ಲ, ಮುಂಚೆ ಗೊತ್ತಿಲ್ಲದೆ ಮಾಡ್ತಿದ್ರು, ಈಗ ಗೊತ್ತಾಗಿದೆ ಎಲ್ರಿಗೂ. ಕೊಡಿ ಹಾಗೆ ಅವರಿಗೆ. ನಾಲ್ಕು 30 ಸಿಸ್ ಅಂತಿದ್ದಾರೆ. ವೈಶು ಸ್ವಲ್ಪ ಸಪೋರ್ಟ್ ಪನ್ಬಿಟ್ಟು ಅವರು. ರಾಘವೇಂದ್ರ ಗಿಫ್ಟ್ ಕಮೆಂಟ್ ಲೈಕ್ ಎಲ್ಲ ಡನ್, ಕೊಡಿ ಬೇಗ. ರಾಧೆ ಡನ್. ರಾಧಾ ಅವರು ಇಲ್ಲ, ಕಮೆಂಟ್ ಹಾಕಿದೆ ನೋಡಿ ವೈಶು ಅಂತಿದ್ದಾರೆ ಪನ್ಪುಟ್ ಅವರು. ವೈಶು ಆಯ್ ಅಂತ. ಯಾರಿನ ಅನಿಲ ಅಕ್ಕ ಎಲ್ಲಿ ಗೊತ್ತಿಲ್ಲ, ಅವರು ಬಂದಿಲ್ಲ, ನಾನು ಕಾಲ್ ಕೂಡ ಮಾಡಲಿಲ್ಲ ಅವರಿಗೆ, ಏನೋ ಗೊತ್ತಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನೊಂದು ಯಾವಾಗ ಕಾಲ್ ಮಾಡ್ತೀನಿ ಅವಾಗಲೇ ನನಗೆ ಲೈವ್ ಮಾಡ್ತೀನಿ, ಅವಾಗಲೇ ಕಾಲ್ ಬರುದು ಅದೊಂದು. ರಾಧಾ ಡನ್ ಲೈಕ್ ಕಮೆಂಟ್. ರಾಧಾ ಅವರು ಇಲ್ಲ, ಎಸ್ಕ್ಯೂನ್ ಕಿಚನ್ ಅವರೇ, ಅವರು ಸಂಜೆ 4 ಗಂಟೆಗೆ ಬರ್ತಾರೆ, ನೈಟ್ಗೆ ಬರ್ತಾರೆ. ಈಗ ಹೋದ್ರು ಅವರು ಬಿಸಿ ಇದ್ದಾರಂತೆ. ಅವರು. ಥ್ಯಾಂಕ್ ಯು ಸೋ ಮಚ್ ಎಸ್ಕ್ಯೂನ್ ಕಿಚನ್. ಹಾಯ್ ರಾಘವೇಂದ್ರ ಡನ್. ರಾಘವೇಂದ್ರ ಅವರೇ ಕೊಡಿ ಅಲ್ವಾ, ನೀವು ಯಾಕೆ ಮಾಡ್ತೀರಾ?
ಲೈಕ್ ಕಮೆಂಟ್ ಎಲ್ಲ ಕೊಟ್ಟೇ ಬರೋದು. ಇವಾಗಿನವ್ರು ಹಾಗೆಲ್ಲ ಮಾಡಲ್ಲ. ನೀವು ಯಾಕೆ ಹಾಗೆ ಮಾಡ್ತೀರಾ? ನನ್ಗಂತೂ ಅರ್ಥನೇ ಆಗಲ್ಲ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ, ಬನ್ನಿ ಬನ್ನಿ ಸಪೋರ್ಟ್ ಮಾಡಿ. ವೈಶು ಅವರು ಕಿಚ್ಚ ಬಾಸ್ ಇನ್ನೊಂದು ಕಮೆಂಟ್ ಹಾಕಿ ಪ್ಲೀಸ್ ಅಂದಿದ್ದಾರೆ. ಕಿಚ್ಚ ಬಾಸ್ ಅವರೇ ಇನ್ನೊಂದು ಕಮೆಂಟ್ ಹಾಕಿ ವೈಶು ಅವರಿಗೆ. ಗೊತ್ತು చేసి ಏನು ಅಲ್ಲ ಯಾಪ ಬರ್ತೀರಿ ಯಾನ್ಕೇನು ఏంటి ಟೆನ್ಷನ್ ಗೊತ್ತಾ ಅವೇನು ಬೇಜಾರಮ್ಮ. ಥ್ಯಾಂಕ್ ಯು ಸೋ ಮಚ್. ಬಂದ್ರಾ ಈಗ ನೆನಪಾಯ್ತು ಅತ್ತೆದ್ದಲ್ವಾ? ಪರವಾಗಿಲ್ಲ. A17 ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ ಕಾಣಿಸ್ತಾ ಇಲ್ಲ ಅಂತಿದ್ದಾರೆ. ಶ್ರೀ ರಾಘವೇಂದ್ರ ಡನ್. ರಾಘವೇಂದ್ರ ಅವರೇ ಕೊಡಿ ಎಸ್ಕ್ಯೂನ್ ಕಿಚನ್ ಅವರಿಗೆ. ಎಪ್ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಪ್ಪಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಎಪ್ಪಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಎಪ್ಪಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಆಯ್ ಸಿಸ್ಟರ್ ನೀವೆಲ್ಲ ಗಿಫ್ಟ್ ಮಾರ್ಕೆಟ್ ರಿಟರ್ನ್ ಗಿಫ್ಟ್ ಮಾಡಿದೆ. ತುಂಬ ಹೃದಯದ ಧನ್ಯವಾದ ನಿಮಗೆ ಅಂದಿದ್ದಾರೆ. ಮಾಡಿದಾರಂತೆ ನೋಡಿ ರಾಘವೇಂದ್ರ ಅವರು. TV17 ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು TV17 ಅವರೇ. ಒಂದೆಲ್ಲ ಸೂಪರ್ ಸಪೋರ್ಟ್ ಮೆಸೇಜ್ ಹಾಕಿ. ತುಂಬ ದಿನ ಆಯಿತು ನೀವು ಬರದೆ ಸರಿಯಾಗಿ. ಯಾಕೆ ಏನಾದರೂ ಪ್ರಾಬ್ಲಮಾ? ಥ್ಯಾಂಕ್ ಯು. ಇಚ್ಛಾ ಬಾಸ್ ಲೈವ್ ಬ್ಲೂ ಕಟ್ಟೆ ಅಂತಿದ್ದಾರೆ. TV ಅವರು ಹಾಯ್ NBR ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ NBR ಅವರೇ. ಎಲ್ಲಿದ್ದೀರಿ? ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. TV17 ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. TV ಇದೇ ಅತ್ತೆ ಅಂದಿದ್ದಾರೆ. NBR ಅವರು TV ಅಂತಿದ್ದಾರೆ. TV17 ಅವರು ಸೂಪರ್ ಸಪೋರ್ಟ್. ಪನ್ಪುಡ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. ಥ್ಯಾಂಕ್ ಯು ಸೋ ಮಚ್. ವಯಸ್ಸು ಸೂಪರ್ ಸಪೋರ್ಟ್. TV ಅವರು ಸೂಪರ್ ಸಪೋರ್ಟ್. ಡಿಶೋಜಾ ಮ್ಯಾಂಗ್ಳೂರ್ ಅವ್ರು ಬಂದರು. ತುಂಬ ದಿನ ಆದಮೇಲೆ ಡಿಶೋಜಾ ಮ್ಯಾಂಗ್ಳೂರ್ ಸಿಸ್ ಬಂದರು. ಆಯ್ ಅಕ್ಕ ಎಂಚೊಲ್ಲಾರು ತಿಂಡಿ ತಿಂದಾರು ಸಿಸ್. TV ಅವರು ತುಂಬ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಚಾ ಈರ್ ಪರಿಯರೆ ವಯಸ್ಸು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಪಂಡ್ಬಿಟ್ಟು ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. TV ಅವರು NBR ಅಂತಿದ್ದಾರೆ. ವಯಸ್ಸು ಅವರು ಸೂಪರ್ ಸಪೋರ್ಟ್. ವಿಶ್ವಾಸ ಅವರ್ ಲೈಕ್ ಡನ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವಾಸ ಸಿಸ್. TV ಅವರು ಸೂಪರ್ ಸಪೋರ್ಟ್. ಪಂಡ್ಬಿಟ್ಟು ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಪಂಡ್ಬಿಟ್ಟು ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ರಾಘವೇಂದ್ರ ರಿಟರ್ನ್ ಪ್ಲೀಸ್. ರಾಘವೇಂದ್ರ ಅವರು ರಿಟರ್ನ್ ಕೊಟ್ರಂತೆ ನೋಡಿ ಎಸ್ಕಿನ್ ಕಿಚನ್ ಅವರೇ. ತಿಂಡಿ ಆತಜಿ ಅಕ್ಕ ನನ್ನ ಲೇಟು ಅಂದೆ ಏನಿ ಲೇಟಾ? ವಯಸ್ಸು ಸೂಪರ್ ಸಪೋರ್ಟ್. ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್. ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್. ರುಚಿ ಅವರು ಬಂದ್ರು. ಆಯ್ಸಿಸ್ ರುಚಿ ಅವರೇ ವಿಡಿಯೋ ನೋಡಿದ್ದೀನಿ ಗೊತ್ತಾಯ್ತಾ? ಒಂದು ನೋಡಿದ್ದೀನಿ ಆಯ್ತಾ? ಒಂದು ಇವತ್ತು ನೋಡ್ತೀನಿ, ಒಂದೊಂದೇ ನೋಡ್ತೀನಿ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಶ್ರೀ ರಾಘವೇಂದ್ರ ಡನ್. ರಾಘವೇಂದ್ರ ಅವರು ಕೊಟ್ರಂತೆ ನೋಡಿ ಎಸ್ಕ್ಯೂನ್ ಕಿಚನ್ ಅವರೇ. ಒಂದ್ಸರಿ ಚೆಕ್ ಮಾಡಿ. TV ಅವರು ಸೂಪರ್ ಸಪೋರ್ಟ್. ರುಚಿ ಗುಡ್ ಮಾರ್ನಿಂಗ್. ಮಲೆನಾಡು ಆಲ್ ಇನ್ ಒನ್ ಅವರು ಬಂದರು. ಆಯ್ಸಿ ಸಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಮಲೆನಾಡು ಆಲ್ ಇನ್ ಒನ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸುಚಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು TV. ಥ್ಯಾಂಕ್ ಯು. ಹಿರಿಯಾಗದಾದೆ ತಿಂಡಿ ಹೆಂಗ ನೀರು ದೋಸೆ ತಿಂಡಿ ಬೊಕ್ಕ ಇಪ್ಪತ್ತು ಬೊಬ್ಬೆ ಹೋದಾಯಿ ದೀಪ ಬೊಬ್ಬೆ ಏನಕ್ಕೆ ದೀಪ. ಗುಡ್ ಮಾರ್ನಿಂಗ್ ನಿಮಗೆ. ರಾಧಾ ಡನ್ ಅಂತಿದ್ದಾರೆ. ರಾಧಾ ಅವರು ಇಲ್ಲ ಇವರೇ
ರಾಧಾ ಅವರು ಇಲ್ಲ, ವೆಲ್ಕಮ್ ವೆಲ್ಕಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ವೈಶು ಸೂಪರ್ ಸಪೋರ್ಟ್, ಟಿವಿ ಸೂಪರ್ ಸಪೋರ್ಟ್. ಈ ಸಿಸ್ಗೆ ಲೈಕ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಸುಚಿರುಚಿ ಅವರು, ಡಿಸೋಜ್ ಅವರು ಓಕೆ ಅಕ್ಕ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಾ ಡನ್ ಅಂತಿದ್ದಾರೆ. ರಾಧಾ ಅವರು ಇಲ್ಲ, ವೆರಿ ನೈಸ್ ಅಂತಿದ್ದಾರೆ. ಸುಚಿರುಚಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿಸೋಜ್ ಅವರು ಗುಡ್ ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಾ ಅವರು ಇಲ್ಲ, ಸೂಪರ್ ಸಪೋರ್ಟ್ ಅಲ್ಲಿದೆ. ಪ್ರೀತಿ ಕುಮಾರ್ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು, NBR ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ಬುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೈಶು ಸೂಪರ್ ಸಪೋರ್ಟ್, NBR ಅವರು ಸೂಪರ್ ಸಪೋರ್ಟ್. ಸುಚಿರುಚಿ ವೆರಿ ಗುಡ್ಡು. ಪನ್ಬುಡ್ ಸೂಪರ್ ಸಪೋರ್ಟ್ ವೆರಿ ಗುಡ್. ಸುಚಿರುಚಿ ವೆರಿ ಗುಡ್ಡು. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಾ ಡನ್ ಅಂತಿದ್ದಾರೆ. ರಾಧಾ ಅವರು ಇಲ್ಲ ಅಂದರೆ ಅವ್ರಿಗೆ ಅರ್ಥನೇ ಆಗಲ್ಲ ಸ್ಕಿನ್ ಕಿಚನ್ ಅವರಿಗೆ. ಅವರು ಸಂಜೆ ಬರ್ತಾರಂತೆ, ಈಗ ಬರಲ್ಲಂತೆ ರಾಧಾ ಅವರು. ಪ್ಲೀಸ್, ಅವರು ಇಲ್ಲ, ಬಂದರೆ ಇಲ್ಲ, ಅವರು ಬ್ಯುಸಿ ಇದ್ದಾರೆ ಅಂದರು. ಅವರು ನಾನು ಬ್ಯುಸಿ ಅಂದರು. ಸೂಪರ್ ಸಪೋರ್ಟ್ ಪನ್ಬಿಟ್ಟು ಅವ್ರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ ನಮ್ಮ ಸುಚಿರುಚಿ ಅವರು. ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡೋದವ್ರು ಲೈಕನ್ನು ಕೊಡಿ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೋಪ ತಂದು ಏತ್ ಬೋರ್ಡ್ ನಿಕ್ಕು. ಥ್ಯಾಂಕ್ ಯು ಸೋ ಮಚ್ ಪನ್ಬುಡ್ ಅವ್ರು. ಥ್ಯಾಂಕ್ ಯು ಸೋ ಮಚ್. నా మూలుకుళ్ళు బెడ్రూమ్ ముడుకుళ్ళు ಅಲ್ಲಿ నరక మళ్ళీ వచ్చిందా రాదా పూర్వల మల్లనే కూడా లేకపోతే అడిపో అడి అవును బెడ్రూమ్ ముడు. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಶ್ ಸಿಸ್ಟರ್, ನಿಮ್ಮ ಲೈವಲ್ಲಿ ಇರುವುದೇ ಸೂಪರ್. ರಿಟರ್ನ್ ಗಿಫ್ಟ್ ಕೊಟ್ಟೆ ಅಂತಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್. ರಾಘವೇಂದ್ರ ಸೂಪರ್ ಸಪೋರ್ಟು. ಮಲೆನಾಡು ಅವರು ಪನ್ಪುಡ್ ನಿಮ್ಮ ಮನೆಗೆ ಹೋಗಿ ಬಂದೆ ನೋಡಿ. ಮಲೆನಾಡು ಅವರು ಹೋಗಿ ಬಂದ್ರಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು ಏನು ಸಿಸ್ಟರ್? ನನ್ನ ಹೆಸರು ಹರಿಣಿ ಅಂತ. ಹರಿಣಿ ಅಂತ ನನ್ನ ಹೆಸರು. ಸುಚಿರುಚಿ ಅವರು ವೆರಿ ನೈಸ್ ವೆರಿ ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೆಪ್ಪಿ ಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. TV17 ಅವರೇ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು TV17 ಅವರೇ. ಐಡಲ್ ಯಾರೆಲ್ಲ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬಂದು ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು TV17 ಅವರೇ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀ ರಾಘವೇಂದ್ರ ಅವರೇ. ಥ್ಯಾಂಕ್ ಯು ಸೋ ಮಚ್. ಪನ್ಪುಡ್ ಅವರೇ, ಮಲೆನಾಡು ರಿಟರ್ನ್ ಡನ್. ಮಲೆನಾಡು ಅವರೇ ರಿಟರ್ನ್ ಕೊಟ್ರಂತೆ ನೋಡಿ. ಸುಚಿರುಚಿ ಬೆಸ್ಟ್ ಅಂತಿದ್ದಾರೆ. ಏಯ್ ಬನ್ನಿ ಇಲ್ಲಿ ಬನ್ನಿ. ಅಲ್ಪ ಸಂಜೆ ಬರ್ತಿರುತ್ತೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುಚಿರುಚಿ ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. TV17 ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. ಥ್ಯಾಂಕ್ ಯು ಸೋ ಮಚ್ TV ಅವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸುಚಿರುಚಿ ಅವರು. ಸ್ವಾಮಿ ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೈಸ್ ಅಂತಿದ್ದಾರೆ. ಮಲೆನಾಡು ಅವರು ಹಾಯ್ ಎಲ್ಲ ಅಂತಿದ್ದಾರೆ. ನಮ್ಮ ಮಲೆನಾಡು ಅವರು ಸುಚಿರುಚಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುಚಿರುಚಿ ಬೆಸ್ಟ್ ಅಂತಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೊರ್ಪೆ ಬೈ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪನ್ಪುಡ್ ಅವರು. ಥ್ಯಾಂಕ್ ಯು ಸೋ ಮಚ್. ನಿನ್ನ ಗಂಜಿದಪ್ಪು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಪನ್ಪುಡ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. 964 ಪನ್ಪುಡ್ ಐ ಆಮ್ ಡನ್ ಫಾರ್ ಯುವರ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಪನ್ಪುಡ್ ಅವರೇ ನಿಮಗೆ 9464 ಡನ್ ಅಂತೆ ನೋಡಿ. ಡಿಸೋಜಾ ಮ್ಯಾಮ್ ಕೊಟ್ಟರು, ಅವರಿಗೆ ರಿಟರ್ನ್ ಕೊಡಿ. ಪನ್ಪುಡ್ ಅವರು. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿಸೋಜಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್. ಬರ್ತಾ ಉಂಟು ಫುಲ್ ಸರಿ. ಥ್ಯಾಂಕ್ ಯು ಸೋ ಮಚ್. ಡಿಸೋಜ ವೆಲ್ಕಮ್ ವೆಲ್ಕಮ್ ಅಂತಿದ್ದಾರೆ. ಫಂಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೈಶು ಅವರೇ, ಥ್ಯಾಂಕ್ ಯು. ವೈಶು ಅವರು ಸೂಪರ್ ಸಪೋರ್ಟ್, ಫಂಡ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ವೈಶು ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಫಂಡ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಮನ್ಪಂದೆ ಪೋ ಸನ್ವಿತು ಟಿವಿತು ವರಜ್ಜಿತ್ತೆ ಮನ್ಪಂದೆವು ನೋಡು ಮೂಲ್ಕುಲೋನು. ಪನ್ಪುಟ್ ಅವರು ಸೂಪರ್ ಸಪೋರ್ಟ್. 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಬನ್ನಿ, ಸಪೋರ್ಟ್ ಮಾಡಿ ಬನ್ನಿ ಬನ್ನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಪಂಟ್ ಅವರು, ವೈಶು ಅವರು. ಥ್ಯಾಂಕ್ ಯು ಸೋ ಮಚ್. ಆರ್ ಕೆ ಡ್ಯಾನ್ಸರ್ ಅವರು ಬಂದರು. ಆಯ್ ಆಯ್ ಆರ್ ಕೆ ಡ್ಯಾನ್ಸರ್ ಅವರೇ ಆಯ್. ಮುಜೆ ಜಾನಾ ಏ ಬಂದ್ ಮತ್ ಕರ ಒಂದು ಬಕ್ಕದ ಎತ್ತು ಕರ್ಪೆ ಒಂದು ಇಪ್ಪಾಡು ದಿತ್ತೀನಿ. मुझे जाना करने में आपको सभी लोगों के साथ जोड़कर रिक्वेस्ट करता हूँ. आप सभी लोगों को रिटर्न मिलेगा. ನೋಡಿ ಆರ್ ಕೆ ಡ್ಯಾನ್ಸರ್ ಅವರಿದ್ದಾರೆ, ಅವರಿಗೆ ಗಿಫ್ಟ್ ಕೊಟ್ಟರೆ ಅವರು ರಿಟರ್ನ್ ಕೊಡ್ತಾರತ್ತೆ, ಖಂಡಿತವಾಗಿ ಕೊಡ್ತಾರಂತ ಅಂತಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಡಿಸೋಜ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ ಕೆ ಡ್ಯಾನ್ಸರ್ ಪ್ಲೀಸ್ ಗಿವ್ ಮೀ ಲೈಕ್, ಪ್ಲೀಸ್ ಲೈಕ್ ದೀಜಿಯೇ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಡಿಸೋಜ್ ಅವರು ವೆಲ್ಕಮ್ ವೆಲ್ಕಮ್ ಅಂತಿದ್ದಾರೆ. ಡಿಸೋಜ್ ಅವರು ವೆಲ್ಕಮ್ ಅಂತಿದ್ದಾರೆ. ವೆಲ್ಕಮ್ ಡಿಸೋಜ್ ಅವರು ಸೂಪರ್. ಮುझे जाना नहीं, जाना करने सभी को रिटर्न मिलेगा. भैया जी प्लीज़ गिव मी लाइक कीजिए, लाइक कीजिए. तटे बतालो पो ये पे हेलो तटे बतालो नहीं पो. लाइक कीजिए एक प्लीज़. थैंक यू सो मच पनपुट और थैंक यू सो मच वैशु और थैंक यू सो मच पनपुट और थैंक यू सो मच सुची और थैंक यू सो मच वैशु और थैंक यू सो मच पनपुट और थैंक यू सो मच. थैंक यू सो मच. दप्पे ಥ್ಯಾಂಕ್ ಯು ಸೋ ಮಚ್ ಸುಚಿರುಚಿ ಅವರು. ಥ್ಯಾಂಕ್ ಯು ಸೋ ಮಚ್. ಯೂಸ್ಫುಲ್ ಅಂತಿದ್ದಾರೆ. ದೆಪ್ಪೆ ಅಪ್ಪ ಮನ್ಪಂದೆ ಪೂರ ಸಂತೆ. फनफूड और सुपर सपोर्ट. डिसोज और सुपर सपोर्ट. मुझे ಜಾಯಿನ್ कीजिए, ಸರಿ लोगों के ರಿಟರ್ನ್ ಮಿಲೇಗಾ ಅಂತಿದ್ದಾರೆ. ಆರ್ ಕೆ ಡ್ಯಾನ್ಸರ್ ಅವರು ಇದ್ದಾರೆ ನೋಡಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. ಆರ್ ಕೆ ಅವರು ಮೇರೋ ಜಾಯಿನ್ कीजिए ಅಂತಿದ್ದಾರೆ. ಆರ್ ಕೆ ಡ್ಯಾನ್ಸ್ प्लीज़ रिटर्न. आर के ब्रो प्लीज़ रिटर्न कीजिए. पनपुट दीदी को रिटर्न कीजिए. आर के डांसर प्लीज़ रिटर्न पनपुट दीदी को प्लीज़ दोस्तों. ये ಎಷ್ಟು ಪಾನಿ ನೀರು ಕುಡಿತೀಯಾ? ಬಿರ್ಕೊಡ್ಚು ಬೇಗ ಉಂಡ್ಲಕ್ಕೆ ಕೊಡು. ವೆರಿ ಯೂಸ್ಫುಲ್. ಥ್ಯಾಂಕ್ ಯು ಸೋ ಮಚ್. ಸಚಿನ್ ಪೂಜಾರಿ ಅವರು ಬಂದರು. ಆಯ್ ವೆಲ್ಕಮ್ ಸಚಿನ್ ಪೂಜಾರಿ ಅವರೇ, ವೆಲ್ಕಮ್. प्लीज़ आर के डांसर प्लीज़ रिटर्न कीजिए. पनपुट प्लीज़ रिटर्न कीजिए. सुपर सपोर्ट अಲ್ಲಿದ್ದಾರೆ. थैंक यू सो मच. थैंक यू सो मच. थैंक यू सो मच पनपुट ಅವರೇ. थैंक यू सो मच. थैंक यू so much पनपुट ಅವರೇ. थैंक यू so much. ಥ್ಯಾಂಕ್ ಯು ಪನ್ಪುಡ್ ಅವರೇ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಪನ್ಪುಡ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು NACS ಅವರು ಬಂದರು. ಐಸಿ ಸಾಯಿ ವೆಲ್ಕಮ್. ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. ತುಂಬ ಪನ್ಪುಡ್ ಅವರೇ ನೀವು ಲೈವ್ ಮಾಡ್ತಿಲ್ವಾ? ಪನ್ಪುಡ್ ಅವರೇ ನೀವು ಲೈವ್ ಮಾಡ್ತಿಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು NCS ಅವರೇ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಎನ್ ಸಿ ಎಸ್ ಅವರೇ. ಪಂಡ್ಬುಡ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. 26 ಲೈಕ್ ಬಂದಿದೆ. ಯಾರು ಬಂದರು ಒಬ್ರು ಇನ್ನು? ಕಿಟ್ಟಿ ಬ್ರದರ್ ಬಂದರು. 24 ಲೈಕ್ ಡನ್ ಅಂತಿದ್ದಾರೆ, ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಿಟ್ಟಿ ಬ್ರದರ್. ಇಲ್ಲ ಸಿಸ್ನು. ಓಕೆ ಸಿಸ್, ನನಗೆ ಒಂದು ಕಮೆಂಟ್ ಹಾಕಿ, ನಿಮ್ಮ ವಿಡಿಯೋ ನೋಡ್ತೀನಿ. ನಿನ್ನೆ ಕೆಲವರದ್ದು ವಿಡಿಯೋ ನೋಡಿದ್ದೀನಿ ನಾನು. ಕಿಟ್ಟಿ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಎನ್ ಸಿ ಎಸ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. 32K ಚಾನ್ಸ್ ಮೀ ಜಾಯಿನ್ हो गया प्लीज. आर के प्लीज ज्वाइन. डिसोजा प्लीज रिटर्न कीजिए. आर के ब्रदर है ना आप? सचिन पुजार गुड मॉर्निंग सचिन ಅವರೇ, ವೆಲ್ಕಮ್ ನಿಮಗೆ. ದಾ ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಸಚಿನ್ ಅವರೇ, ತಿಂಡಿ ಆಯ್ತಾ ನಿಮ್ಮದು? ಎನ್ ಸಿ ಎಸ್ ಅವರು ಸಪೋರ್ಟ್, ಆರ್ ಎ ಎಸ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಆರ್ ಎ ಎಸ್ ಅವರೇ ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್. ಎನ್ ಎ ಸಿ ಎಸ್ ಸಪೋರ್ಟ್ ಅಲ್ಲಿದೆ. ಪಂಡ್ಬುಡ್ ಅವರು ಓಕೆ. ಡ್ಯಾನ್ಸರ್ ಪ್ಲೀಸ್ ರಿಟರ್ನ್. ಆರ್ ಕೆ ಡ್ಯಾನ್ಸರ್ ಅವರು ಎಲ್ಲಿ ಓಡಿ ಹೋದ್ರು? ಕಿಟ್ಟಿ ಅವರು ಸಪೋರ್ಟ್ ಅಲ್ಲಿದೆ. ಪಂಡ್ಬುಡ್ ಅವರು ಓಕೆ ಸಿಸ್ ಅಂತಿದ್ದಾರೆ. ಡಿಸೋಜ್ ಅವರು 32. ಆರ್ ಕೆ ಪ್ಲೀಸ್ ರಿಟರ್ನ್. ಎನ್ ಸಿ ಎಸ್ ಸಪೋರ್ಟ್ ಅಲ್ಲಿದ್ದಾರೆ. ಪಿನ್ ಮಾಡಿ ಸಿಸ್. ಓಕೆ ಮಾಡ್ತೀನಿ. ಜಾಯ್ಸಪ್ ಮಲೆನಾಡು ಅವರು ಬಂದರು. ಲೈಕ್ ಕೊಡೋದವರು ಪ್ಲೀಸ್ ಒಂದು ಲೈಕ್ ಅನ್ನು ಕೊಡಿ. ಆರ್ ಎ ಎಸ್ ಅವರೇ ಲೈಕ್ ಅನ್ನು ಕೊಡಿ. ಮತ್ತು ಜಾಯ್ಸಪ್ ಮಲೆನಾಡು ಅವರೇ ಲೈಕ್ ಅನ್ನು ಕೊಡಿ. ಎನ್ ಎಸ್ ಸಿ ಸಪೋರ್ಟ್ ಅಲ್ಲಿದೆ. ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಆರ್ ಎ ಎಸ್ ಅವರೇ ಒಂದು ಲೈಕ್ ಅನ್ನು ಕೊಡಿ. ಸಪೋರ್ಟ್ ಅಲ್ಲಿದ್ದಾರೆ. ವೈಸು ಅವರು ಸಪೋರ್ಟ್ ಅಲ್ಲಿದ್ದಾರೆ. ವೈಸು ಸಪೋರ್ಟ್. ಪನ್ಪುಡ್ ಅವರು ಸಪೋರ್ಟ್. ಎನ್ ಎಸ್ ಸಿ ಅವರು ಸಪೋರ್ಟ್. ವೈಸು ಅವರು ಸಪೋರ್ಟ್. ಪನ್ಪುಡ್ ಅವರು ಸಪೋರ್ಟ್. ಎನ್ ಎಸ್ ಸಿ ಅವರು ಸಪೋರ್ಟ್. ವೈಸು ಅವರು ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎನ್ ಎಸ್ ಸಿ ಅವರು ಸಪೋರ್ಟ್ ಅಲ್ಲಿದ್ದಾರೆ. ವೈಸು ಅವರು ಸಪೋರ್ಟ್. ನೋಡಿ ಕಿಟ್ಟಿ ಬ್ರದರ್ ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕಿಟ್ಟಿ ಬ್ರದರ್ ಕೂಡ ಇದ್ದಾರೆ. ಸನ್ನಿತೂನು ಕಿಟ್ಟಿ ಬ್ರದರ್ ಕೂಡ ಇದ್ದಾರೆ ನೋಡಿ. ಸಪೋರ್ಟ್ ಅಲ್ಲಿದ್ದಾರೆ. ಎನ್ ಎಸ್ ಎಸ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಡಿಸೋಜ್ ಅವರು ಆರ್ ಕೆ ಕನೆಕ್ಟ್ ಆಗಿ ಪ್ಲೀಸ್. ಅವರು ಎಲ್ಲಿ ಹೋದ್ರ? ಕನೆಕ್ಟ್ ಆಗಿ ಅಂದಾಗ ಸೀದಾ ಓಡಿ ಹೋದ್ರು ಅವರು. ಮೊನ್ನೆ ಕೂಡ ಹಾಗೆ ಮಾಡಿದ್ದದು ಅವರು. ಆರ್ ಕೆ ಇದ್ದೀರಾ? ಅವ್ರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ನೋಡಿ. ಇಲ್ಲಾಂದ್ರೆ ಅನ್ಸಬ್ ಮಾಡಿಬಿಡಿ. ಸಪೋರ್ಟ್ ಅಲ್ಲಿದ್ದಾರೆ. ವಯಸ್ಸು ಅವರು. ಕಿಟ್ಟಿ ಅವರು ಸಪೋರ್ಟ್. ಪಂಡ್ಪುಡ್ ಅವರು. ಆರ್ ಎ ಎಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ಆರ್ ಎ ಎಸ್ ಅವ್ರದ್ದು ಸಪೋರ್ಟ್ ಐ ಡಿ. ಆರ್ ಎ ಎಸ್ ಅವ್ರದ್ದು ಸಪೋರ್ಟ್ ಐ ಡಿ ಅವರಿಗೆ ರಿಟರ್ನ್ ಕೊಡಲಿಕ್ಕೆ ಆಗ್ತಿಲ್ಲ ಪಾಪ. ಅವರು ನನ್ನ ಅಕ್ಕನ ಮಗಳು ಅವರಿಗೆ ಗೊತ್ತಿಲ್ವ ಏನೋ. ಆರ್ ಎ ಎಸ್ ಅವರಿಗೆ ರಿಟರ್ನ್ ಕೊಡಬೇಡಿ ಆಯಿತಾ? ಅವರಿಗೆ ಗೊತ್ತಿಲ್ಲ ರಿಟರ್ನ್ ಕೊಡಲಿಕ್ಕೆ. ಅಕ್ಕನ ಮಗಳು ಅವರು. ದಿಲಾಲ್ ಸಪೋರ್ಟ್ ಅಲ್ಲಿದ್ದಾರೆ. ರಿಸರ್ಜ್ ಅವರು ಸಪೋರ್ಟ್. ವೈಶು ಕಿಟ್ಟಿ ಸರ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಸಪೋರ್ಟ್ ಅಲ್ಲಿದ್ದಾರೆ. ಪಂಡ್ಪುಡ್ ಅವರು ಸಪೋರ್ಟ್ ಅಲ್ಲಿದೆ. ಕಿಟ್ಟಿ ಅವರು ಸಪೋರ್ಟ್ ಅಲ್ಲಿದ್ದಾರೆ. ರಿಸರ್ಜ್ ಅವರು ಗುಡ್ ಅಂತಿದ್ದಾರೆ. ಪಂಡ್ಪುಡ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ರಿಸರ್ಜ್ ಅವರು ಗುಡ್ ಅಂತಿದ್ದಾರೆ. ಪಂಡ್ಪುಡ್ ಅವರು ಸಪೋರ್ಟ್. ಎನ್ ಎಸ್ ಎಸ್ ಅವರು. ಜಾಯ್ಸಪ್ ಮಲೆನಾಡು ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಜಾಯ್ಸಪ್ ಮಲೆನಾಡು ಅವರೇ ನಮಗೆ ಎನ್ ಎಸ್ ಸಿ ಎಸ್ ಅವರಿಗೆ ರಿಟರ್ನ್ ಕೊಡಿ. ನಿನ್ಗೆ ಊಟ ಮಾಡಲ್ವಾ ಹಾಗಾದರೆ? ಹಾಂ ಇರ್ಬೋಡ. ಥ್ಯಾಂಕ್ ಯು.
ಸಾರಿ ವೈಶು ಏಜಸ್ ಅವರು ಹೋಗ್ತಾರಲ್ವ ಆಗ ಕೊಡ್ತಾರೆ. ಅವ್ರದ್ದು RAS ಅವರಿಗೆ ಗೊತ್ತಿಲ್ಲ ರಿಟರ್ನ್, ಅದು ಅಕ್ಕನ ಮಗಳು ಮಾಡೋದು ಮೆಸೇಜ್, ಅದಕ್ಕೆ ಅವಳು ಕೊಡ್ತಾಳೆ. ಅದಕ್ಕೆ ಕೊಡಬೇಡಿ, ಅವರಿಗೆ ಗೊತ್ತಿಲ್ಲ ಕೊಡಲಿಕ್ಕೆ, ರಿಟರ್ನ್ ಕೊಡಲಿಕ್ಕೆ ಗೊತ್ತಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವಾಯ್ಸು ಕೇಳ್ತಿಲ್ಲ, ಈಗ ಬಂತ ವಾಯ್ಸು? ಸೂಪರ್ ಸಪೋರ್ಟ್ ವೈಶು. RAS ಚಾನಲ್ಗೆ ಅವರು ಗಿಫ್ಟ್ ಕೊಡಿ ಅಂತಿದ್ದಾರೆ. RAS ಚಾನಲ್ ಅವರು ನಂದು ಅಕ್ಕನ ಮಗಳು, ಅವಳು ದೊಡ್ಡಕ್ಕನ ಮಗಳು, ಅವಳಿಗೆ ಗೊತ್ತಿಲ್ಲ ಕೊಡಲಿಕ್ಕೆ. ನೀವು ನಿಮಗೆ ಅವರ ಅನಿಲ್ ಏಜಸ್ ಅವರು ಇದ್ದಾರಲ್ವಾ, ಅವರು ಹೋಗಿ ಕೊಡ್ತಾರೆ ಆಯ್ತಾ. ಅವರು ನಾಡ್ದು ಹೋಗ್ತಾರೆ ಮನೆಗೆ, ಅವರು ಕೂಡ ಅಲ್ಲಿಗೆ ಹೋಗ್ತಾರಲ್ವಾ ಆಗ ಕೊಡ್ತಾರೆ ಆಯ್ತಾ. ವೈಶು ಓಕೆನಾ ವೈಶು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. RAS ಚಾನಲ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂದಿದ್ದಾರೆ. ವೈಶು 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 ಅದು ನನ್ನ ಅಕ್ಕನ ಮಗಳು, ನನ್ನ ಅಕ್ಕನ ಮಗಳು RAS. ಅವಳಿಗೆ ಗೊತ್ತಿಲ್ಲ ಕೊಡ್ಲಿಕ್ಕೆ, ರಿಟರ್ನ್ ಕೊಡ್ಲಿಕ್ಕೆ ಗೊತ್ತಿಲ್ಲ. ರಿಟರ್ನ್ ಕೊಡ್ಲಿಕ್ಕೆ ಗೊತ್ತಿಲ್ಲ ಅವರಿಗೆ. ಮಾತು ಕೇಳ್ತಾ ಇಲ್ವಾ? ಜಯಸಪ್ಪ ಅವರೇ ಮಾತಾಡಿದ್ದು ಕೇಳ್ತಾ ಉಂಟಾ? ವಾಯ್ಸ್ ಕೇಳ್ತಾ ಉಂಟಾ? ಜಯಸಪ್ಪ ಅವರೇ ನಾನು ಮಾತಾಡಿದ್ದು ಕೇಳ್ತಾ ಉಂಟಾ? ವರ್ಷು NACS ಅವರೇ ನಾನು ಮಾತಾಡಿದ್ದು ಕೇಳ್ತಾ ಉಂಟಾ ನಿಮಗೆ? ಹೌದಾ, ಇಷ್ಟು ಬೊಬ್ಬೆ ಹಾಕಿದ್ರು, ಯಾರು ಇದು ಮಾಡಿಲ್ಲಪ್ಪ ದೇವರೇ. ವೈಶು ಅವರಿಗೆ ಆಗದಿಂದ ಇದು ಮಾಡ್ತಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಜಯಸಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್ NCS ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪ್ರಜೀವ್ ಅವರು ಬಂದರು. IC ಸಪೋರ್ಟ್ ಅಂತಿದ್ದಾರೆ ಪ್ರಜೀವ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಪ್ರಜೀವ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ NCS ಅವರು. 8 ಮಂದಿ ಐಡಲ್ಲಿದ್ದೀರಾ, ಬಂದು ಸಪೋರ್ಟ್ ಮಾಡಿ, ಬನ್ನಿ ಸಪೋರ್ಟ್ ಮಾಡಿ. NACS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. NACS ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವೈಶು ಅವರು ಸೂಪರ್ ಸಪೋರ್ಟು. ವೈಶು ಅವರೇ ಅವರು RAS ಅವರು ಇದ್ದಾರಲ್ವ, ಅವರಿಗೆ ರಿಟರ್ನ್ ಕೊಡಲಿಕ್ಕೆ ಗೊತ್ತಿಲ್ಲ, ಅವ್ರು ಕೊಡ್ತಾರೆ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 7 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾಕೆ ಐಡಲ್ಲಿ ಬಂದು ಇರ್ತೀರಾ? ಸಾರು ಕೂಡ ಕೊನಪ್ಪ ಸಾರು ಉಂಡತ ಇದು ಏನು ಸಾರು ಬೇಕಾ? ಥ್ಯಾಂಕ್ ಯು ಸೋ ಮಚ್. ಪ್ರಜೀವ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. NCS ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. 6 ಮೆಂಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡಿ ಬನ್ನಿ. NCS ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಗ್ಲಿ ಚಿನ್ ಆಕಾಯ್ತು ಉನ್ನತ್. ಜೋಯ್ಸಪ್ಪ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರಜೀವ್ ಅವರು ಸೂಪರ್ ಸಪೋರ್ಟ್. ಪ್ರಜೀವ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಕೊಡ್ತಾರೆ. ಒಂಜಿಪ್ಪುನಲ್ಲಿ ಪತಲ ಬೇತಿ ಇಜ್ಜಲ್ ಕಾಲೇಜ್ ಬೊಕ್ಕ ಮಲ್ಪುನ್. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು ಸೋ ಮಚ್. 7 ಮೆಂಬರ್ಸ್ ಇದ್ದೀರಾ ಐಡಲ್, ಯಾಕೆ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ. ಐಡಲ್ ಇದ್ದಿರೆ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. NACS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೀ ಬಿರ್ಕೋರ್ಚಮ್ಮ ಯಾನು ಉಂಪಾವಿತು ಕಾ ಉಂಪಾವಮ್ಮ. ವೈಶು ಅವರು ಸೂಪರ್ ಸಪೋರ್ಟ್. NACS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು ಜೋಯ್ಸಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. 6 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. NACS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ. 5 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಇಂಚಪ್ಪ ಒಂಚಪುರ ಮಲ್ಪುವ ಕೊರ್ಪೆನಿ ಬಾ ಹಿಂಗ. ವೈಶು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ವೈಶು. ಸುನಾ ಅಂತಿದ್ದಾರೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಐಡಲ್ ಯಾಕಿರ್ತೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಮೇಲೆ ಇರಬೇಡಿ, ಕೆಳಗೆ ಬನ್ನಿ. ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ರೂ ಬಂದು ಸಪೋರ್ಟ್ ಮಾಡಿ ಬನ್ನಿ. ಫೈವ್ ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾಕೆ ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. 6 ಮೆಂಬರ್ಸ್ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. 6 ಮೆಂಬರ್ಸ್ ಇದ್ದೀರಾ ಐಡಲ್, ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಫೋರ್ ಮೆಂಬರ್ಸ್ ಇದ್ದೀರಾ. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ಸೋ ಮಚ್. ಯೇಸು ಸನ್ ಬ್ಲಾಗ್ಸ್ ಅವ್ರು ಬಂದರು. ಯೇಸು ಸನ್ ಬ್ಲಾಗ್ಸ್ ಅವ್ರಿಗೆ ಯಾರೆಲ್ಲ ಗಿಫ್ಟ್ ಕೊಡಬೇಡಿ ಆಯಿತಾ. ಯೇಸು ಸನ್ ಬ್ಲಾಗ್ಸ್ ಅವರೇ ಪ್ಲೀಸ್ ಲೈಕ್ ಕೊಡಿ. ಯೇಸು ಸನ್ ಬ್ಲಾಗ್ಸ್ ಅವರೇ, ಅವರು ಎಲ್ಲಿದ್ದಾರೆ ಬರುವವರು? ಯೇಸು ಸನ್ ಬ್ಲಾಗ್ಸ್ ಅವರೇ ಒಂದು ಲೈಕ್ ಅನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್. ವೈಸು ಥ್ಯಾಂಕ್ ಯು ಸೋ ಮಚ್. ವೈಶು ಥ್ಯಾಂಕ್ ಯು. ಕುಲ್ಲು ಅಪ್ಪು, ಕುಲ್ಲು ಕುಲ್ಮುಲ್ ಕುಲ್ಮುಲ್ ಕುಲ್ಲು. ಹಾಂ ಕುಲ್ಲು ನೀನು ಕುಲ್ಲು. ಥ್ಯಾಂಕ್ ಯು ಸೋ ಮಚ್, ಸ್ವಲ್ಪ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು ಸೋ ಮಚ್. ಅಚ್ಚು ಪ್ರಪಂಚ ಅವರು ಬಂದರು. ಐ ಸಿ ಸಾಹೇಬ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಚ್ಚು ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಅಚ್ಚು ಅವರೇ. ಅಚ್ಚು ಅವರೇ ಒಂದು ಲೈಕ್ ಕೊಡಿ. ವೈಸು ಅವ್ರ ಸೂಪರ್ ಸಪೋರ್ಟ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಚ್ಚು ಅವರೇ. ವೈಸು ಅವರೇ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ನಾಂಬೆ ಭಯಂಗ. ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲೈಕಿಂದ ಏನು ಯೂಸ್ ಇಲ್ಲ, ಎಷ್ಟು ಮಂದಿ ಬಂದಿದ್ದಾರಂತೆ ಗೊತ್ತಾಗುತ್ತೆ ಅಷ್ಟೇ. ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ವೈಶು, ಥ್ಯಾಂಕ್ ಯು. 3 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ. ತ್ರೀ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಆರತಿ ಅವರು ಬಂದರು. ಹಮ್ಕೋ ಬಿ ಬ್ಲೂ ದೇ ದೋ.
आरती जी प्लीज लाइव में लाइक दीजिए। आरती जी प्लीज लाइव में लाइक दीजिए। प्लीज लाइक दीजिए। सुपर सपोर्ट ವಿಶು ಸೂಪರ್ ಸಪೋರ್ಟ್ 6 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ ब्लू देती हूँ आपको एक लाइक दीजिए आरती जी ब्लू देगी आपको एक लाइक दीजिए प्लीज इधर आजा आपका तरफ से एक लाइक दीजिए हाँ डन ओके आपको ब्लू दूंगी हो गया ब्लू दिए दिया आपको आरती जी सुपर सपोर्ट अलिदारे थैंक यू सो मच थैंक यू कर दिया हाय लाइक थैंक यू सो मच थैंक यू वैसु सुपर सपोर्ट थैंक यू सो मच दूरಮ್ಮ ಅಯ್ಯೋ ದೇವಾ ನೀನೆಕ್ वैशु और थैंक यू सो मच वैशु थैंक यू वैशु थैंक यू कुत्को मारಯ್ಯ ನೀನು ಎಂತಕ್ಕೆ ಹೀಗೆ ಮಾಡ್ತೀಯಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೈಶು ಐಡಲ್ ಇದ್ದವರು ಬಂದು ಸಪೋರ್ಟ್ ಮಾಡಿ ಬನ್ನಿ ಐಡಲ್ ಇರಬೇಡಿ ಬಂದು ಸಪೋರ್ಟ್ ಮಾಡಿ आरती जी आरती वैशु रिटर्न कर दिया दीजिए मैं आपको ज्वाइन कर दिया वैशु ನೋಡಿ ಆರತಿ ಅವರಿಗೆ ರಿಟರ್ನ್ ಕೊಡಿ ಅವ್ರು ನಿಮಗೆ ಕೊಟ್ರಂತೆ ನೋಡಿ 3 ಮೆಂಬರ್ಸ್ ಇದ್ದೀರಾ ಬನ್ನಿ ಇಲ್ಲಿ ಆರತಿ ಅವರಿದ್ದಾರೆ ವೈಶು ಅವರಿದ್ದಾರೆ ಬಂದು ಕನೆಕ್ಟ್ ಆಗಿ ವೈಶು ಅವರು ಅಚ್ಚು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು ಅವರು ಸೂಪರ್ ಸಪೋರ್ಟ್ ವೈಶು ಆರತಿ ಅವರು ಕೊಟ್ರಂತೆ ನಿಮಗೆ ಗಿಫ್ಟ್ ನೋಡಿ ರಿಟರ್ನ್ ಕೊಡಿ ವೈಶು ಆರತಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ವೈಶು ಅಚ್ಚು ಪ್ರಪಂಚ ಹಾಯ್ ಅಂತಿದ್ದಾರೆ ಹೆಲೋ ಅಂತಿದ್ದಾರೆ ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಅಚ್ಚು ಅವರು ಇವರು ಕೊಟ್ಟಿದ್ದಾರೆ ಆರತಿ ಅವರು ವೈಶು ರಿಟರ್ನ್ ಕರ್ ದೀಜಿಯೇ ಅಂತಿದ್ದಾರೆ ನೋಡಿ ಆರತಿ ಅವರು ವೈಶು ಒಬ್ಬಾಕಿ ಸೈತಿನಿ वैशु जी रिटर्न कीजिए आरती जी को 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಯಾರೆಲ್ಲ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬಂದು ಹೋಗಬೇಡಿ ಪ್ಲೀಸ್ ಯಾಕೆ ಹೋಗ್ತೀರಾ ಬಂದು ಅಚ್ಚು ಪ್ರಪಂಚ ಸಿಸ್ ನಿಮ್ಮ ಇಂದನೇ ಈ ಥರ ಕೊಡುವುದು ತಗೊಳ್ಳೋದು ತಿಳಿದು ನಾನು ತುಂಬ ಧನ್ಯವಾದ ನಿಮಗೆ ಅಂತಿದ್ದಾರೆ ಎಂತಕ್ಕೆ ಅಚ್ಚು ಅವರೇ ರಮ್ಯಾ ಕನ್ನಡ ಬ್ಲಾಗ್ಸ್ ಥ್ಯಾಂಕ್ ಯು ಅಚ್ಚು ಅವರೇ ಹೀಗೆ ಇದು ಮಾಡಿದ್ರಲ್ವಾ ನನಗೆ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ 2 ಗಂಟೆ ತನಕ ಮಾಡ್ತೀರಾ ಸಿಸ್ ಇವತ್ತು ಗೊತ್ತಿಲ್ಲ ಸಿಸ್ ನಾನು ಎಷ್ಟು ಗಂಟೆ ತನಕ ಮಾಡ್ತೀನಿ ಗೊತ್ತಿಲ್ಲ ಜನ ಹೇಗೆ ಉಂಟು ಹಾಗೆ ಮಾಡೋದು ನಾನು ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಇಲ್ಲ 1:30ಗೆ ತನಕ ಮಾಡ್ತೀನಿ ನಾನು 1:30 ನಂದು ಖಂಡಿತ ವೈಶು ಸೂಪರ್ ಸಪೋರ್ಟ್ ವೈಶು ಪ್ಲೀಸ್ ರಿಟರ್ನ್ ಕೀಜಿಯೇ ಕಮೆಂಟ್ಗೆ ಸಾಥ್ ಕರ್ದಿಯಾ ಅಂತಿದ್ದಾರೆ ವೈಶು ಕೊಡು ನನ್ನ ಲೈವ್ ಮಾಡ್ತಿಲ್ಲ ಸಿಸ್ ಇವತ್ತು ಹೌದಾ ಯಾಕೆ ರಮ್ಯ ಅವರೇ ಯಾಕೆ ಮಾಡ್ತಿಲ್ಲ ಅಪ್ಪ ಉಂಡುದು ಬೋಲಪ್ಪ ಏ ಅಪ್ಪ ಒಂಜಿ ಬಾಯ್ ಆನ್ ಪ್ಲೀಸ್ ಒಂಜಿ ಬಾಯ್ ಅಪ್ಪ ಪ್ಲೀಸ್ ಬಲೆ
ಬರ್ಜನಾ. ತುಂಬ ತುಂಬ ಥ್ಯಾಂಕ್ಸ್ ಇಸ್ ಬೇಡ ವೈಶು ಅಚ್ಚು ಅವರೇ, ನೀವು ಕೂಡ ತುಂಬ ಥ್ಯಾಂಕ್ಸ್ ಬೇಡ. ನೀವು ಕೂಡ ನನಗೆ ಸಪೋರ್ಟ್ ಮಾಡಿದ್ರಲ್ವಾ, ನಿಮ್ಮ ಸಪೋರ್ಟಿಗೆ ನಾನು ಸಪೋರ್ಟ್ ಮಾಡಿದ್ದು ಅಷ್ಟೇ. ಅದೆಲ್ಲ ಥ್ಯಾಂಕ್ಸ್ ಎಂತಕ್ಕೆ, ನಿಮ್ಮ ಸಪೋರ್ಟ್ ತುಂಬಾ ಇದೆ ನಮಗೆ. ರಮ್ಯಾ ಅವರ ಹಸ್ಬೆಂಡ್ ಊರಿಗೆ ಹೋಗ್ತಿದ್ದೀನಿ. ಹೌದಾ, ಓಕೆ. ಸಂಜೆ ಮಾಡಿಲ್ಲ ಅಂದರೆ ಸಂಜೆಗೆ. ಆರ್ತಿ ಅಚ್ಚಿ ಅಚ್ಚಿ ಜಿ ರಿಟರ್ನ್ ಕೀಜಿಯೇ. ಮತ್ತೆ ನಾಳೆ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಹೌದಾ, ಮಾಡಲ್ವ ಇವತ್ತು? ಓಕೆ ಆರ್ತಿ ಸಿಸ್ ಅಂತಿದ್ದಾರೆ. ಪ್ಲೀಸ್ ವೈಶು ಅವರೇ ಆರ್ತಿ ಅವರಿಗೆ ರಿಟರ್ನ್ ಕೊಡಿ, ಅವರು ಕೊಟ್ಟಿದ್ದಾರೆ. ರಮ್ಯಾ ಅವರೇ ಆರ್ತಿ ಅವರಿದ್ದಾರೆ ನೋಡಿ. ರಮ್ಯಾ ಹೌದು ಸಿಸ್ ಮಾಡ್ತಿಲ್ಲ. ಹೌದಾ, ನಾನು 1:15ಗೆ ಬರ್ತಿದ್ದೆ. 1:15ಗೆ ಖಂಡಿತ ನಿಮ್ಮ ಲೈವ್ಗೆ ಜಾಯಿನ್ ಆಗಬೇಕಲ್ವ. ನಿನ್ನೆ ಕೂಡ ಕಟ್ ಮಾಡಿ ಬಂದಿದ್ದೆ ಗೊತ್ತಾ. ರಮ್ಯಾ ಅವರಿಗೆ ಸಪೋರ್ಟ್ ಮಾಡಲೇಬೇಕಂತ ಬಂದಿದ್ದು ನಿನ್ನೆ ತುಂಬ ಬೇಜಾರಾಯಿತು. ನಿನ್ನೆ ಅಂತೂ ರಮ್ಯಾ ಅವರಿಗೆ ಸಪೋರ್ಟ್ ಮಾಡಲಿಕ್ಕೇನೆ ಆಗಲಿಲ್ಲ. ಏನು ಮಾಡೋದು, ಬ್ಲೂ ಇರಲಿಲ್ಲ ಅಲ್ವಾ, ಅದೇ. ಪರವಾಗಿಲ್ಲ, ನಾಳೆ ಮಾಡಿ, ಇಲ್ಲಾಂದರೆ ಸಂಜೆಗೆ ಪುರ್ಸೋತಿದ್ರೆ ಮಾಡಿ ಊಟ ಮಾಡು. ಹಾಂ ಇದ್ದೀನಿ ನಾನು. ಹೌದು ಸಿಸ್ ಮಾಡ್ತಿಲ್ಲ. ಹೌದಾ ವೈಶು ಅವರು. ಅರಿನಕ್ಕ ಅವರು ಹಿಂದಿಯಲ್ಲಿ ಏನೋ ಹೇಳ್ತಿದ್ದಾರೆ ಅಕ್ಕ, ಹೇಳಿ ನನಗೆ. ನೋಡಿ ವೈಶು ಅವರೇ, ಅವರು ಅವಾಗದಿಂದ ನಿಮಗೆ ಬೊಬ್ಬ ಹಾಕ್ತಿದ್ದೀನಿ ನಾನು. ಅವ್ರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ, ಅವ್ರಿಗೆ ರಿಟರ್ನ್ ಕೊಡಿ. ಅವರು ಒಂದು 5, 6, 7, 8 ಮೆಸೇಜ್ ಹಾಕಿದ್ರು ನಿಮಗೆ, ಕೊಡಿ ವೈಶು ಅವರೇ ಅಂತ. ಅವ್ರಿಗೆ ಕೊಡಿ ಆಯಿತಾ ವೈಶು ಅವರೇ, ಕೊಡೋದೇ ಇರಬೇಡಿ, ಕೊಡಿ. ಅವ್ರು ಕೊಟ್ಟಿದ್ದಾರಲ್ವಾ, ಕೊಡಿ. ಅದೇ ಅಂದಿದ್ದವರು. ಥ್ಯಾಂಕ್ ಯು ಸಿಸ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಚ್ಚು ಅವ್ರು ಗಿಫ್ಟ್ ಕೊಡಿ ರಿಟರ್ನ್ ಅಂತೆ. ಅವರಿಗೆ ಗಿಫ್ಟ್ ರಿಟರ್ನ್ ಕೊಡಿ ವೈಶು ಅವರೇ. ಅವರು ಆಗದಿಂದ ಮಾತಾಡ್ತಿದ್ದಾರೆ. ಸಾರಿ ಸಿಸ್ ಅಂತಿದ್ದಾರೆ. ಸಾರಿ ಬೇಡ ರಮ್ಯಾ ಅವರೇ, ಮಾಡಿ. ಟೈಮ್ ಇದ್ದರೆ ಇದು ಸಾಯಂಕಾಲ ಆದರೂ ಮಾಡಿ ನೋಡಿ. ಅಕ್ಕ ಅವ್ರ ಗಿಫ್ಟ್ ಬಂದಿಲ್ಲ, ಕಮೆಂಟ್ ಅಷ್ಟೇ ಬಂದಿದ್ದು. आरती जी आपका गिफ्ट नहीं आया, कमेंट सिर्फ एक कमेंट आ गया था, आपका गिफ्ट नहीं आया था. प्लीज़ चेक कीजिए आरती जी. वैशु को नहीं आया गिफ्ट, प्लीज़ चेक कीजिए. वैशु मैंने आपको ज्वाइन किया था, प्लीज़ रिटर्न कर दीजिए ಅಂತಿದ್ದಾರೆ. ಹೆಂಗೆ ಗಿಫ್ಟ್ ರಿಟರ್ನ್ ಮಾಡಿ. आरती जी आपका गिफ्ट नहीं आया, सिर्फ एक कमेंट आ गया था, प्लीज आप चेक कीजिए. रिटर्न डन आरती जी. अच्छु प्रपंच आरती जी रिटर्न डन. अच्छु प्रपंच. ಅಶ್ವಿನಿ ಭಾಸ್ಕರ್ ಅವರು ಬಂದರು. ಹಾಯ್ ಸಿಸ್ಟರ್. ಹಾಯ್, ವೆಲ್ಕಮ್ ಸಿಸ್ಟರ್. ವೈಶು ಅಕ್ಕ ಗಿಫ್ಟ್ ಬಂದಿಲ್ಲ. ಹೌದಾ, ಅಚ್ಚು ಅವರಿಗೆ ಬಂತಲ್ವಾ. आरती जी ज्वाइन डन, प्लीज रिटर्न. आरती जी प्लीज रिटर्न कीजिए रम्या दीदी को. आरती जी प्लीज रिटर्न कीजिए रम्या दीदी को. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಶ್ವಿನಿ ತಿಂಡಿ ಆಯ್ತಾ? ತಿಂಡಿ ಆಯ್ತು ಅಶ್ವಿನಿ ಅವರೇ, ನಿಮ್ದು ಆಯ್ತಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹ್ಯಾಪಿ ಡೇ ಅವರು. ವೈಶು ಅವರು ಗಿಫ್ಟ್ ಕೊಟ್ಟಿಲ್ಲ, ಕಮೆಂಟ್ ಅಷ್ಟೇ ಹಾಕಿದ್ದಾರೆ. ಅದೇ ಹಾಕಿ ಮಾಡಿದ್ದಾರೆ. ಬೋಡ ಬೆರಿಕ್ ಬೋಡ ಇಲ್ಲ, ಅವ್ರು ಕೊಟ್ಟಿರ್ಬೇಕು ನೋಡಿ. ಒಂದ್ಸರಿ ಚೆಕ್ ಮಾಡಿ ಅಂತೆ. ಒಂದ್ಸರಿ ಗಿಫ್ಟ್ ಲೇಟ್ ಆಗಿ ಬರುತ್ತೆ, ಕಮೆಂಟ್ ಬೇಗ ಬರುತ್ತೆ ನೋಡಿ. ಅವರಿಗೆ ಹೇಳಿದೆ ನಾನು, ಇವಾಗ ಕೊಡ್ಬೋದು ನೋಡಿ. ತುಂಬ ಜನ ನನಗೆ ಹಿಂಗೆ ಮಾಡ್ತಾರೆ, ಕಮೆಂಟ್ ಹಾಕಿ ಗಿಫ್ಟ್ ಕೊಳ್ತಾರೆ. ಸಿಸ್ ಅವ್ರದ್ದು ಕಮೆಂಟ್ ಬಂದಿಲ್ಲ, ಕೇಳಿ ಒಂದ್ಸಲ. आरती जी आपका कमेंट अच्छू दीदी को नहीं आया, वैशु को आपका गिफ्ट नहीं आया, प्लीज़ चेक कीजिए आरती जी. ಅಶ್ವಿನಿ ಆಸ್ಕರ್. ಹಾಯ್ ಸಿಸ್ಟರ್. ಹಾಯ್, ವೆಲ್ಕಮ್ ಸಿಸ್ಟರ್. ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಅಶ್ವಿನಿ ಅವರೇ ಲೈಕ್ ಕೊಡಿ ಪ್ಲೀಸ್. ಅಶ್ವಿನಿ ಅವರೇ ಒಂದು ಲೈಕನ್ನು ಕೊಡಿ ನಿಮ್ಮ ಕಡೆಯಿಂದ. ಅಲ್ಲಿ ಟಿ ವಿ ಬಂದು ಕಿಂಜ ಮಲ್ತಿದ್ವಲ್ಲ, ಟಿ ವಿ ಕಿಂಜ ಮಲ್ತಿದ್ವಲ್ಲ. ಕೈ ಕುಡ್ಪರ್ಚಿ ಒಡೆಗ್ಲಾ. ಗಿಫ್ಟ್ ಕೊಡ್ತೀನಿ ಅವರಿಗೆ, ಹೇಳಿ ಪ್ಲೀಸ್ ರಿಟರ್ನ್ ಕೊಡೋಕೆ. ಆರತಿ ಜಿ ಆಯ್ನಾ. ಆರತಿ ಜಿ ರಮ್ಯಾ ಜಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್.
ಗಿಫ್ಟ್ ಕೊಟ್ಟು ಕೊಟ್ಟು ನನಗೆ ಸಾಕಾಗಿದೆ. ಹಿಂದಿ ಅವರು ಕಮೆಂಟ್ ಮಾತ್ರ ಕೊಡೋದು ಅಷ್ಟೇ, ಗಿಫ್ಟ್ ಕೊಡಲ್ಲ. आरती जी प्लीज रिटर्न कीजिए सबको, आपको रिटर्न कर दिया है सच्चू. आरती जी रम्या जी को रिटर्न कीजिए, रम्या जी को प्लीज गिफ्ट के साथ कमेंट के साथ गिफ्ट एंड लाइक कीजिए, नहीं तो आपको गिफ्ट रिटर्न नहीं मिलेगा. प्लीज रम्या जी को भी रिटर्न कीजिए. वैश्य को गिफ्ट नहीं आया आपका, प्लीज चेक कीजिए. अच्छू सिस्को आपका कमेंट नहीं आया. अच्छू प्रपंच गिफ्ट ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ಅಚ್ಚು ಪ್ರಪಂಚ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅಶ್ವಿನಿ ಭಾಸ್ಕರ್ ಅವರು ರಿಟರ್ನ್ ಕೊಡಿ. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ಹೌದು ಹೌದು, 6 ಗಿಫ್ಟ್ ಅವರೇ ವಾಪಸ್ ತಗೊಂಡಿದ್ರು. ಹೌದಾ ಅಶ್ವಿನಿ ಸಿಸ್ ಆಲ್ರೆಡಿ ಕನೆಕ್ಟೆಡ್. ಅಚ್ಚು ಪ್ರಪಂಚ ಪೂರ ಉಂಡದು ಲಕ್ಯ. ಹಾಂ ಅಕ್ಕ ಅವ್ರ ಗಿಫ್ಟ್ ಬಂದಿಲ್ಲ, ನನ್ನ ರಿಪ್ಲೇಸ್ ಮಾಡಿ ನೋಡಿ. क्या क्या तेरा आरती जी आपका गिफ्ट नहीं आया वैशु जी के, प्लीज रिटर्न कीजिए, चेक कीजिए. आरती सी ज्वाइन डन, प्लीज रिटर्न कीजिए. रम्या जी को अच्छे से रिटर्न कीजिए प्लीज, कमेंट के साथ लाइक के साथ रिटर्न कीजिए. ಹೌದು ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ. ಆರ್ತಿ ಸಿಸ್ ಡನ್. ಅಕ್ಕ ನನಗೆ ಕೇಳಿ ಅಂದರೆ ಕೇಳಿದೆ ಈಗ ಬರ್ತಾರೆ ನೋಡಿ. ನೀವು ಇವಾಗ ಕನೆಕ್ಟ್ ಆದ್ರ ಅಶ್ವಿನಿ ಸಿಸ್? आपको समझकर वैदू 586 जी ನೋಡಿ. ವಯಸ್ಸು 586 ಅಂತೆ ನಿಮ್ಮದು ನೋಡಿ. ವಯಸ್ಸು ನಿಮ್ಮದು 586 ಅಂತೆ ನೋಡಿ, ಚೆಕ್ ಮಾಡಿ. ಲೈಕ್ ಕೊಟ್ಟಿದ್ದೀನಿ ಸಿಸ್ಟರ್. ಓಕೆ ಥ್ಯಾಂಕ್ ಯು ಸೋ ಮಚ್. ಚಾರ್ಚ್ವಿ ಅವ್ರು ಬಂದರು. ಆಯ್ ಸಿಸ್ಟರ್, ಆಯ್ ವೆಲ್ಕಮ್. कौन का बोला मैंने मेरे को तेरे को बात नहीं करने का? हाँ बीच में क्यों करेगा तू? चार्वी साई वेलकम चार्वी ಅವರೇ. रम्या ಅವರು आरती जी ज्वाइन डन, प्लीज रिटर्न कीजिए. ಚಾರ್ವಿ 32 ಡನ್ ಅಂತಿದ್ದಾರೆ. ಅಶ್ವಿನಿ ಅವರು ವೈಶು ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ವೈಶು ಅವರೇ ನೋಡಿ, ಅಶ್ವಿನಿ ಭಾಸ್ಕರ್ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ, ರಿಟರ್ನ್ ಮಾಡಿ. ಓ ಭುಜಾನ್ ಚಾರ್ವಿ ಅವರೇ ಗಿಫ್ಟ್ ಕೊಟ್ಟೆ, ರಿಟರ್ನ್ ಕೊಡಿ. ಅವು ಮೆಲ್ಲದಿದ್ವಲ್ಲಪ್ಪು. ಅಕ್ಕ ನೋಡಿ ಇವಾಗ ಬಂತು 586 ಬಂತಂತೆ ನೋಡಿ. ವೈಶು ಅವರಿಗೆ ರಿಟರ್ನ್ ಕೊಡಿ. ಸುಬ್ರಹ್ಮಣ್ಯ ಸಾರ ಲೈವ್ಗೆ ಹೋಗ್ತಿದ್ದೆ ಮಾರ್ನಿಂಗ್ ಅಕ್ಕ. 8 ಗಿಫ್ಟ್ ಬಂತು ಅಲ್ಲಿ. ಹೌದು ಬರುತ್ತೆ ಅಲ್ಲಿ. ಆರ್ತಿ ಸಿಸ್ ಗಿಫ್ಟ್ ಬಂದಿದೆ ಸಿಸ್. आरती सिस गिफ्ट बंदिदे सिस. हौदा बंदिदेया? रम्या जी हमारे आपको रिटर्न कर दिया है. रम्या जी रिटर्न करती है, प्लीज ಚೆಕ್ ಮಾಡಿ. ನೀನು ಊಟ ಮಾಡು ಫಸ್ಟು. ಹಾಂ ಅವನಿಗೆ ಏನು ಮಾಡಬೇಕಂತ ನಂಗೆ ಗೊತ್ತುಂಟು. ತುಂಬ ಚೂಟಿಯಾಗಿದ್ದಾನೆ ಅವನೀಗ. ಹಾಂ ಕ್ಯಾ ನಿಂತೇರಾ? ಥ್ಯಾಂಕ್ ಯು ಸೋ ಮಚ್.
ಆರತಿ ರಮ್ಯಾ ಅವರೇ ನಿಮಗೆ ಕೊಟ್ಟಿದ್ದಾರಂತೆ. ಅಶ್ವಿನಿ ಸಿಸ್ ನೀವು ಎಷ್ಟನೇ ಗಿಫ್ಟ್ ಕೊಟ್ಟಿದ್ದು ಅಂತಿದ್ದಾರೆ. ವಶು ಏಲಿ ಅಂತಿದ್ದಾರೆ. ಆಯ್ ಅಕ್ಕ ಅಂತಿದ್ದಾರೆ. ಅಶ್ವಿನಿ ಹಸು ಅವರು ಬಂದರು. ಆಯ್ ವೆಲ್ಕಮ್ ಅಶ್ವಿನಿ ಹಸು ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸನ್ವಿತು ಉಣಸ್ ಮಲ್ಪ ಅಲ್ಲಿ ಕುಲ್ಪೋ ಅಲ್ಲೇ ಕುಲ್ಲು. रम्या जी कमेंट के साथ आपको ज्वाइन कर दिया है. ओके आरती जी नंबर मेंशन करते हो जी. आरती जी नंबर मेंशन नहीं करो प्लीज. मैं कमेंट में उधर ಚಾರ್ಸ್ವಿ ರಂಗೋಲಿ ಗಿಫ್ಟ್ ರಿಟರ್ನ್ ಮಾಡಿ. ಚಾರ್ಸ್ವಿ ರಂಗೋಲಿ ಅವರೇ ಅಚ್ಚು ಪ್ರಪಂಚ ಅವರಿಗೆ ರಿಟರ್ನ್ ಪೋ ಮೇ ಉನು ಪೋ ಗಂಜಿ ಗೊತ್ತಲ್ಲ ನಾನೇ ಗೊತ್ತಾಗ ಜಾತ್ಲ ಗಂಜಿ ಪೂಜಿರು ನೋಡಿ ಬಂಡದು ಉನು ಫಸ್ಟ್ ಬೊಕ್ಕ ಮಾತಲ್ಲ ಗೊತ್ತಾಗ ಜಾತ್ಲ ಗೊತ್ತಾಗ ಜಾ ಗಂಜಿ ಉಂಡುತ್ತಲ ಕೊಡು ಬಂಡದು. ಥ್ಯಾಂಕ್ ಯು ನೋಡಿ ಕೊಡಿ. ಎಪ್ಪಿದೆ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಅಪ್ಪು ಪ್ರಪಂಚ ಅಚ್ಚು ಪ್ರಪಂಚ ವಿಡಿಯೋಗೆ ಕಮೆಂಟ್ ಮಾಡಿ ರಿಟರ್ನ್ ಕೊಡ್ತೀನಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ವಿಡಿಯೋ ಕಮೆಂಟ್ ಹಾಕ್ಬೇಕಂತೆ. ಅಶ್ವಿನಿ ರಿಟರ್ನ್ ಕೀಜಿಯೇ ಮೈ ಆಪ್ಕೋ ಜಾಯಿನ್ ಕಿಯಾ ಹೈ. ಅಶ್ವಿನಿ ನಿಮಗೆ ಜಾಯಿನ್ ಆಗಿದ್ರಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಆರತಿ ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ರೇಣು ಅವರು ಬಂದರು. ಹಾಯ್ ರೇಣು ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ರೇಣು ಜಿ ಪ್ಲೀಸ್ ಲೈಕ್ ದೀಜಿಯೇ. आरती जी रिटर्न प्लीज डू नॉट हैव एनी गिफ्ट. आरती जी रिटर्न प्लीज रम्या जी को पूर्ति पूजिद कुल अल्प. आरती जी प्लीज रिटर्न. आरती जी आपको कितना नंबर का गिफ्ट दे दिया रम्या जी को बोलो. ವಿಡಿಯೋ ನೋಡಿ ಕಮೆಂಟ್ ಮಾಡಿ ಜೆನೆಸಿಸ್ ಗಿಫ್ಟ್ ರಿಟರ್ನ್ ಕೇಳುವುದು ನಾವು. ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದಾರಂತೆ ಅಚ್ಚು ಅವರು, ನೋಡಿ ಅವರಿಗೆ ರಿಟರ್ನ್ ಕೊಡಿ. ಓಕೆ ಅಚ್ಚು ಪ್ರಪಂಚ ಓಕೆ ಗಿಫ್ಟ್ ಮಾಡಿದ್ದೀನಿ ಅಂತಿದ್ದಾರೆ. ಎಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. 586 ಕೊಟ್ಟಿದ್ದೀನಿ ಸಿಸ್ಟರ್ ಅಂತಿದ್ದಾರೆ. ಅವರು 586 ಅಂತೆ, ನೀವು ಕೂಡ 586 ಅಂತೆ. ಅದು ಹೇಗೆ ಆಯ್ತು ಈಗ ವೈಶು ಅವರಿಗೆ? ಯಾರ್ದು ಬಂದಿಲ್ಲ ಹಾಗಾದರೆ? ಅವರು ಕೂಡ 586 ಕೊಟ್ಟರಂತೆ. ಯಾರು? ಆರತಿ ಅವರು. ಏನೋ ದೇವರೇ ಗೊತ್ತು. ನನ್ನ ಲೈವ್ 12ವರೆಗೆ ಯಾಕೆ ಸಿಸ್ ನೀವು ಬರಲೇ ಇಲ್ಲ ನೋಡಿ. ಅಪ್ಪು ಪ್ರಪಂಚ ಅವರೇ, ನನಗೆ 12ವರೆಗೆ ಬರ್ಲಿಕ್ಕೆ ಆಗಲ್ಲ. ನಂದು 1:30 ತನಕ ಇರುತ್ತೆ. ನಾನು ಜನ ಇದ್ದರೆ ಒಂದು 2 ತನಕನೇ ಮಾಡ್ತೀನಿ. ನನಗೆ 12ವರೆಗೆ ಬರಲಿಕ್ಕೆ ಆಗಲ್ಲ. ನಂದು ಟೈಮು 1:30 ತನಕ ಇರುತ್ತೆ. ನಾನು 3 ಗಂಟೆ ಟೈಮು ಮಿನಿಮಮ್ 3 ಗಂಟೆ ನಾನು ಮಾಡ್ತೀನಿ. ಹಾಗೆ ಹೆಪಿ ಡೇ ಜಿ ರಿಟರ್ನ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಹೆಪಿ ಡೇ ಜಿ ರೇಣು ಅವರಿಗೆ ರಿಟರ್ನ್ ಕೊಡಿ. ರೇಣು ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಹೆಪಿ ಡೇ ಅವರೇ, ಹೆಪಿ ಡೇ ಅವರೇ ರೇಣು ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಓಕೆ ರೇಣು ಅಂತಿದ್ದಾರೆ ನೋಡಿ. रम्या मैंने आपको रिटर्न दे दिया है, कितनी बार रिटर्न कर मांगेंगे अंतिದ್ದಾರೆ. ವೈಶು ಸಿಸ್ಟರ್ ಎಲ್ಲಿ ಹೋದ್ರಿ? ಗಿಫ್ಟ್ ಕೊಡಿ ನನಗೂ. 586 ಕೊಟ್ಟಿದ್ದೀನಿ ಅಂತಿದ್ದಾರೆ. 586 ಅವರು ಕೂಡ 586 ಕೊಟ್ಟರಂತೆ. ಯಾಕೆ ಇಬ್ಬರು ಕೂಡ ಹೇಗೆ 586 ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಆರತಿ ಅವ್ರು ಕೊಟ್ಟಿಲ್ವಾ? ಯಾರು ಈಗ ಅನ್ಸಬ್ ಮಾಡಲಿಕ್ಕೆ ಹೇಳ್ತೀನಿ ಅವ್ರ ಹತ್ರ. ನೀವು ಕೂಡ ಮಾಡಿ, ಅವರು ಕೂಡ ಮಾಡಲಿ. ಆರತಿ ಅವರು ಕೂಡ ಯಾರ್ದು ನೋಡುವ ಅನ್ಸಬ್ ಆಗೋದು. ಯಾರದು ಒಬ್ರು ಮಾಡಲಿ ಅನ್ಸಬ್, ಮತ್ತೆ ಗೊತ್ತಾಗುತ್ತೆ ಯಾರ್ದು ಕೊಟ್ಟಿಲ್ಲ ಅಂತ. ಆರತಿ ಅವರು ರಮ್ಯಾ ಅವ್ರಿಗೂ ಕೂಡ ಬಂದಿಲ್ಲ ಅಂತೆ. ರಮ್ಯಾ ಅವ್ರದ್ದು ಕೂಡ ಬಂದಿಲ್ಲ ಅಂತೆ. ರಮ್ಯಾ ಅವರಿಗೆ ನೋ ಆರತಿ ಜಿ ಓನ್ಲಿ ಕಮೆಂಟ್ ಆएगा ಪ್ಲೀಸ್ ಚೆಕ್ ಒನ್ ಅಗೇನ್ ಮೈ ಚಾನಲ್.
आरती जी नहीं आया, रम्या जी को सिर्फ कमेंट आ गया था, प्लीज रिटर्न गिफ्ट नहीं आया, आपको ऐड नहीं हो गया रम्या जी को, प्लीज चेक कीजिए, प्लीज अनसब करके चेक कीजिए एक बार. 867 ಅಚ್ಚು ಪ್ರಪಂಚ ಡನ್ ಸಿಸ್ ಅಂತಿದ್ದಾರೆ ರೇಣು ಅವರು. ಆರ್ತಿ ಜಿ ರಿಟರ್ನ್ ಕರ್ ದೇನಾ ಪ್ಲೀಸ್ ಅಂತಿದ್ದಾರೆ रेणु और आरती जी रिटर्न कर देना. आरती जी डन. रेणु दीदी प्लीज रिटर्न कीजिए. आरती जी अच्छे से रिटर्न कीजिए, अच्छे से रिटर्न कीजिए, कमेंट के साथ गिफ्ट रिटर्न कीजिए. आपको आपका गिफ्ट किसी को भी नहीं आया, देखो. रेणु रिटर्न कर दिया अंतिದ್ದಾರೆ ಪಿಡಿ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. लॉन्ग वीडियो पर कमेंट जोड़ तो दिया गया है. आपका कमेंट आ गए आरती जी. रम्या जी को आपका कमेंट आ गया, आपका गिफ्ट नहीं ऐड हो गया. वही हमारा एक अभी आपका गिफ्ट है ना, वो नहीं ऐड हो गया. कमेंट आ गया उनको, कमेंट का प्रॉब्लम नहीं, अभी गिफ्ट का प्रॉब्लम हो गया. गिफ्ट नहीं आ गया, ऐड हो गया. ನಾನು ರೇಣು 364 ರಿಟರ್ನ್ ಪ್ಲೀಸ್. ಯಾರದು ಬಾಗಿಲು ತೆಗೆದಿದ್ದು? ಬಾಗಿಲು ಯಾರು ತೆಗೆದಿದ್ದು? ಬಂದ್ ಮಾಡಿ. ಬಂದ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ನಾನು 6 ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರೇಣು ಅವರೇ. ರೇಣು ದೀದಿ ಪ್ಲೀಸ್ ರಿಟರ್ನ್ ಕೀಜಿಯೇ. ಅಚ್ಚು ಪ್ರಪಂಚ ಸೂಪರ್ ಲೈವ್ ಸಿಸ್ ಅಂತಿದ್ದಾರೆ ಚಾರ್ಸ್ವಿ ಅವರು, ಥ್ಯಾಂಕ್ ಯು ಸೋ ಮಚ್. ಆನ್ ಸಪೋರ್ಟ್ ಅಂತಿದ್ದಾರೆ. ರಮ್ಯಾ ಜಿ ರಿಟರ್ನ್ ಕರ್ ದೇನಾ ಪ್ಲೀಸ್ ಅಂತಿದ್ದಾರೆ ರೇಣು ಅವರು. ರೂಪಾಸ್ ವರ್ಲ್ಡ್ ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್ ರೂಪಾಸ್ ಅವರೇ, ವೆಲ್ಕಮ್ ನಿಮಗೆ. ಪಿ ಡಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಓಕೆ ರೇಣು ಜಿ ಅಂತಿದ್ದಾರೆ. ರೂಪಾಸ್ ಅವರು ಲೈಕ್ ಡನ್ ಅಂತಿದ್ದಾರೆ. ಆರ್ತಿ ಜಿ ಕಿದರ್ ಗೈ ಸೂಪರ್ ಸಪೋರ್ಟ್. ಅಕ್ಕ ಹಿಂದಿ ಅವ್ರಿಗೂ ಗಿಫ್ಟ್ ಕೊಟ್ಟಿಲ್ಲ. ಅರ್ಚನಾ 586 ಗಿಫ್ಟ್ ಕೊಟ್ಟಿದ್ದು ಅರ್ಚನಾ ಅಲ್ಲ, ಅಶ್ವಿನಿ ಅವರಲ್ವಾ. ರೂಪಾಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅವರು ಎಲ್ಲಿದ್ದಾರೆ ನೋಡುವ. ಚರ್ಶ್ವಿ ಸಿಸ್ ಅಂತಿದ್ದಾರೆ. ಚಿರಾಶ್ವಿ ಸಿಸ್ ಥ್ಯಾಂಕ್ ಯು ಸೋ ಮಚ್. रूपा और सुपर सपोर्ट इधर है. रेणु मैंने आपको रिटर्न कर दिया है. आरती जी आपका गिफ्ट वैशु दीदी को नहीं आया, रम्या दीदी को भी नहीं आया, प्लीज़ चेक कीजिए. दोनों को नहीं आया, प्लीज़ अनसब कीजिए, एक बार अनसब कीजिए आरती जी प्लीज़. वैशु जी एंड रम्या जी देखो, आरती जी अभी अनसब करेगी. देखो आपको गिफ्ट नहीं आया ना, अभी पता चलता है किसने दिया किसने नहीं दिया, अभी पता चलता है. प्लीज़ आरती जी आपका गिफ्ट अनसब करो अभी एक बार. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರೂಪಾ ಅವರು, ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ರೇಣು ಜಿ ಡನ್ ಅಂತಿದ್ದಾರೆ. ಅರ್ಚನಾ ಅವರು ರೂಪಾ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ರೂಪಾ ಅವರೇ ರಿಟರ್ನ್ ಅಂತಿದ್ದಾರೆ. ಹೆಪ್ಪಿ ಡೇ ಅವರು ರೂಪಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಚ್ಚು ಜಿ ರಿಟರ್ನ್ ಡನ್ ಅಂತಿದ್ದಾರೆ. ಹೆಪ್ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ರಮ್ಯಾ ಜಿ ರೇಣು ಜಿ ಯು ದೇರ್ ಅಂತಿದ್ದಾರೆ. ರೇಣು ಆರ್ ಯು ದೇರ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ರಮ್ಯಾ ಜಿ. ರೇಣು ಜಿ ಜಾಯಿನ್ ಡನ್ ಅಂತಿದ್ದಾರೆ. ಪಿ ಡಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ರೇಣು ಜಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರೇಣು ಥ್ಯಾಂಕ್ ಯು ಸೋ ಮಚ್. ಅಚ್ಚು ಪ್ರಪಂಚ ಗಿಫ್ಟ್ ಡನ್ ಅಂತಿದ್ದಾರೆ. ರೂಪಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 586 रेणु को रिटर्न कर दिया है. आती जी प्लीज़ रम्या जी को एंड वैशु जी का गिफ्ट अनसब कर दीजिए. सब अनसब कीजिए प्लीज़. उनको चेक करने का है किसका गिफ्ट नहीं आया, चेक करने का है. प्लीज़ अनसब कीजिए प्लीज़. बाद में करो,
अभी चेक करने का है किसका गिफ्ट नहीं आया, किसका गिफ्ट नहीं आया, वही देखने का ही ना। उनको नहीं आया बोलता है, इसलिए आप उन दोनों को गिफ्ट आंसर कर दीजिए। ಓಕೆ ಸಿಸ್ ಅಂತಿದ್ದಾರೆ. ರೇಣುಜಿ ಐ ಹ್ಯಾವ್ ಸಬ್ ಮೈ ಚಾನಲ್ ಪ್ಲೀಸ್ ಚೆಕ್ ಒನ್ಸ್ ಅಗೈನ್ ಅಂತಿದ್ದಾರೆ. ರೂಪಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ರೂಪಾ ಅವರು ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ರೂಪಾ ಅವರು ಅಶ್ವಿನಿ ಅವರು ಗಿಫ್ಟ್ ಕೊಡಿ ಅಂತಿದ್ದಾರೆ. ಸೂಪರ್ ಲೈವ್ ಅಂತ ಚಿರಾಶ್ವಿ ಅವರು, ಚಿರಾಶ್ವಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ರೂಪಾ ಅವರು, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೂಪಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಚ್ಚು ಅವರು, ರೂಪಾ ಸಿಸ್ ರಿಟರ್ನ್ ಬಂದಿಲ್ಲ. ಅಚ್ಚು ರೂಪಾ ಅವರೇ, ಅಚ್ಚು ಅವರಿಗೆ ರಿಟರ್ನ್ ಬಂದಿಲ್ಲ ಅಂತೆ, ನೋಡಿ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ. ನಿಮ್ಮದು ಬಂದಿಲ್ಲ ಅಂತೆ ನೋಡಿ, ಅವರಿಗೆ ಚೆಕ್ ಮಾಡಿ. ರಿಟರ್ನ್ ಬಂದಿಲ್ಲ ಅಂತೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ನಾನು ರೇಣು ಸಿಸ್ ನಾಟ್ ರಿಸೀವ್ಡ್ ಅಂತಿದ್ದಾರೆ ಅಚ್ಚು ಅವರು. ರೇಣು ದೀದಿ ಆಪ್ಕಾ ಗಿಫ್ಟ್ ನಾಟ್ ರಿಸೀವ್ಡ್ ಅಚ್ಚು ದೀದಿಕೋ. ಸೂಪರ್ ಸಪೋರ್ಟು. ರೂಪಾ ಅವರೇ ಯಾವ ವಿಡಿಯೋ ಕಮೆಂಟ್ ಬಂದಿದ್ದೀರಾ ಅಂತಿದ್ದಾರೆ. ಪಿ ಡಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರೇಣು ಜಿ ಕಮೆಂಟ್ ಕರ್ದಿಜಿಯಾ ಅಂತಿದ್ದಾರೆ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ಚಿರಾಶ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಪ್ಪಿ ರಿಟರ್ನ್ ಕರ್ रही हूँ मैं, आपको ज्वाइन नहीं किया है. ರಮ್ಯಾ ಅವರೇ ನಿಮಗೆ ಸಿಕ್ತಾ? ವೈಶು ಅವರೇ ನಿಮಗೆ ಸಿಕ್ತಾ? ಅಚ್ಚು ಕಮೆಂಟ್ ಕರ್ದಿಯಾ ಅಂತಿದ್ದಾರೆ ವೈಶು ಅವರು. ಹೌದು ರಮ್ಯಾ ಸಿಸ್ ಸುಳ್ಳು ಹೇಳ್ತಿದ್ದಾರೆ. ಆರ್ತಿ ಜಿ ಪ್ಲೀಸ್ 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 ಆರ್ತಿ ಜಿ. ಮೀತು ಸಿಂಗ್ ಅವರು ಬಂದರು. ಹಾಯ್ ಲೈಕ್ ಡನ್ ಅಂತಿದ್ದಾರೆ. ಹಾಯ್ ಮೀತು ಸಿಂಗ್ ಜಿ, ಹಾಯ್ ವೆಲ್ಕಮ್. ನಿಮಗೆ ವೆಲ್ಕಮ್ ಮೀತು ಜಿ. ಅವರಿಗೆ ನಾನು ಅಂದೆ ನೋಡಿ, ಅವರಿಗೆ ಅನ್ಸಬ್ ಮಾಡ್ಲಿಕ್ಕೆ ಅಂತಿದ್ದೀನಿ, ಅವ್ರು ಮಾಡ್ತಾ ಇಲ್ಲ ನೋಡಿ. ಅವರಿಗೆ ಅನ್ಸಬ್ ಮಾಡಿ ಅಂತ ಇದ್ದೀನಿ. ಅವ್ರು ಯಾಕೆ ಮಾಡ್ತಿಲ್ಲ ಅಂತ ನೋಡ್ಬೇಕು ಈಗ. ನನಗೆ ಬಿಡಲ್ಲ ನಾನು, ಆಯ್ತಾ, ಬಿಡಲ್ಲ ಅವರನ್ನು. ಅವ್ರು ಸುಳ್ಳು ಹೇಳ್ಬಾರ್ದು ನನ್ನ ಹತ್ರ, ಅದು ಕೂಡ ನನ್ನ ಹತ್ರ. ಸೂಪರ್ ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಪಿ ಡಿ ಅವರು. ರೇಣುಜಿ ಆಲ್ರೆಡಿ ಕರ್ದಿಯಾ ಹೈ ಅಂತಿದ್ದಾರೆ. ಕರಿಯೇ ಅಂತಿದ್ದಾರೆ. ಕರ್ದಿಯಾ ಆಪ್ ರಿಟರ್ನ್ ಕರಿಯೇ ಅಂತಿದ್ದಾರೆ ಹ್ಯಾಪಿ ಡೇ ಅವರು. ಇಲ್ಲ ಸಿಸ್ ಅನ್ಸಬ್ ಮಾಡಿ ಅಂತ ಹೇಳಿದ್ದೆ. ಹೌದಾ? ಹೆಲೋ ವೈಶೂಜಿ ಅಂತಿದ್ದಾರೆ ಮಿತು ಸಿಂಗ್ ಅವರು. ಸ್ವಲ್ಪ ತಿಂಡಿ ಆಯ್ತಾ ಸಿಸ್? ಆಯಿತು ಅಪ್ಪು ಅವರವರೇ. ಅಪ್ಪು ಅವರೇ, ನೀವು ಒಂದು ಕಮೆಂಟೇ ಹಾಕಿಲ್ಲ ನನಗೆ. ಎಷ್ಟು ಹುಡುಕಿದೆ ಗೊತ್ತಾ? ಸುಚುರುಚಿ ಅವ್ರದ್ದು ನೋಡಿದೆ ವಿಡಿಯೋ, ದೀಪಾ ಅವ್ರದ್ದು ನೋಡಿದ್ದೇನೆ, ನಿಮ್ಮದು ಕಮೆಂಟ್ ಸಿಕ್ಕಿಲ್ಲ ನನಗೆ ನಿನ್ನೆಯ ವಿಡಿಯೋಗೆ. ಇಲ್ಲಾಂದರೆ ನಿಮ್ಮ ವಿಡಿಯೋವನ್ನು ಕೂಡ ನೋಡ್ತಿದ್ದೆ ನಾನು. ಅಶ್ವಿನಿ ಅವರಿಗೆ ನನ್ನ ಕನೆಕ್ಟ್ ಆಗಿ ಎಷ್ಟು ದಿನ ಆಯಿತು, ಇವತ್ತು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ಹೌದಾ? ರೇಣು ಗಿಫ್ಟ್ ರಿಟರ್ನ್ ಕೀಜಿಯೇ. ರೇಣುಜಿ ಪ್ಲೀಸ್ ಎಪಿಜಿ ಜಾಯಿನ್ ಹೋ ಆಪ್ ಅಂತಿದ್ದಾರೆ. ರೇಣುಜಿ ಪ್ಲೀಸ್ ರಿಟರ್ನ್ ಕೀಜಿಯೇ. ಹ್ಯಾಪಿ ಡೇ. ರಾಧೆ 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 ಅಂತಿದ್ದಾರೆ. ವೈಶು ಜಯಾಜಿ ವೈಶುಜಿ ರಿಟರ್ನ್ ಕರ್ ದೇನಾ ಪ್ಲೀಸ್. ರೇಣುಜಿ ಕೋ ವೈಶುಜಿ ರಿಟರ್ನ್ ಕೀಜಿಯೇ. ವೈಶು ರಿಟರ್ನ್ ಮಾಡಿ, ರೇಣು ಅವರಿಗೆ ಕೊಟ್ಟಿದ್ದಾರಂತೆ ನೋಡಿ. ಆಲ್ರೆಡಿ ಹೋಗಯ ಗಿಫ್ಟ್. ರೇಣುಜಿ ಆಲ್ರೆಡಿ ಹೋಗಯ. ಹ್ಯಾಪಿ ಡೇ. ಅಕ್ಕಿನಿ ಸಿಸ್ ಸ್ವಾಟ್ ವಿಡಿಯೋಗೆ. ಓ ದೇವ, ಅದಕ್ಕೆ ಯಾಕೆ ಹಾಕಿದ್ರಿ? ನಾನು ವಿಡಿಯೋಗೆ ಹಾಕಿ ಅಂದಿದ್ದಲ್ವಾ? ವಿಡಿಯೋಗೆ ಹಾಕಿ, ನಾನು ಖಂಡಿತ ನೋಡ್ತೀನಿ. ಇವತ್ತಿನ ವಿಡಿಯೋಗೆ ಹಾಕಿ, ಇವತ್ತು ಹಾಕಿದ್ದೀನಿ ವಿಡಿಯೋ, ಅದಕ್ಕೂ ಹಾಕಿ ಆಯಿತಾ? ಇವತ್ತು ವಿಡಿಯೋ ಹಾಕಿದ್ದೀನಿ, ಶಾರ್ಟ್ ನೋಡಿಲ್ಲ ನಾನು. ಪಿನ್ ಐಡಿ ಆಪ್ಗೆ 3 ವಿಡಿಯೋ ಪರ್ ಕಮೆಂಟ್ ಕಿಯಾ 7. ಅಯ್ಯೋ ಪಿನ್ ಐಡಿ ಇಲ್ಲಪ್ಪ ದೇವಾ. ಪಿನ್ ಐಡಿ ಅಭಿ ನೈ ಬಾಬಿ ಇಧರ್ ಸೆ. मीतू जी हैप्पी और रेणु आप रिटर्न कीजिए प्लीज़. रेणु जी प्लीज़ रिटर्न कीजिए. हैप्पी डे. रेणु जी प्लीज़ रिटर्न कीजिए. हैप्पी डे. मीतू जी सुपर सपोर्ट सिस गिफ्ट कोडी. ಗಿಫ್ಟು ಮಾರ್ನಿಂಗ್ ಇವತ್ತು ಸೈಲೆಂಟ್ ಲೈವ್ ಮಾಡಲಿಲ್ಲ ಅಲ್ವಾ ನಾನು. ನೀವು ಹೋದ ಕೂಡಲೇ ನನ್ನ ಹಸ್ಬೆಂಡ್ ಬಂದಿದ್ರು ನಿನ್ನೆ. ಮತ್ತು ದೀಪ ಅವರಿಗೆ ಎಲ್ಲ ಇದ್ದವರಿಗೆ ಎಲ್ಲ ಕೊಟ್ಟಿದ್ದೇನೆ ಗಿಫ್ಟು ನಿನ್ನೆ. ನೀವು ಒಂದು 5 ನಿಮಿಷದ, ಒಂದು 10 ನಿಮಿಷದಲ್ಲಿ ಹೆಚ್ಚು ಕಮ್ಮಿ ಹೋಗಿದ್ದು. ಇವತ್ತು ನೈಟ್ ಕೊಡ್ತೀನಿ ಖಂಡಿತ, ಆಯಿತಾ? ಈಗ ಇಲ್ಲ, ಅವರು ಹೋಗಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ. हैप्पी जी आप ज्वाइन हो, आप उन कर दो किया
कर दो किया। रेणु जी आपको ज्वाइन हो गया हैप्पी डे, प्लीज रिटर्न कीजिए उनको। ವಸುಜಯ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ವಸುಜಯ ಅಕ್ಕ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಅಕ್ಕ. ವಸುಜಯ ಜಿ ರಿಟರ್ನ್ ಕರೆ. ಮೀತು ಸಿಂಗ್, ವಸುಜಯ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ಮೀತು ಸಿಂಗ್ ಅವರಿಗೆ ರಿಟರ್ನ್ ಕೊಡಿ. ಥ್ಯಾಂಕ್ ಯು ವಸುಜಯ ಅವರೇ ಥ್ಯಾಂಕ್ ಯು ಸೋ ಮಚ್. ಆಯಿತು ಸೀಸ್ ಅಂತಿದ್ದಾರೆ ಅಪ್ಪು ಅವರು, ಥ್ಯಾಂಕ್ ಯು. ರೇಣು ಅವರು, ಆರತಿ ಅವರು ಹೋದ್ರೇನ? आरती जी किधर है आप? आरती जी का गिफ्ट ऐसे नहीं करने का, सबको देने का है ना, क्यों ऐसा करेगा? आपको देता है ना, आप ऐसा करने का गलत है ना आरती जी। आप सबको अच्छे से रिटर्न देने का है ना, नहीं तो गिफ्ट नहीं मांगने का, क्यों ऐसा करेगा? गिफ्ट नहीं देने का आता है ना, नहीं मांगने का आरती जी। क्यों आपको अनसब करने का बोला मैंने? अनसब नहीं करने का था ना, क्यों ऐसा किया आप? 38ನೇ ಲೈಕ್ ನಂದೇ ಕೊಟ್ಟು ಬಂದಿದೆ. ಥ್ಯಾಂಕ್ ಯು ವಸುಜಯ ಸಿಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಸೂಪರ್ ಸಪೋರ್ಟಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮೀತು ಸಿಂಗ್ ಡನ್ ಚೆಕ್ ಮಾಡಿ ಅಂತಿದ್ದಾರೆ. ಮೀತು ಸಿಂಗ್ ಡನ್ ಅಂತೆ. ಮೀತು ಸಿಂಗ್ ಜಿ ಡನ್, ಪ್ಲೀಸ್ ಚೆಕ್ ಕೀಜಿಯೇ. ಅಪ್ಪು ಫಾರ್ ಎವರ್ ಪ್ಲೀಸ್ ಚೆಕ್ ಕೀಜಿಯೇ. VSA ರಂಗೋಲಿ ಅವರು ಬಂದರು. ಹಾಯ್ ಸಿ ಸಾಯ್, ವೆಲ್ಕಮ್. ರೇಣುಬಾಲ್, ವಸುಜಯ ಜಿ ರಿಟರ್ನ್ ಕರ್ ದೇನಾ ಪ್ಲೀಸ್. ವಸುಜಯ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಇವರಿಗೆ, ರೇಣುಬಾಡು ಅವರಿಗೆ. ರೇಣುಬಾಡು ಪ್ಲೀಸ್ ವಿಡಿಯೋಕ್ಕೆ ದೇಖ್ಕೆ ಕಮೆಂಟ್ ಕೀಜಿಯೇ. ಮಿತು ಜಿ ಓಕೆ ಅಪ್ಪು ಜಿ ಅಂತಿದ್ದಾರೆ. VSA ಅವರು ಲೈಕ್ ಡನ್ ಅಂತಿದ್ದಾರೆ. ರಮ್ಯಾ ಅವರು VSA ರಂಗೋಲಿ ಆಯ್ ಅಂತಿದ್ದಾರೆ. ಭಾಗ್ಯ ಕನ್ನಡ ಬ್ಲಾಗ್ಸ್ ಅವರು, ಆಯ್ ಸಿಸ್ಟರ್ ತಿಂಡಿ ಆಯ್ತಾ? ತಿಂಡಿ ಮಾಡಿದೆ, ನಿಮ್ದು ಆಯ್ತಾ ಭಾಗ್ಯ ಅವರೇ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲೈಕ್ ಡನ್ ಅಂತಿದ್ದೀರಾ? ಹೌದು 39 ಇತ್ತು, 40 ಆಗಬೇಕಿತ್ತು, ಅದೇನು ಬಂದಿಲ್ಲ. ರೇಣು, ಮಿತು ಜಿ ರಿಟರ್ನ್ ಕರ್ ದೇನಾ ಪ್ಲೀಸ್. ಮಿತು ಜಿ ರೇಣು ಜಿ ಕೋ ರಿಟರ್ನ್ ಕರ್ ದೇ ಪ್ಲೀಸ್. ಹಾಯ್ ರಮ್ಯಾ ಅಂತಿದ್ದಾರೆ VSA ಅವರು. ಥ್ಯಾಂಕ್ ಯು ಭಾಗ್ಯ ಅವರೇ, ಲೈಕ್ ಬಂದಿತ್ತು, ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಕೊಡಿ, ರಂಗೋಲಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ರಮ್ಯಾ ಅವರೇ ನಿಮಗೆ ಬಂತ ಅವ್ರದ್ದು ಗಿಫ್ಟ್? ಆರತಿ ಅವ್ರದ್ದು, ಅವ್ರು ಹೋದ್ರು ನೋಡಿ. ಮೀತು ಸಿಂಗ್ ಅಪ್ಪುಜಿ ರಿಟರ್ನ್ ಡನ್. ನೀವು ಕೊಡಬೇಡಿ ಆಯ್ತಾ ರಮ್ಯಾ ಅವರೇ. VSA ರಂಗೋಲಿ ಸೂಪರ್ ಅಂತಿದ್ದಾರೆ. ಮಿತುಜಿ ಅಪ್ಪುಜಿ ಡನ್ ಅಂತೆ, ರಿಟರ್ನ್ ಕೊಟ್ಟಿದ್ದೇನೆ, ಲೈಕ್ ಕೊಟ್ಟಿದ್ದೀರಿ, ಬಂತು. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅವರೇ, ಥ್ಯಾಂಕ್ ಯು. ಮಿತುಜಿ ಪ್ಲೀಸ್ ಅಪ್ಪುಜಿ ರಿಟರ್ನ್ ದೇ ದೋ ಅಂತಿದ್ದಾರೆ. ಇದ್ದಾರೆ ಯಶು. ಅಪ್ಪು ಅವರೇ ಮಿತುಜಿ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ? ಜಿ ಅಪ್ಪು ಜಿ ಚೆಕ್ ರಿಟರ್ನ್ ಆನ್ ಅಂತಿದ್ದಾರೆ. ಅಪ್ಪು ಅವರು ಭಾಗ್ಯ ಡನ್ ಚೆಕ್ ಮಾಡಿ. ಭಾಗ್ಯ ಅವರೇ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ, ಅಪ್ಪು ಅವರು ಅವರಿಗೆ ರಿಟರ್ನ್ ಕೊಡಿ. ಭಾಗ್ಯ ಅವರೇ ನಿಮಗೆ ಕೊಟ್ಟಿದ್ದಾರಂತೆ, ಅಪ್ಪು ಅವರು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನೋಡಿ ಭಾಗ್ಯ ಅವರೇ ನಿಮಗೆ ಕೊಟ್ಟಿದ್ದಾರಂತೆ, ಅಪ್ಪು ಅವರು, ರಿಟರ್ನ್ ಕೊಡಿ ಅವರಿಗೆ. ಹಾಯ್ ಅಪ್ಪು ಬ್ರದರ್ ಅಂತಿದ್ದಾರೆ ಭಾಗ್ಯ ಅವರು. ವಸುಜಯ ಅವರು ರೇಣು ಡನ್ ಅಂತಿದ್ದಾರೆ. ರೇಣುಜಿ ಡನ್. ವಸುಜಯ ತಿಂಡಿ ಆಯ್ತಾ ಅಪ್ಪು ಬ್ರದರ್ ಅಂತಿದ್ದಾರೆ. ಅಪ್ಪು ಬ್ರದರ್ ಮಿತುಜಿ ಅವರಿಗೆ ನಾನು ಮೊದಲು ಕೊಟ್ಟಿದ್ದು. ಮಿತುಜಿ आपको पहले अप्पू दीदी ने को दिया आपको, प्लीज़ आप चेक कीजिए, आपको गिफ्ट डन हो गया अप्पू के तरफ से. प्लीज़ चेक कीजिए. ಭಾಗ್ಯ ಜಿ ರಿಟರ್ನ್ ಕರ್ ದೇನಾ. ರೇಣು ಬಾಲು, ಭಾಗ್ಯ ಅವರೇ ನಿಮಗೆ ಕೊಟ್ಟಿದ್ದಾರಂತೆ. ಭಾಗ್ಯಲಕ್ಷ್ಮಿ ಅವರೇ, ಭಾಗ್ಯ ಅವರೇ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. 147 ರಿಟರ್ನ್ ಡನ್. VSA ರಂಗೋಲಿ ಚೆಕ್ ಮಾಡಿ ಅಂತಿದ್ದಾರೆ. VS ರಂಗೋಲಿ ಅವರೇ ನಿಮಗೆ ರಮ್ಯಾ ಅವರು ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. ಓಕೆ ಹೋಗಿ ನೋಡ್ಬಿಟ್ಟು ಕೊಡ್ತೀನಿ ಅಂತಿದ್ದಾರೆ. ನೋಡ್ಬಿಟ್ಟು ಕೊಡ್ತಾರಂತೆ ನೋಡಿ. ಓಕೆ ಅಂತಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ.
ಸಂಗೀತ ನೀನು ಎಲ್ಲಿದ್ದೀಯಾ ಬೋಲು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ मीतू जी और भाग्या जी रिटर्न कर देना प्लीज मीतू जी एंड भाग्या प्लीज रिटर्न ಮಾಡಿ मीतू जी प्लीज रिटर्न कीजिए रेणु दीदी को ಭಾಗ್ಯ ರೇಣು ಅವರಿಗೆ ರಿಟರ್ನ್ ಕೊಡಿ ಪಿ ಎಸ್ ಸಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ मीतू जी दो बारी कमेंट ಹಾಕಿದ್ದೇನೆ मीतू जी ನಿಮಗೆ 2 ಬಾರಿ ಕಮೆಂಟ್ ಹಾಕಿ मीतू जी आपको 2 बार कमेंट कर दिया अप्पू जी ने प्लीज चेक कीजिए अच्छू ಗೊತ್ತು ಜಂಕ್ ಭಾಗ್ಯ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಅಪ್ಪು ಅವರು ಭಾಗ್ಯ ಅವರೇ ರಿಟರ್ನ್ ಪ್ಲೀಸ್ ರೇಣುಜಿ ರಿಟರ್ನ್ ಡನ್ ಅಂತಿದ್ದಾರೆ ಉಂದೆಪ್ಪು ರಿಟರ್ನ್ ಡನ್ ಅಂತಿದ್ದಾರೆ ಒಂದು ಪುರ ಪೆಜ್ಜಿದಿಲ್ಲ ಪೂರ ಸಿಸ್ ಅವರು ಸಬ್ ಆಗಿಲ್ಲ ನನಗೆ मीतू जी प्लीज रिटर्न कीजिए अप्पू जी को आपका सब नहीं हो गया प्लीज अच्छे से रिटर्न करो क्यों 10-20 बार बोलने का इधर से प्लीज रिटर्न कीजिए सबको रिटर्न कीजिए अच्छे से रिटर्न कीजिए सब लोग क्यों ऐसा करेगा ಬರೀ ಕಮೆಂಟ್ ಹಾಕಿದ್ದಾರೆ ಹೌದಾ ಯಾಕೆ ಹಾಗೆ ಮಾಡ್ತಾರಂತ ಅವರು आपका सिर्फ कमेंट आ गया गिफ्ट नहीं आया बोलता है प्लीज रिटर्न कीजिए रेणु जी प्लीज रेणु जी अल्ला इವರು मीतू जी प्लीज रिटर्न कीजिए मीतू सिंह अप्पू जी रिटर्न डन प्लीज चेक कर दीजिए अंतिದ್ದಾರೆ सर रंगोली आप पहले से ही ಜಾಯಿನ್ हो ಅಂತಿದ್ದಾರೆ ನೋಡಿ ರಂಗೋಲಿ ಜಿ आप पहले से ಜಾಯಿನ್ हो ಅಪ್ಪು ಅವರು ಅಶ್ವಿನಿ ಅಶು ಡನ್ ಚೆಕ್ ಮಾಡಿ ಅಂತಿದ್ದಾರೆ ಅಶ್ವಿನಿ ಅಶು ಪ್ಲೀಸ್ ಡನ್ ಅಂತೆ ಚೆಕ್ ಮಾಡಿ ಅಂತಿದ್ದಾರೆ ನೋಡಿ 5 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ 5 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಅಪ್ಪು ಅವರು ಭಾಗ್ಯ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಭಾಗ್ಯ ಅವರೇ ರಿಟರ್ನ್ ಅಂತೆ ನೋಡಿ ಅಪ್ಪು ಅವರು ಭಾಗ್ಯ ಅವರೇ ಇದ್ದೀರಾ ಪ್ಲೀಸ್ ಇದ್ದವರು ಮೆಸೇಜ್ ಹಾಕಿ ಪ್ಲೀಸ್ ಇದ್ದೀನಿ ಅಪ್ಪು ಬ್ರದರ್ ಕೊಟ್ಟಿದ್ದೀನಿ ರಿಟರ್ನ್ ಕೊಟ್ಟಿದ್ದಾರಂತೆ ಭಾಗ್ಯ ಅವರು ನೋಡಿ ಭಾಗ್ಯ ಅವರು ಕೊಟ್ಟಿದ್ದಾರೆ मीतू जी आई ना आप इधर ಅಶ್ವಿನಿ और ಭಾಗ್ಯ जी रिटर्न कर देना प्लीज ಅಶ್ವಿನಿ ಆ್ಯಂಡ್ ಭಾಗ್ಯ ಪ್ಲೀಸ್ ರಿಟರ್ನ್ ಮಾಡಿ ಭಾಗ್ಯ ಅವರೇ ನೋಡಿ ರೇಣು ಅವರಿಗೆ ರಿಟರ್ನ್ ಕೊಡಿ ಭಾಗ್ಯ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅಶ್ವಿನಿ ಅವರೇ ಇದ್ದೀರಾ ರಿಟರ್ನ್ ಕೊಡಿ अप्पू जी आपको 2 वीडियो पर 4 कमेंट कर दिया है चेक कर लो ಅಪ್ಪು ಅವರೇ ನಿಮಗೆ 2 ವಿಡಿಯೋದಲ್ಲಿ 4 ಕಮೆಂಟ್ ಹಾಕಿದಾರಂತೆ ನೋಡಿ ವೀಣಾ ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ
ರಾಧೆ ರಾಧೆ ರಾಧೆ. ಥ್ಯಾಂಕ್ ಯು ಸೋ ಮಚ್ ಮಿತು ಸಿಂಗ್ ಅವರೇ. ವೈಶ್ವರ್ ಸೂಪರ್ ಸಪೋರ್ಟ್. ವಿಡಿಯೋ ನೋಡಿ ಕಮೆಂಟ್ ಹಾಕಿ ರಿಟರ್ನ್ ಕೊಡ್ತೀನಿ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಇವರು. ಬಾನ್ವಿ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಆಯ್ ಬಾನ್ವಿ ಎಂಚಲ್ಲಾರು ಇನಿ ಅಂತೆ ಬಿಸಿ ಇತ್ತೆ ಬಾನ್ವಿ ಅಂತ ಬರ್ರ ಆಯ್ಜಿ ಕೋಡೆಲ ಬಿಸಿ ಇತ್ತೆ ಅಂತೆ ಬರ್ರ ಆಯ್ಜಿ ಬರ್ಪೆ ಇರ್ನ ಕಾಂಡೆ ಒಂಜೆ ಬರ್ತ ಹತ್ತತೆ ಬೈಯಾಡ್ಲ ಉಂಡತೆ ಖಂಡಿತ ಜಾಯಿನ್ ಆಪ್ಯವೇ. ಅಪ್ಪು ಬ್ರದರ್ ಮಾತ್ರ ಕಮೆಂಟ್ ಬಂದಿದೆ, ಬೇರೆ ಯಾರ್ದು ಬಂದಿಲ್ಲ. रेणु जी आपका कमेंट नहीं आया, आपका गिफ्ट नहीं आया भाग्या, प्लीज चेक कीजिए. सुपर सपोर्ट वैशु लाइक डन. थैंक यू बान्वी, थैंक यू सो मच. ನೆನಪೋಗುತ್ತೆ ಬಾನ್ವಿ ಯಾರಿಗೆ ಹೋಗೋದು ಯಾರ್ದಿಗೆ ಸಪೋರ್ಟ್ ಮಾಡು. ಆದರೆ ನಾನು ಸಪೋರ್ಟ್ ಮಾಡುವವರು ಬರುವುದೇ ಇಲ್ಲ. ನಾನು ಸಪೋರ್ಟ್ ಮಾಡದಿದ್ದವ್ರು ಬರ್ತೀನಿ ನೋಡಿ. ಈಗ ನಿನ್ನೆ ನಿಮಗೆ ಮಾಡಲಿಲ್ಲ, ನಿನ್ನೆ ತುಂಬ ಜನರಿಗೆ ಮಾಡಿದೆ ನಾನು, ಅವರು ಬಂದಿಲ್ಲ ನೋಡಿ. ನಾವೀಗ ಎಂತ ಫಿಕ್ಸ್ ಮಾಡಬೇಕು ಹೇಗೆ ಗೊತ್ತಾ, ನಮ್ಗೆ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಹೋಗಿ ಸಪೋರ್ಟ್ ಮಾಡಿ ಬರಬೇಕಷ್ಟೇ. ಭಾಗ್ಯಸಿಸ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ವೈಶು ಅವರು. ಭಾಗ್ಯ ಅವರೇ ನೋಡಿ, ವೈಶು ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಬಾನ್ವಿ ಚಾಪ ಹರಿಹರ ದಾದಾ ಸ್ಪೆಷಲ್ ಇನಿ ಬಾನ್ವಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಬಾನ್ವಿ. ವೈಶು ಅವರು ಸೂಪರ್ ಸಪೋರ್ಟ್. ರೇಣು ಅವರು ಬಾನ್ವಿ ಜಿ ರಿಟರ್ನ್ ಕರ್ ದೇನಾ ಪ್ಲೀಸ್. ಬಾನ್ವಿ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ರೇಣು ಅವರು ನೋಡಿ. ಮಿತುಜಿ ರಿಟರ್ನ್ ಮಾಡಿದೆ ಅಂತೆ, ಭಾಗ್ಯನ್ ರಿಟರ್ನ್ ಮಾಡಿದೆ ಅಂತ ಅಂದರೆ ಒಂದೇ ಗಿಫ್ಟ್ ಬಂದಿರೋದು ಹೌದಾ. मीतू जी आपका गिफ्ट नहीं आया. मीतू जी प्लीज एक बार अनसब कर देना. आपू जी का चेक करने का है, थोड़ा अनसब करो. उनका चेक अनसब होएगा तो उनको गिफ्ट आ गया, नहीं होएगा तो नहीं आएगा. प्लीज एक बार अनसब कर देना. वैसू जी रिटर्न करो मीतू जी को. ವೈಶು ಬಾನ್ವಿ ಗಿಫ್ಟ್ ಡನ್. ಬಾನ್ವಿ ಸಿಸ್ ಗಿಫ್ಟ್ ಡನ್ ಅಂತೆ ನೋಡಿ. ಬಾನ್ವಿ ಅವರೇ ನಿಮಗೆ ವೈಶು ಅವರು ಮತ್ತೆ ರೇಣು ಅವರು ಕೊಟ್ಟಿದ್ದಾರೆ, ಕೊಡಿ. ವೈಶುಜಿ ಚೆಕ್ ಕರೋ. ಭಾಗ್ಯ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಭಾಗ್ಯ ಜಿ ರಿಟರ್ನ್ ಕರ್ ದೇನಾ ಪ್ಲೀಸ್. ಫಾರ್ ಎವರ್. ಅಶ್ವಿನಿ ಅಶು ರಿಟರ್ನ್ ಪ್ಲೀಸ್. ಬಾನ್ವಿ ಅವರು ವೈಶು ಡನ್. ವೈಶು ಅಕ್ಕ ಮಿತು ಸಿಸ್ ಗಿಫ್ಟ್ ಕೊಟ್ರ ಯಾವ್ದು ಸೂಪರ್. ಬಾನ್ವಿ ಸೋ ಮಚ್ ಬಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಭಾಗ್ಯ ಅವರು ವೈಶು ಸಿಸ್ಟರ್ ವಿಡಿಯೋ ಕಮೆಂಟ್ ಹಾಕಿ, ಯಾವುದಾದ್ರೂ ಗೊತ್ತಾಗುತ್ತೆ ನೀವು ಕೊಟ್ಟಿದ್ದೀರಿ ಅಂತ ಕಮೆಂಟ್ ಬಂದಿಲ್ಲ, ಅದಕ್ಕೆ ಹೇಗೆ ಗೊತ್ತಾಗುತ್ತೆ ನಮಗೆ. ಭಾಗ್ಯ ಅವರೇ ನಿಮಗೆ ರೇಣು ಅವರು ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ಬಾನ್ವಿ ಸಿಸ್ ನಿಮ್ಮ ಕಮೆಂಟ್ ಬಂದಿಲ್ಲ. ವೈಶು ನಿಮ್ದು ಕಮೆಂಟ್ ಬಂದಿಲ್ಲ ಅಂತೆ ಇವರಿಗೆ, ಭಾಗ್ಯ ಅವರಿಗೆ ನೋಡಿ. ಅಶ್ವಿನಿ ರಿಟರ್ನ್ ಪ್ಲೀಸ್. ಅಶ್ವಿನಿ ಅವರಿಲ್ಲ ಅಂತ ಈಗ. ಭಾಗ್ಯ ಸಿಸ್ ನಿಮ್ಮ ಈರುಳ್ಳಿಗೆ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ ವೈಶು. ಉಪ್ಸಾರಿ ರಾಗಿ ಮುದ್ದೆ ನೋಡಿ ವೈಶು. ಉಪ್ಸಾರು ರಾಗಿ ಮುದ್ದೆಗೆ ಕೊಟ್ಟಿದ್ದಾರಂತೆ. ಈಗ ಕಮೆಂಟ್ ಶೋ ಆಗ್ತಿಲ್ಲ. ಹೌದು, ಕಮೆಂಟ್ ಒಮ್ಮೊಮ್ಮೆ ಲೇಟ್ ಬರುತ್ತೆ, ಗಿಫ್ಟ್ ಬಂದಿರುತ್ತೆ. ಬಾನ್ವಿ ಸಿಸ್ ಕಮೆಂಟ್ ಗಿಫ್ಟ್ ಕೊಡಿ ನೋಡಿ. ಕೊಟ್ಟಿದ್ದಾರೆ ಬಾನ್ವಿ ಅವರು ಕೊಟ್ಟಿದ್ದಾರೆ, 100% ಕೊಡ್ತಾರೆ ವೈಶು ಅವರೇ. ಬಾನ್ವಿ ಅವರು ಕೊಡ್ತಾರೆ. ಅವ್ರದ್ದು ಕಮೆಂಟ್ ಇದಕ್ಕೆ ಬಂದಿದೆ, ಉಪ್ಸಾರು ರಾಗಿ ಮುದ್ದೆಗೆ ಬಂದಿದೆ ಅಂತೆ ನೋಡಿ. ಮತ್ತೆ ಯಾವುದಾದ್ರೂ ವಿಡಿಯೋ ಕಮೆಂಟ್ ಹಾಕಿ, ಹಾಗಾದರೆ ಬರುತ್ತೇನೋ. ಭಾಗ್ಯ ಅವರೇ ನೋಡಿ, ಅಪ್ಪು ಅವರಿಗೆ ಗಿಫ್ಟ್ ಕೊಡಿ. ಬಾನ್ವಿ ಗಿಫ್ಟ್ ಕೊಡಿ. ಗಿಫ್ಟ್ ಡನ್ ಅಂತೆ ಅಪ್ಪು ಅವರು. मीतू ಸಿಂಗ್ ವೈಶುಜಿ ರಿಟರ್ನ್ ಕರೆ ಪ್ಲೀಸ್. ಎಲ್ರು ನೋಡಿ ಚೆಕ್ ಮಾಡಿ ರಿಟರ್ನ್ ಮಾಡಿ. ಒಬ್ರೊಬ್ರ ಗಿಫ್ಟ್ ಅವರವರ ಗಿಫ್ಟ್ ರಿಟರ್ನ್ ಮಾಡಿ. मीतूजी ಕಮೆಂಟ್ಗೆ ಸಾಥ್ ಕರೋ ಪ್ಲೀಸ್. ಬಾನ್ವಿ ನೀವು ಎಷ್ಟನೇ ಗಿಫ್ಟ್ ಕೊಟ್ಟಿದ್ದು ನನಗೆ ಅಂತಿದ್ದಾರೆ. ಅಕ್ಕ ನನಗೆ ತಲೆ ನೋವು ಬಂತು, ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಗಿಫ್ಟ್ ಕೊಡಲ್ಲ.
587 ಕೊಟ್ಟಿದ್ದಾರಂತೆ ಬನ್ನಿ ನೋಡಿ. या प्लीज गिफ्ट के साथ कमेंट कर दीजिए. सिर्फ कमेंट नहीं करो प्लीज, गिफ्ट के साथ करो. ಅಪ್ಪು ಸಾರಿಗೆ ಕೊಟ್ಟಿದ್ದಾರಂತೆ ಭಾಗ್ಯ ಅವರು, ಕಮೆಂಟ್ ಬಂದಿದೆ ಅಂತೆ. ಓಕೆ ಬನ್ನಿ ಸಿಸ್, ನಿಮ್ಮದೇ ಗಿಫ್ಟ್ ಅದು. मीतू जी तो गिफ्ट बंदिल्ला अक्का, जस्ट कमेंट अष्टे. मीतू जी आपका गिफ्ट नहीं आया, प्लीज चेक कर दीजिए, एक बार आंसर कर दो. मीतू जी प्लीज आंसर कर दो एक बार. आरती जी भी गिफ्ट नहीं दिया था, उसको आंसर करने के बाद वो चले गई थी. ಅವ್ರು ಬಾನ್ವಿ ಅವ್ರು ಕೊಡ್ತಾರೆ. ಮತ್ತೆ ಒಂದು ವೇಳೆ ಕಮೆಂಟ್ ಬಂದರೆ ಮರೆಯದೆ ಕೊಡ್ತೇನೆ ರಿಟರ್ನ್, ಚಿಂತೆ ಮಾಡಬೇಡಿ ಅಂತಿದ್ದಾರೆ. ನೋಡಿ ವೈಶು ಅವರೇ, ಭಾಗ್ಯ ಅವರಿಗೆ ಕಮೆಂಟ್ ಬಂದಿಲ್ಲಂತೆ ನಿಮ್ಮದು ನೋಡಿ. ನಾನು 3 ಕೊಡ್ತೀನಿ ಆಯಿತಾ. ಬಾನ್ವಿ ಅವರು ಕೂಡ ಕೊಡ್ತಾರೆ, ಭಾಗ್ಯ ಅವರು ಕೂಡ ಕೊಡ್ತಾರೆ ನೋಡಿ. ಅವರಿಗೆ ಕಮೆಂಟ್ ಬಂದಿಲ್ಲಂತೆ. ಭಾಗ್ಯ ನೀವು ಕೊಟ್ರಾ? ಹೌದು ಕೊಟ್ಟರು ಅವರು. ಅಚ್ಚು ಅವ್ರಿಗೆ ಕೊಟ್ಟರು ಭಾಗ್ಯ ಅವರು. ಭಾಗ್ಯ ಸಿಸ್, ನೀವು ಎಷ್ಟನೇ ಗಿಫ್ಟ್ ಕೊಟ್ಟಿದ್ದು ನನಗೆ? ಹೌದು ಅಪ್ಪು ಬ್ರದರ್, ಅಪ್ಪು ಫಿಲಮ್ ಸಾಂಗ್ಗೆ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ. ವೈಶು ಅವರೇ, ಭಾಗ್ಯ ಅವರಿಗೆ ನೀವೇ ಕೊಟ್ಟಿದ್ದಲ್ವಾ? ಅವ್ರು ಕೊಡ್ಲಿಲ್ಲ, ನೀವೇ ಕೊಟ್ಟಿದ್ದು ಭಾಗ್ಯ ಅವರಿಗೆ. ಮೀತುಜಿ ಸಬ್ ಆಗಿಲ್ಲ ಆಗಿದ್ರೆ ಏನೋ ನಡೀತಿದೆ ಇಲ್ಲಿ, ಏನಂತ ನನಗೆ ಅರ್ಥ ಆಗ್ತಿಲ್ಲ. बानवी जी और भाग्या जी प्लीज़ रिटर्न कर देना प्लीज़. रेनू जी प्लीज़ सबको कमेंट भेजो, कमेंट के साथ गिफ्ट भेजो. रिटर्न करने का अच्छी होता है, नहीं तो कैसा रिटर्न करेगा? आपका कमेंट नहीं आया बोलता है, 1 नहीं 2 कमेंट करो, अच्छे से रिटर्न हो सकता है. मीतू जी दो बंदिಲ್ಲ. ಎಷ್ಟು ಕಮೆಂಟ್ ಹಾಕಲಿ ಭಾಗ್ಯ ಅಕ್ಕ. ನುಗ್ಗೆಕಾಯಿ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀನಿ. ನುಗ್ಗೆಕಾಯಿ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರಂತೆ ನೋಡಿ ವೈಶು ಅವರು. ಅವರಿಗೆ ಗಿಫ್ಟ್ ಕೊಟ್ಟು ರಿಟರ್ನ್ ಕೇಳಕ್ಕೆ ಹೇಳಿ. ಇಲ್ಲ ನಾನು ಬೈದು ಬಿಡ್ತೀನಿ ಅಕ್ಕ ಅಷ್ಟೇ ಅಂತಿದ್ದಾರೆ. ಮೀತು ಅವರು ಹೋದ್ರು. ನೀವು ಕೊಡಬೇಡಿ, ನಿಮಗೆ ಬಂದಿದ್ದು ಮಾತ್ರ ಕೊಡಿ, ಇಲ್ಲಾಂದರೆ ಕೊಡಬೇಡಿ ವೈಶು ಅವರೇ, ಕೊಡಬೇಡಿ. ಬಂದರೆ ಕೊಡಿ. ಆಚು ಅವರೇ, ನಿಮಗೆ ಮೀತು ಅವ್ರದ್ದು ಬಂದರೆ ಕೊಡಿ, ಇಲ್ಲಾಂದರೆ ಕೊಡಬೇಡಿ. ನಿಮಗೆ ಬಂದಿಲ್ಲ ಅಂದರೆ ಅನ್ಸಬ್ ಮಾಡಿಬಿಡಿ ಅವ್ರದ್ದು, ಆಯಿತು ಅಷ್ಟೇ, ಮುಗೀತಲ್ವಾ. ಬಂದಿಲ್ಲ ಅಂದರೆ ಅನ್ಸಬ್ ಮಾಡಬೇಡಿ, ಕೊಡಬೇಡಿ ಅವರಿಗೂ ಕೂಡ. ನಾನು ಬೊಬ್ಬೆ ಹಾಕುವಷ್ಟು ಹಾಕಿದ್ದೇನೆ, ಕೊಡುವಷ್ಟು ಹೇಳುವಷ್ಟು ಹೇಳಿದ್ದೀನಿ. ಒಂದು 10 ಕಮೆಂಟ್. ಹೌದಾ? ಅವರು ಎಲ್ಲಿ ಹೋದ್ರು ದೇವ್ರಿಗೆ ಗೊತ್ತು. ಅದೇ ಯಾಕೆ ಹಾಗೆ ಮಾಡ್ತಾರೆ ಅವರು. ಅಪ್ಪು ಅವರಿಗೆ ಕೂಡ ಬಂದಿಲ್ಲ ಅಂತೆ ನೋಡಿ. ಭಾಗ್ಯಕ್ಕ ರಿಟರ್ನ್ ಗಿಫ್ಟ್ ಕೊಡಿ. ಭಾಗ್ಯ ಸಿಸ್ ನೋಡಿ, ವೈಶು ಅವರು ಕೊಟ್ಟಿದ್ದಾರಂತೆ, ಕಮೆಂಟ್ ಹಾಕಿದ್ದಾರಂತೆ, ಕೊಡಿ. ನನಗಾಗೆ ಆಗಲ್ಲ ಅಲ್ಪ, ನನಗೆ ಎಲ್ಲರದ್ದು ಕಮೆಂಟ್ ಒಂದೇ ಸಲ ಬರುತ್ತೆ, ಒಂದೇ ಸಲ 2 ಸರಿಗೆ ಬಂದೇ ಬರುತ್ತೆ. ನಾನು ರಿಟರ್ನ್ ಕೊಟ್ಟೇ ಬಿಡ್ತೀನಿ. ಕಮೆಂಟ್ ಗಿಫ್ಟ್ 2 ಬರುತ್ತೆ. ಯಾಕೆ ಹಾಗೆ ಮಾಡ್ತಾರೆ ಅವರು, ಯಾರಿಗೆ ಗೊತ್ತು. ಹಾಗೆ ಮಾಡಿದ್ರೆ ಏನು ಲಾಭ ಇದೆ ಅವರಿಗೆ? ನನಗಂತೂ ಗೊತ್ತಾಗಲ್ಲಪ್ಪ ದೇವ್ರಿ. ಗಿಫ್ಟ್ ಕೊಡ್ತೀನಿ ಅಂತಾರೆ, ಕೊಡದೇ ಇಲ್ಲ ಅಂದರೆ. ಭಾಗ್ಯ ಜಿ और बानवी जी को कमेंट किया. भाग्या जी बानवी जी किधर है आप? गया वो दोनों गया था. भाग्या जी प्लीज़
ಭಾಗ್ಯ ಅವರೇ ಪ್ಲೀಸ್ ರಿಟರ್ನ್ ಮಾಡಿ, ರೇಣು ಅವರು ಕೊಟ್ಟಿದ್ದಾರಂತೆ ನೋಡಿ. ಬಾನ್ವಿ ಅವರೇ ರಿಟರ್ನ್ ಮಾಡಿ, ರೇಣು ಅವರು ಕೊಟ್ಟಿದ್ದಾರೆ. ರೇಣು ಡನ್ ಅಂತೆ 369. ರೇಣುಜಿ ಡನ್. ಬಾನ್ವಿ ಕೌನ್ ಗಯಾ? ಬಾನ್ವಿಜಿ ಗಯಾ. ವೈಶು ಸಿಸ್ಟರ್ ರಿಟರ್ನ್ ಮಾಡಿದ್ದೇನೆ ನೋಡಿ, ಉಪ್ಸಾರು ರಾಗಿ ಮುದ್ದೆಗೆ ನೋಡಿ. ವೈಶು ಅವರೇ ರಿಟರ್ನ್ ಕೊಟ್ರಂತೆ ನೋಡಿ. ಭಾಗ್ಯಕ್ಕ ನೀವು ಎಷ್ಟನೇ ಗಿಫ್ಟ್ ಕೊಟ್ಟಿದ್ದು ಅಂತೆ. ಓಕೆ ಸಿಸ್ ಅಂತಿದ್ದಾರೆ. ಭಾಗ್ಯ ಅವರೇ ನೋಡಿ, ರೇಣು ಅವರಿಗೆ ಕೂಡ ಕೊಡಿ ರಿಟರ್ನ್. ಕೌನ್ ಗಯಾ? ಬಾನ್ವಿ ಗಯಾ. ಅಶ್ವಿನಿ ಅಶು ರಿಟರ್ನ್ ಪ್ಲೀಸ್. ಅಶ್ವಿನಿ ಅಶು ಇಲ್ಲ ಅವರೇ ಇಲ್ಲಿ. ಭಾಗ್ಯಕ್ಕ ಬಂತು ಅಂತಿದ್ದಾರೆ ನೋಡಿ, ಇವ್ರದ್ದೆಲ್ಲ ಬರುತ್ತೆ. ಭಾಗ್ಯ ಅವರೇ ರೇಣು ಅವರಿಗೆ ಕೊಡಿ ಆಯ್ತಾ. ಅವರು ಕೆಲವರು ಅವ್ರು ಕೊಡುದೇ ಅಲ್ವಾ ಏನ, ಅವರು ರಾಧಾ ಅವರು ಆಗ ಆರ್ತಿ ಅವರು ಬಂದ್ರಲ್ವಾ, ಹಾಗೆ ಹೇಗೆ ಮಾಡ್ತಾರೆ? ಅವ್ರಿಗೆ ಗಿಫ್ಟ್ ಕೊಡೋದಿಲ್ವಾ ನಾವು? ಅವ್ರು ಹೇಗೆ ಆಗ ಮಾಡೋದು? ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಆಗ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು. ಬಂತಲ್ವ ವೈಶು, ಪ್ಲೀಸ್ ಅನ್ಸಬ್ ಮಾಡಿಬಿಡಿ. ಯಾರು? ಹೌದು, ಹಿಂದಿಯವ್ರು ಮಾಡ್ತಾರೆ ನೋಡಿ. ಅವ್ರದ್ದು ಒಂದು ವೇಳೆ ಬಂದಿದ್ರೆ ಅವ್ರು ಮಾಡಿಯೇ ಬಿಡ್ತಾರೆ. ಯಾರು ಅನ್ಸಬ್ ಮಾಡಬೇಡಿ ಯಾರ್ದು ಪಾಪ. ಬಾನ್ವಿ ಡನ್ ಚೆಕ್ ಮಾಡಿ. ಬಾನ್ವಿ ಅವರೇ ಡನ್ ಅಂತೆ. ಅಪ್ಪು ಅವರು. ವೈಶು ಸೂಪರ್ ಸಪೋರ್ಟು. ಥ್ಯಾಂಕ್ ಯು ವೈಶು. ಸಾರಿ ಸಿಸ್ಟರ್, ಸ್ವಲ್ಪ ಕೆಲಸ ಇದೆ, ಮತ್ತೆ ಬರ್ತೀನಿ. ಓಕೆ ಜೋಯ್ಸಪ್ ಮಲೆನಾಡು ಅವರೇ, ಕೆಲಸ ಮಾಡಿ. ಹೌದು ಭಾಗ್ಯ ಅಕ್ಕ ನೋಡಿದೆ, ಥ್ಯಾಂಕ್ ಯು ಅಂತಿದ್ದಾರೆ. ವೈಶು ಅವ್ರಿಗೆ ಬಂತಂತೆ ನೋಡಿ. ಮಿತು ಅವ್ರದ್ದು ಬಂದಿಲ್ಲ ಅಲ್ವಾ, ಆರತಿ ಅವ್ರದ್ದು ಕೂಡ ಬಂದಿಲ್ಲ. ಅವ್ರು ಕೊಟ್ಟೆ ಅಂತ 5 ಮೆಸೇಜ್ ಹಾಕೋದು, ಸುಮ್ಮನೆ ಹೋಗಿ ಇಡುದು ಅಂಥವ್ರಿಗೆ ಕೊಡಲೇಬಾರ್ದು ನಾವು ಕೂಡ. ವೈಸು ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. 5 ಮೆಂಬರ್ಸ್ ಇದ್ದೀರಾ ಬಂದು ಐಡಲ್ಲಿ. ಹಿಂದಿ ಅವರು ಇದು ಬಂದಿಲ್ಲ. ಹೌದಾ? ಬಂದಿದ್ರೆ ಕೊಡಬೇಡ ಆಯಿತಾ ವೈಶು, ವಾಪಸ್ ಕೊಡಬೇಡಿ. ನಾನೇ ಮೊದಲು ಕೊಟ್ಟಿದ್ದು ಅಂದರೆ ನನಗೆ ಕೊಡದೇ ಇಲ್ಲ ಸರಿಯಾಗಿ. ಹೌದಾ ಅಪ್ಪು? ಕೊಟ್ಟಿಲ್ವಾ ಅಪ್ಪು ಅವರೇ ನಿಮಗೆ? ಭಾಗ್ಯ ಅವ್ರು ಕೊಡ್ಲಿಕ್ಕೆ ಉಂಟಲ್ವಾ? ಭಾಗ್ಯ ಅವ್ರು ಕೊಟ್ರಾ? ದಯವಿಟ್ಟು ಒಮ್ಮೆ ಸಬ್ಗೆ ಒತ್ತಬೇಡಿ, ಯಾಕೆಂದರೆ ಡಬಲ್ ಟ್ಯಾಪ್ ಮಾಡಿ, ಯಾಕೆಂದರೆ ಸಬ್ಬು ತಗಲಲ್ಲ ಕರೆಕ್ಟ್ ಪ್ರೆಸ್ ಮಾಡಿ ಸಬ್ ಮಾಡಿ ಆಯಿತಾ ಅಂತಿದ್ದಾರೆ. ಹೌದು, ಕರೆಕ್ಟ್ ಪ್ರೆಸ್ ಮಾಡಿ, ಇಲ್ಲಾಂದರೆ ತಗಲಲ್ಲ. ಹೌದಾ? ನಿಮ್ಮ ವಿಡಿಯೋ 10 ಕಮೆಂಟ್ ಹಾಕಿದ್ದಾರಾ? ಕಮೆಂಟ್ ಹಾಕಿದರೆ ಆಯಿತಾ? ಸಬ್ ಬೇಕಲ್ವಾ ನಮಗೆ? ಡಿಲೀಟ್ ಮಾಡಿ ಹಾಕ್ದೆ. ಹೌದಾ? ಮತ್ತೆ ಯಾಕೆ ಅಷ್ಟು ಹಾಕೋದು? ಮಿತುಜಿ ಬರೀ ಕಮೆಂಟ್ ಅಷ್ಟೇ. ಹೌದು, ಅದೇ ಕಮೆಂಟ್ ಮಾಡಿದರೆ ಏನು, ಸಬ್ ಬೇಕಲ್ವ ಅಲ್ಲಿ? ಹಾಗೆ ಮಾಡಬಾರ್ದಲ್ವಾ? ಯಾಕೆ ಮೋಸ ಮಾಡ್ತಾರೆ? ಕೊಡಬೇಕು, ಸೀದಾ ಅಲ್ಲಿ ಕೊಡಬೇಕು. ಗಿಫ್ಟ್ ತಗೊಳೋದಲ್ಲ, ಕೊಡಬೇಕು ಅವರಿಗೆ ಕೂಡ. ಟ್ರೈನ್ ಬ್ರದರ್ ಬಂದರು. ಐ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಟ್ರೈನ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ರಿಟರ್ನ್ ಅಂತ ಹಾಕಿದ್ದಾರೆ. ಹೌದಾ? ಡಿಲೀಟ್ ಮಾಡು ವೈಶು, ಡಿಲೀಟ್ ಮಾಡು. ಹಾಯ್ ಮೇಡಮ್, ಹಾಯ್ ಟ್ರೈನ್ ಬ್ರದರ್, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಟ್ರೈನ್ ಬ್ರದರ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಟ್ರೈನ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಾನು ಕೊಟ್ಟಿದ್ದೇನೆ ಅಪ್ಪು ಬ್ರದರ್ಗೆ ಕೊಟ್ಟಿದ್ದಾರಂತೆ ಭಾಗ್ಯ ಅವರು ನೋಡಿ ಆಯಿತಾ. ಕೊಡ್ತಾರೆ, ಭಾಗ್ಯ ಅವರು ಕೊಟ್ಟಿದ್ದಾರೆ ಎಲ್ರಿಗೂ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಅಪ್ಪು ಅವರು ಕಮೆಂಟ್ ಬಂದವೇ ಬರೀ. ಹೌದಾ? ಅವ್ರದ್ದು ಅಲ್ವಾ ಇವ್ರದ್ದು? ಮೀತು ಅವ್ರದ್ದು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಟ್ರೈನ್ ಅವರೇ. ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಬಾನ್ವಿ ಅವರು. ಅಪ್ಪು 569 ಡನ್ ಅಂತೆ ನೋಡಿ. ಬಾನ್ವಿ ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಬಾನ್ವಿ ಮೊದಲು ನಂದು. ಹೌದಾ? ಅದಕ್ಕೆ ಅವರು ಡನ್ ಅಂದರು ನೋಡಿ. ಸೌಮ್ಯ ಚಿಟ್ಟಿ ಯೋಗೇಶ್ವರ್ ಬ್ರದರ್ ಲೈವ್ ಯಾವಾಗ? ಅವ್ರದ್ದು 5 ಗಂಟೆಗೆ. ಯೋಗೇಶ್ವರ್ ಟ್ರೈನ್ ಬ್ರದರ್ ಇದ್ದು 5 ಗಂಟೆಗೆ ಹೋಗಿ ಜಾಯ್ನ್ ಆಗಿ, ನಾನು ಕೂಡ ಜಾಯ್ನ್ ಆಗ್ತೀನಿ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪು ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್ ಮಾಡಿ ನೋಡಿ. ಬಾನ್ವಿ ಚೆಕ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಅಪ್ಪು ಅವರೇ ನಿಮಗೆ ಬಾನ್ವಿ ಅವರು ಕೊಟ್ಟರು ನೋಡಿ, ಅದಕ್ಕೆ ಅವರು ಡನ್ ಅಂದಿದ್ದು.
ಮೊದಲೇ 569 ಇದೆ. ಹೌದಾ ಮಾನ್ವಿ ಅವರಿಗೆ ನೋಡಿ ಚೆಕ್ ಮಾಡಿ. ಅಪ್ಪು ಅವ್ರದ್ದು ಮೊದಲೇ ಇದೆ ಅಂತೆ ಅಷ್ಟೇ. ಸೌಮ್ಯ ಸಿಸ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ವೈಶು ಅವರು. ಸೌಮ್ಯ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ ವೈಶು ಅವರು ನೋಡಿ. ಹೌದು ಸಿಸ್, ಹೌದಾ ನಾನು ಕೊಟ್ಟಿದ್ದೀನಿ, ನಾನು ಯಾಕೆ ಸುಳ್ಳು ಹೇಳಲಿ ಅಂತಿದ್ದಾರೆ. ಹಾಗಾದ್ರೆ ಯಾರೋ ಕಟ್ ಮಾಡಿದ್ರು ನಿಮ್ಮದು. ಇನ್ನು ನಾನು ಕೊಟ್ಟಿದ್ದೀನಿ ಅಂತಿದ್ದಾರೆ, ನಾನು ಕೇಳದೇನೆ ಕೊಡ್ತೀನಿ ಆಯ್ತಾ ಅಂತಿದ್ದಾರೆ. ಅವ್ರು ಕೊಡ್ತಾರೆ ಬಾನ್ವಿ ಅವರು. ನಾನು ಬಾನ್ವಿ ಅವ್ರದ್ದು ನಂಬಿಕೆ ಇದೆ ನನಗೆ, ಅವ್ರು ಖಂಡಿತ ಕೊಡ್ತಾರೆ. ಅವರು ಹರಿನಕ್ಕ ತೂಲೆ ಒಂದು ಸಮ ಆಪೂಜಿ ಪಲ್ಲೆ ಅಪ್ಪು ಅವರೇ ಬಾನ್ವಿ ಅವ್ರು ಕೊಟ್ಟಿದ್ದಾರೆ ನಿಮ್ಗೆ. ಯಾರೋ ಅನ್ಸಪ್ ಮಾಡಿದ್ದಾರೆ ನೋಡಿ. ಸೌಮ್ಯ ಚಿಟ್ಟಿ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ನಾನು ಯಾರಿಗೆ ಮೋಸ ಮಾಡೋದಿಲ್ಲ. ನನ್ನ ವಿಡಿಯೋಗೆ ಕಮೆಂಟ್ ಹಾಕಿರೋ ಪ್ರತಿಯೊಬ್ಬರಿಗೆ ನಾನು ಮರೆಯದೆ. ಹೌದು ಕೊಡ್ತಾರೆ ಕೊಡ್ತಾರೆ. ಕನ್ನಡದವ್ರು ಯಾರು ಆ ರೀತಿ ಮಾಡಲ್ಲ, ಯಾರೋ ಒಬ್ರು ಮಾಡ್ತಾರಂತೆ, ಎಲ್ಲರೂ ಇಲ್ಲ. ಕೊಡ್ತೇರ್ಗೆ ಕೊಟ್ಟಿದಾರಂತೆ, ಬಾನ್ವಿ ಅವ್ರು ಕೊಟ್ಟಿದ್ದಾರೆ. ಅಪ್ಪು ಅವರೇ ಈರುವರ ಅನ್ಸಪ್ ಮಲ್ಪೊಡ್ಗೆ ಯಾರಿಗೆ ಚೆಕ್ ಮಲ್ಪಿರ್ಗೆ ಯಾರು ಏರೋ ಯಾರಿಗೆ ಮಂಗೆ ಬತ್ತೆ ಇರುತ್ತೆ. ಯಾರೋ ಅಪ್ಪು ಅವ್ರದನ್ನು ಕಟ್ ಮಾಡಿದ್ರು. ಈಗ ನಾನು ಕೂಡ ಹಾಗೇನೆ ಭಾಗ್ಯ ಅವರೇ, ನನಗೆ ಕೊಡ್ಲಿ ಬಿಡ್ಲಿ ನಾನು ವಾಪಸ್ ಕೊಟ್ಟು ಬಿಡ್ತೀನಿ, ನನಗೆ ಕೊಟ್ಟಿದ್ದೇನೆ ಅಂದರೆ. ಮತ್ತೆ ಅವರು ಸೌಮ್ಯ ಚಿಟ್ಟಿ ಅವರು ಹೋದ್ರೇನಾ ಸಿಸ್ ವೈಶು ಅವ್ರು ಬಂದು ಹೋದ್ರು ಈಗ ಆಯ್ತಾ. ಬರ್ತಾರ ನೋಡುವ. 660 ಆಗಿದೆ ನೋಡಿ ಮಾರ್ರೆ, ಪುನಃ ಅನ್ಸಬ್ ಮಾಡಿ ಕೊಟ್ಟಿದ್ದು ಆಯ್ತಾ. 660 ಆಗಿದೆ ಅಂತೆ ನೋಡಿ ಅಪ್ಪು. ಅಪ್ಪು ಅವರೇ 660 ಆಗಿದೆ ಅಂತೆ ನೋಡಿ ನೋಡಿ. ಶ್ರೀಶಾ ಅವರು ಬಂದರು, ಶ್ರೀಶಾ ನಾಗಿ ಅವರು ಬಂದರು. ಆಯ್ ಆಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಶ್ರೀಶಾ ಅವರೇ ಪ್ಲೀಸ್. ಇದೆಂತ ಕಲರ್ ಬಂತಪ್ಪ. ಹಾಯ್ ಅಂತಿದ್ದಾರೆ. 42 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಷ್ಠ ನಾಗಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಯಸ್ಸು ಓಕೆ ಅಂತಿದ್ದಾರೆ. ಅಯ್ಯಬ್ಬ ದೇವಾ ನೋಡಿ, ಓಕೆ ಅಕ್ಕ ಅಂತಿದ್ದಾರೆ. ಬರ್ತಾರೆ ಅವರು, ಸೌಮ್ಯ ಚಿಟ್ಟಿ ಅವರು ಬರ್ತಾರೆ. ಬಂದರೆ ಈಗ ಬರ್ಬೋದು, ಇಲ್ಲಾಂದರೆ ಮತ್ತೆ ಬರ್ತಾರೆ. ಯಾವಾಗ ಸಂಜೆ ಬರ್ತಾರೆ ಅವರು ನೈಟಿಗೆ. ಅಪ್ಪು ನೋಡಿ ಸರಿ ಅಂತಿದ್ದಾರೆ. ಅಪ್ಪು ಅವರೇ ನೋಡಿ ಆಯ್ತಾ, ಸರಿ ನೋಡಿ. ವೈಶು ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಶ್ರೀಶಾ ನಾಗಿ ಅವರು. ವೈಶು ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಏಜಸ್ ಅವರು ಸೂರು ಬಿಜಿ ಬೈಯಾಗ ಜಾಯಿನ್ ಆಪೆ ಲೈಕ್ ಡನ್ ಅಂತಿದ್ದಾರೆ. ಓಕೆ ಓಕೆ ಏಜಸ್ ಅವರೇ, ಒಂದು 10 ಮೆಸೇಜ್ ಹಾಕಿ ಹೋಗಿ ಏಜಸ್ ಅವರೇ. ವೈಶು ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಶ್ರೀಶಾ ನಾಗಿ ಅವರು, ಕೊಡಿ ಅವರಿಗೆ ರಿಟರ್ನ್. ಏಜಸ್ ಅವರೇ ಲೈಕ್ ಕೊಡಿ, ಒಂದು ಲೈಕ್ ಕೊಟ್ಟಿಲ್ಲ. ನಿಶಾಲ್ ಪಾಟೀಲ್ ಗಿಫ್ಟ್ ಡನ್ ಅಂತ ಹಾಕಬೇಡಿ, ಡಿಲೀಟ್ ಮಾಡಿ ಪ್ಲೀಸ್. ನಿಶಾಲ್ ಪಾಟೀಲ್ ಅವ್ರು ಬಂದ್ರಾ? ಎಲ್ಲಿದ್ದಾರೆ ಅವರು? ನೋಡಿಲ್ಲ ನಾನು. ಏಜಸ್ ಅವ್ರದ್ದು ಲೈಕ್ ಬಂದಿಲ್ಲ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ.
ನಿಶಾಲ್ ಪಾಟೀಲ್ ಅವರು ಬಾನ್ವಿ ಅವರೇ ನೀವು ಕೊಟ್ಟಿದ್ದೀರಿ ಅಂತೀರಾ? ನಿಶಾಲ್ ಪಾಟೀಲ್ನು ಕೊಟ್ಟಿದ್ದೀರಾ ಅಂತಾರೆ. ಎಂತದ್ದು ಬಾನ್ವಿ ಅವರು ಕೊಟ್ಟಿದ್ದಾರೆ ಅಪ್ಪು ಅವರೇ, ಅವರು ಅಂದ್ರಲ್ವಾ ಏಜಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಏಜಸ್ ಅವರು ಬಂದು ಹೋದ್ರು, ಬಂದು ಹೋಗ್ತಾರಲ್ವ, ಅವ್ರಿಗೆ ಯಾರು ಗಿಫ್ಟ್ ಕೊಡಬೇಡಿ ಆಯ್ತಾ. ಈಗ ಅವ್ರು ಕೊಡ್ತಾರೆ ಏಜಸ್ ಅವರು ಖಂಡಿತ ರಿಟರ್ನ್ ಕೊಡ್ತಾರೆ ಮೆಸೇಜ್ ನೋಡಿ. ಆದರೆ ಒಂದ್ಮೇಲೆ ಒಂದು ಮೆಸೇಜ್ ಹಾಕ್ತಾರಲ್ವ, ಅವರಿಗೆ ಯಾರು ಗಿಫ್ಟ್ ಕನೆಕ್ಟ್ ಆಗಬೇಡಿ, ಮತ್ತು ಗಿಫ್ಟ್ಸ್ ಬಂದಿಲ್ಲ ಅನ್ಬೇಡಿ. ಆನ್ ಮಾಡಲಿ ನಾನು, ಏನು ಮಾಡಲಿ ನಾನು? ಬಾನ್ವಿ ಅವರು ಕೊಟ್ಟಿರ್ಬೋದು, ನಿಹಾಲ್ ಪಾಟೀಲ್ ಅವರು ಕೊಟ್ಟಿಲ್ವ ಏನ? ನಿಹಾಲ್ ಬೊಚ್ಚೆ ಕೊರಡಾ ಒಂದು ಇಲೈ ಮತ್ತೊಂದು ಪ್ರಜೆಕ್ಷನ್ ಬೇಕು. ಆರ್ ಅಡಿಗೆ ಅವರು ಬಂದರು. ಆಯ್ ಸಿಸ್, ಆಯ್ ವೆಲ್ಕಮ್ ಸಿಸ್, ಆಯ್ ವೆಲ್ಕಮ್. ನಿಮಗೆ ಊಟ ಆಯ್ತಾ? ಕಮೆಂಟ್ ಅಂದಿದ್ದಾರೆ ಶ್ರೀಶಾನಾಗಿ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಪ್ಪು ಅವರು ಸಬ್ ಮಾತ್ರ ಒಂದೇ ಆಗಿರುವುದು, ಅದು ಬಾನ್ವಿ ಅವ್ರದ್ದು ಆಗಿರ್ಬೇಕು ನೋಡಿ. ನಿಹಾಲ್ ಪಾಟೀಲ್ ಅವರು ಎಲ್ಲಿದ್ದಾರೆ? ಅವರು ಬಂದೇ ಇಲ್ಲ ಅಂತ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆರ್ ಅಡಿಗೆ ಅವರೇ, ಥ್ಯಾಂಕ್ ಯು. ಶೇಷ್ ಅವರು ಆರ್ ಅಡಿಗೆ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಏನು ಮಾಡೋದು, ಅವರಿಗೆ ಕೊಡಬೇಡಿ ನಿಹಾಲ್ ಪಾಟೀಲ್ ಅವರಿಗೆ, ಅವರು ಇನ್ನೊಮ್ಮೆ ಬರಲಿ. ಬಾನ್ವಿ ಅವ್ರು ಕೊಟ್ಟಿದ್ದಾರೆ, ಅವರು ಖಂಡಿತ ಕೊಡ್ತಾರೆ. ಬಾನ್ವಿ ಅವರು, ಅವ್ರದ್ದು ನಂಬಿಕೆ ಉಂಟು ನನಗೆ, ಅವರು ಖಂಡಿತ ಅವರು ಕೊಡ್ತಾರೆ, ಅವರು ಮೋಸ ಮಾಡಲ್ಲ. ಮಹಾ ಅವರು ಬಂದರು. ಆಯ್ ಸಿ ಸಾಯ್ ವೆಲ್ಕಮ್ ಮಹಾರವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಲೈಕ್ ಡನ್ ಅಂತಿದ್ದಾರೆ ಮಹಾ ಅವರು. ವೈಶು ಶ್ರೀಸಾ ಅವರೇ ಕನೆಕ್ಟ್ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ನೋಡಿ ವೈಶು ಅವರು. ಮಹಾ ಅವರು ಹಾಯ್ ಆರ್ ಅವರೇ ಇದ್ದಾರೆ ನೋಡಿ. ವೈಶು ಅವರು ಶ್ರೀಸಾ ಅನ್ಸಬ್ ಮಾಡಿದ್ದಾರೆ, ನಾನು ಮಾಡ್ತೀನಿ ಓಕೆ ಅಂತಿದ್ದಾರೆ. ಶ್ರೀಸಾ ಅವರೇ ನೀವು ಅನ್ಸಬ್ ಮಾಡಿದ್ದೀರಾ ವೈಶು ಅವ್ರದ್ದು? ಅಪ್ಪು ನಿಮಗೆ ನಂಬಿಕೆ ಇಲ್ಲ ಅಂದರೆ ನಾನು ಬೇಕಾದರೆ ಅನ್ಸಬ್ ಮಾಡಿ, ಬೇಜಾರಿಲ್ಲ ಆಯ್ತಾ ಅಂತಿದ್ದಾರೆ ನೋಡಿ. ಅಪ್ಪು ಅವರೇ ಅವರು ಕೊಟ್ಟಿದ್ದಾರೆ, ಅವರು ಖಂಡಿತ ಬಾನ್ವಿ ಅವರಂತೂ ಯಾವತ್ತೂ ಮೋಸ ಮಾಡಲ್ಲ, ಅವರು ಕೊಡ್ತಾರೆ. ಅವರ ಮೇಲೆ ನಂಬಿಕೆ ಅಂತೂ ನನಗೆ ಇದ್ದೇ ಇದೆ. ವೈಶು ಅವರು ಕೊಡ್ತಾರೆ, ಇಲ್ಲಿದ್ದವರು ಕೊಡ್ತಾರೆ. ಅವರು ನಿಮಗೆ ಹಿಂದಿಯವರೇ ಕೊಟ್ಟಿಲ್ಲ, ಅದೇ ಇರಬೇಕು, ಹಾಗೇನಿಲ್ಲ ಬಾನ್ವಿ ಅವರೇ. ನಮಗೆ ಯಾವಾಗಲೂ ಹೀಗೆ ಆಗುತ್ತೆ, ಅದೇ ಬೇಜಾರು. ಅಪ್ಪು ಅವರೇ ನೀವು ಹಿಂದಿಯವರಿಗೆ ಬೇಗನೆ ನೀವಾಗಿ ಕೊಡಲಿಕ್ಕೆ ಹೋಗಬೇಡಿ ಆಯಿತಾ. ಅವರು ಕೊಡೋದು ಒಂದು ಸ್ವಲ್ಪ ಕಡಿಮೆ. ತೆಲುಗುಲೋ ಚಪ್ಪಂಡಿ ಸೀಸ್ ನೋ ಶ್ರೀಶಾ, ಕನ್ನಡ ಹಿಂದಿ ಆ್ಯಂಡ್ ಕನ್ನಡ ಹಿಂದಿ ಆ್ಯಂಡ್ ತುಳು. ಬೇಜಾರು ಮಾಡಬೇಡಿ ಅಪ್ಪು ಅವರೇ ಆಯಿತಾ. ನಿಮಗೆ ಗಿಫ್ಟು ನೈಟ್ ಒಂದು ಗಿಫ್ಟು 12 ಗಂಟೆ ನಂತರ ಅವರು ಬರುವುದು ನನ್ನ ಯಜಮಾನ್ರು. ಖಂಡಿತ ನಿಮಗೆ ನೈಟು ಕೊಡೋದಿಲ್ಲ. ನಿಮಗೆ ಅವ್ರು ಬಂದ ಮೇಲೆ ನೀವು ನನಗೆ ಕಮೆಂಟ್ ಹಾಕಿ ಒಂದು, ನಾನು ಅದಕ್ಕೆ ಖಂಡಿತ ಕೊಡ್ತೀನಿ ನಿಮಗೆ ಒಂದು ಗಿಫ್ಟ್ ಆಯಿತಾ. ತೆಲುಗುಲೋ ಚಾಂಡಿ ಸಿಸ್ ನೈ ಚಪ್ಪಂಡಿ ನೈ. ಶ್ರೀಸಾ ಅಕ್ಕ ನಾನು ಆಲ್ರೆಡಿ ಮಿಕ್ಕು ಕನೆಕ್ಟ್ ಆಯನು. ಓಕೆ ವೈಶು ಅಂತಿದ್ದಾರೆ. दीदी आप कैसे हो? मैं अच्छी हूँ रेनू, आर के डांसर। मैं अच्छी हूँ आर के डांसर। आप किधर गए था? आप गिफ्ट मांग के किधर जाने का नहीं था ना? आपको किसने कितना लोग गिफ्ट दिया था? आप कैसा क्यों नहीं कर दिया? आप सुबह नहीं करने का ही ना आर के डांसर जी। आपको गिफ्ट चाहिए था मांगने के बाद इधर रहने का ही ना, आप क्यों वैसा करेगा? नहीं करने का आंसर जी। राम लोग किधर से गिफ्ट उनको देने का? आपको सब लोग ज्वाइन किया था, आप ऐसा मैसेज करके आप चले जाओ। मैं किधर से आपको गिफ्ट देने का उनको? मत अनसब आयतु सिस। ಹೌದಾ, ಯಾರು ಮಾಡಿದ್ದು? ಕನ್ನಡದವರು ಮಾಡಲಿಕ್ಕೆ ಇಲ್ಲ ಅಂತ ಅನಿಸುತ್ತೆ ನನಗೆ. ज्वाइन करना रिटर्न मिलेगा, ऐसा मैसेज करके आप जाता है, बाद में ज्वाइन होएगा तो आप नहीं देगा। आप ऐसा मत करो डांसर जी। आप परसों भी वैसा किया था, आज सुबह आके ज्वाइन करो, अब आप हम लोग रिटर्न करेगा ऐसा बोला। आपको 3-4 लोग ज्वाइन किया, आप ऐसा करने से बहुत तकलीफ होएगा मेरे को इधर। मैं किधर से आपको देने का?
आपको ज्वाइन चाहिए ना, आप इधर रहने का ज्वाइन कर दो। मैसेज डाल के आप चले जाने से क्या फायदा है, हम लोग कैसे देने का आपको। ನಿಮ್ಮ ಮನೆ ಮಗಳು ಆಯ್ ಆಯ್ ವೆಲ್ಕಮ್ ವೆಲ್ಕಮ್ ಓಕೆ ನಿನ್ನೆ ಯಾಮ್ ಚಾಯಾನು ಬಟ್ ಪಿಲವ್ ಫೋನ್ ಯೂಸ್ ಚೇಷ್ಟ ఎక్కువగా ಅಂತಿದ್ದಾರೆ ಶ್ರೀಶಾ ಅವರು. ಮಕ್ಕಳು ಓಡಿ ಹೋದ್ರು ನನ್ನ ನೋಡಿ. ವೈಶು ಶ್ರೀಶಾ ಅಕ್ಕ పిల్కెళ్ళే ఇలా చేశాను అన్సబు ಚೈನಕಿ మీరు ಅನ್ಸಬು ಚೈನಾ ಅದು ನಂಗೆ ಗೊತ್ತಿಲ್ಲ, ನೀವೇ ಮಾತಾಡಿ ಆಯ್ತಾ, ನನಗೆ ಅರ್ಥ ಆಗಲ್ಲ. ನಿಮ್ಮ ಮನೆ ಮಗಳು ನಾ ಸನ್ನಿತು ದೆಪ್ಪೊರ್ಚು ಪಂಡ ಅರ್ಥ ಓಡ್ ಸನ್ನಿತು ಫಸ್ಟೇ ಪಂತೆ ಸನ್ನಿತ ಹಾ ಸಭಿ ಲೋಗೋ ರಿಟರ್ನ್ ಮಿಲೇಗಾ ಅಂತಿದ್ದಾರೆ. ಜಾಯಿನ್ ಕೀಜಿಯೇ ಸಬ್ಕೋ ರಿಟರ್ನ್ ಮಿಲೇಗಾ ಅಂತಿದ್ದಾರೆ. ನಮ್ಮ ಮನೆ ಮಗಳು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. आप बोलता है सबको रिटर्न मिलेगा, आप बाद में आपको रिटर्न किसी को नहीं देता है, आप सब चले जाता है. ಓಕೆ ನೀನು ಅನ್ಸ್ಕ್ರೈಬ್ ಚಾಯುನು ಅಂತಿದ್ದಾರೆ. ನಿಮ್ಮ ಮನೆ ಮಗಳು ಗಿಫ್ಟ್ ಡನ್. ನಿಮ್ಮ ಮನೆ ಮಗಳು ವೈಶು ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ. ನಿಮ್ಮ ಮನೆ ಮಗಳು ವಯಸ್ಸು ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ. ಗಿಫ್ಟ್ ಕೊಟ್ಟು ಅನ್ಸಬ್ ಮಾಡ್ತಾರಲ್ವ, ನಮಗೆ ಟೆನ್ಷನ್ ಕೊಡ್ತಾರೆ. ನಾನು ಏನು ಮಾಡಲಿ? ಕುಲ್ಲಲ್ಲ ಚಾನಲ್ గిఫ్ట్స్ ఇచ్చాను, నాకు వివరణకి అన్సబ్ చేస్తా. శ్రీశా అక్క నేను అన్సబ్ చేశాను, మీరు చేసానికి ಬೇನ ಜಾಯಿನ್ ಕರೋ ಬೇನ್ ಜಿ ಜಾಯಿನ್ ಕರೋ ಅಂತಿದ್ದಾರೆ ನೋಡಿ. ಯಾರ್ಕೆ ಡ್ಯಾನ್ಸರ್ ಅವರಿದ್ದಾರೆ ನೋಡಿ. ನಿಮ್ಮ ಮನೆ ಮಗಳು ಡನ್, ಪ್ಲೀಸ್ ರಿಟರ್ನ್ ಮಾಡಿ. ನಿಮ್ಮ ಮನೆ ಮಗಳು ಪ್ಲೀಸ್ ರಿಟರ್ನ್ ಮಾಡಿ, ಇವರಿಗೆ ಪ್ಲೀಸ್ ರಿಟರ್ನ್ ಮಾಡಿ ನಿಮ್ಮ ಮನೆ ಮಗಳು. ಹಾಯ್ ದುರ್ಗಾ ಅವರೇ, ಹಾಯ್ ಹಾಯ್ ವೆಲ್ಕಮ್, ನಿಮಗೆ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. టీచర్స్ కానికో ఇంచాలో అన్సబ్ చేశాను. ಜಾಯಿನ್ ಕರೋ ರಿಟರ್ನ್ ಗಿಫ್ಟ್ ಮಿಲೇಗಾ ಅಂತಿದ್ದಾರೆ. ಆರ್ ಕೆ ಡ್ಯಾನ್ಸರ್ ಅವರಿದ್ದಾರೆ ನೋಡಿ, ಅವರಿಗೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಆಗಿ. ವಯಸ್ಸು ಅವರು ನಿಮ್ಮ ಮನೆ ಮಗಳು ಪ್ಲೀಸ್ ಗಿಫ್ಟ್ ಕೊಡಿ. ನಿಮ್ಮ ಮನೆ ಮಗಳು ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೇನ ಬಚ್ಚಮ್ಮ ಪ್ಲೀಸ್. बोल टी तुला कुलोन संज मंबर पर. हाय अक्का, हाय हाय वेलकम वेलकम. दुर्गा सीस प्लीज गिव मी ಲೈಕ್ ಕೊಡಿ. ನಿಮ್ಮ ಮನೆ ಮಗಳು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಅಪ್ಪು ಅವರು. ಆರ್ ಕೆ ಡ್ಯಾನ್ಸರ್ ಗಿಫ್ಟ್ ಮಿಲಾ ಐ ವಿಲ್ ರಿಟರ್ನ್. ಆರ್ ಕೆ ಡ್ಯಾನ್ಸರ್ ಗಿಫ್ಟ್ ಮಿಲಾ ಐ ವಿಲ್ ರಿಟರ್ನ್ ಅಂತಿದ್ದಾರೆ ವೈಶು ಅವರು. ಹಾಯ್ ವೈಶು ಸಿಸ್ಟರ್ ಅಂತಿದ್ದಾರೆ ದುರ್ಗಾ ಅವರು. ಲೈಕ್ ಡನ್ ಅಂತಿದ್ದಾರೆ ದುರ್ಗಾ ರಂಗೋಲಿ ಅವರು. ನೀನಂಬೆ ಸಕ್ಕರೆ ತಿಂದ ಬಲ್ಲಿ ಮಗ ದಾಯಿ ಮಂಡೆ ಚಕೋರ್ಪ ದೋಯಿ ಮುಂಡೆ ಚಕೋರ್ನು. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆರ್ ಕೆ ಡ್ಯಾನ್ಸರ್ ಡನ್ ಚೆಕ್ ಮಾಡಿ ಕೊಲ್ಲಿ. ಆರ್ ಕೆ ಡ್ಯಾನ್ಸರ್ ಪ್लीज रिटर्न कीजिए. अप्पू फॉरएवर. आर के डांसर मैसेज करके चले जाने का नहीं, मैं अभी बोलूँगी आपको प्लीज़.
ಹಾಯ್ ವೈಶು ಅಂತಿದ್ದಾರೆ. ವೈಶು ಅವರೇ ನಿಮಗೆ ಕೊಟ್ರಾ? ಶ್ರೀಶಾ ರಂಗೋಲಿ ಅವ್ರು ಕೊಟ್ರಾ ವೈಶು ಅವರೇ? ಹಾಯ್ ವೈಶು ಅಂತಾರೆ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೈಶು ಅವರೇ. ಶ್ರೀಶಾ ರಂಗೋಲಿ ಅವ್ರು ಕೊಟ್ರಾ? ಹಾಯ್ ಅಮ್ಮು ಸಿಸ್ ಅಂತಿದ್ದಾರೆ. ಅಮ್ಮು ಸಿಸ್ ನಿಮಗೆ ಬ್ಲೂ ಕೊಡ್ತೀನಿ ಆಯ್ತಾ? ಅಪ್ಪು ಅವರೇ ನಿಮಗೆ ಕೊಡ್ಲಿಕ್ಕೆ ಹೋದ್ರು ಅವರು, ಹಿಂದಿ ಅವರು, ಆರ್ ಕೆ ಅವರು ಆಯ್ತಾ? ಅಪ್ಪು ಅವರೇ ನಿಮಗೆ ಕೊಡ್ಲಿಕ್ಕೆ ಹೋದ್ರು. ಹಾಂ ಅಮ್ಮು, ಹಾಯ್ ಅಮ್ಮು ಸಿಸ್ ಅಂತಿದ್ದಾರೆ. ವೈಶು ಅವರೇ ನಿಮಗೆ ಶ್ರೀಶಾ ಅವ್ರು ಕೊಟ್ರಾ? ಮೀನು ಚೇಸ ಶ್ರೀಶಾನೇ ನೀನು ಶ್ರೀಶಾನೇ. ಹಾಂ ನೀವು ಕೂಡ ಶ್ರೀಶಾನೇನಾ? ನೀವೇನದು? ಲೈಕ್ ಕೊಡಿ ಶ್ರೀಶಾ ಅವರೇ ಪ್ಲೀಸ್. ಗಿವ್ ಮಿ ಲೈಕ್. ಕಾಪಿ ಪೇಸ್ಟ್ ಮೆಸೇಜ್ ಹಾಕಿದ್ರೆ ಚಾಟ್ ರೇಟ್ ಕಡಿಮೆ ಆಗುತ್ತೆ ಅಕ್ಕ. ಹೌದಾ? ಗೊತ್ತಿಲ್ಲ ನನಗೆ ಬಂದಿದೆ, ಇಷ್ಟೊತ್ತು ಬಂದಿದೆ ನನಗೆ. ಯಾರು ಅಂದಿದ್ದು ನಿಮಗೆ? ರಮ್ಯಾ ಅವರೇ? ಇಲ್ಲಪ್ಪ, ಯಾರು ಅಂದಿದ್ದು? ಸಪೋರ್ಟ್ ಮೆಸೇಜ್ ಹಾಕಬೇಕು, ಏನಾಗಲ್ಲ, ಎಲ್ಲದರಲ್ಲಿ ಅದೇ ಹಾಕೋದು. 589 ಗಿಫ್ಟ್ ಡನ್ ಇಚ್ಛಾಚೆದು ಅಂತಿದ್ದಾರೆ ಅಮ್ಮು ಅವರು. 48 ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ಬ್ಯೂಟಿಫುಲ್ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ ಪ್ಲೀಸ್ ಲೈಕ್ ದೀಜಿಯೇ. ಮೊಹಮ್ಮದ್ ಭಯ್ಯ ಪ್ಲೀಸ್ ಲೈಕ್ ದೀಜಿಯೇ. ವೈಶು ಶ್ರೀಶಾ ಅಕ್ಕ ಗಿಫ್ಟ್ ಏನಕ್ಕೂ ರಿಟರ್ನ್ ಇಕ್ಕೋಮಣು ಅಂತಿದ್ದಾರೆ. ಲೈಕ್ 48 ಅಂತಿದ್ದಾರೆ. ಅಪ್ಪು ಅವರು ನಿಮ್ಮ ಮನೆ ಮಗಳು ರಿಟರ್ನ್ ಪ್ಲೀಸ್. ನಿಮ್ಮ ಮನೆ ಮಗಳು ಇದ್ದೀರಾ? ಇವರು ಹಿಂದಿ ಅವರು ರಿಟರ್ನ್ ಕೊಡ್ಲಿಕ್ಕೆ ಹೋದವ್ರು. ಎಲ್ಲಿಗೆ ಹೋದ್ರಪ್ಪ ದೇವ್ರೆ? ಒಂದು ರಿಟರ್ನ್ ಕೊಡ್ಲಿಕ್ಕೆ ಎಷ್ಟು ಹೊತ್ತು ಬೇಕಾ? ಆರ್ ಕೆ ಡ್ಯಾನ್ಸರ್ ರಿಟರ್ನ್ ಪ್ಲೀಸ್. ಅವರು ವಿಡಿಯೋ ನೋಡ್ಕೊಂಡು ಕೂತಿದ್ದಾರೆ. ಆಗ ಹೇಳಿದ್ದು ತುಂಬ ಜನ, ಅದಕ್ಕೆ ಹೇಳಿದ್ದೆ ನಿಮಗೆ. ಇಲ್ಲಪ್ಪ, ನಾನು ಇಷ್ಟರವರೆಗೆ ಉಂಟಲ್ಲ, 2 ತಿಂಗಳಿಂದ ನಾನು ಲೈವ್ ಮಾಡ್ತಿದ್ದೀನಿ. ಯಾರು ಕೂಡ ಹಾಗೆ ಅಂದಿಲ್ಲ ನನಗೆ. ಸೂಪರ್ ಮೆಸೇಜ್ ಹಾಕ್ಬೋದು ಅಂತ ಅಂತಾರೆ. ಇದು ಎಂತ ಗೊತ್ತುಂಟು, ಅದು ಚಿತ್ರ ಬರುತ್ತಲ್ವ, ಅದೆಲ್ಲ ಹಾಕ್ಬಾರ್ದಂತೆ. ಯಾವುದು ಇದು ಇಮೇಜ್ ಎಲ್ಲ ಉಂಟಲ್ವ, ಅದೆಲ್ಲ ಹಾಕ್ಬಾರ್ದು. ಇಮೋಜ್ ಎಲ್ಲ ಉಂಟಲ್ವ, ಅದನ್ನೆಲ್ಲ ಹಾಕ್ಬಾರ್ದು. ಶ್ರೀಶಸ್ ಗಿಫ್ಟ್ ಡನ್ ಅಂತಿದ್ದಾರೆ ವೈಶು. ಅಪ್ಪು ಅವರು ನೋಡಿ ಸಿಸ್, ನಾನು ಕೊಟ್ಟರು ನಮಗೆ ಕೊಡಲ್ಲ ನೋಡಿ. ನಮ್ಮ ಮನೆ ಮಗಳು ಇಲ್ವಾ ಅಂತ ಅವ್ರದ್ದು ಅನ್ಸಬ್ ಮಾಡಿಬಿಡಿ. ಮತ್ತು ನೀವು ಅಪ್ಪು ಅವರೇ, ನೀವು ಇನ್ಯಾರಿಗೆ ಅವರು ಕೊಡ್ಲಿಕ್ಕೆ ಹೋಗಿದ್ದಾರೆ ನೋಡಿ, ಅವ್ರು ಕೊಡ್ಬೋದು ನೋಡುವ. ಮೊಹಮ್ಮದ್ ಸಬೀರ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವ್ರು ಕೊಡ್ಬೋದು, ಅವರು ಕೊಡ್ಲಿಕ್ಕೆ ಹೋದರು. ಶೇಷನಾಗಿ ಅಯ್ಯೋ ಚಾನಲ್ ಕಿ ಗಿಫ್ಟ್ ಏನೇ ಅದು ಅಂತಿದ್ದಾರೆ. ಥ್ಯಾಂಕ್ಸ್ ಅಂತಿದ್ದಾರೆ. ಲೈಕ್ ಬಂದಿಲ್ಲ. ಆರ್ ಕೆ ಡ್ಯಾನ್ಸರು ಮತ್ತು ಬ್ಲೂ ಜಾಸ್ತಿ ಇದ್ರೂ ಹೇಗೆ ಆದರೂ ಅದಕ್ಕೆ ಕೆಲವರು ಗಿಫ್ಟ್ ತಗೊಂಡು ಮೇಲೆ ಬ್ಲೂ ರಿಮೂವ್ ಮಾಡ್ತಾರೆ. ಹೌದೌದು, ಅದು ರಿಮೂವ್ ಮಾಡ್ತಾರೆ ಕೆಲವರು. ನಾವು ಇದಕ್ಕೆ ಸಪೋರ್ಟ್ ಐಡಿಗೆಲ್ಲ ಕೊಡಬಾರ್ದು ಅಷ್ಟೇ. ಆರ್ ಕೆ ಡ್ಯಾನ್ಸರ್ ಎಲ್ಲಿದ್ದೀರಾ? ಚಾನಲ್ 1D ಸಿಸ್ ಅಂತಿದ್ದಾರೆ. ವೈಶು ಸಿಸ್ಟರ್ ಶೇಷಸ್ ಮೇಕು ಅಮ್ಮು ಚಾನಲ್ ಇರುಂಡಿ ಗಿಫ್ಟ್ ಇಚ್ಚಾಂಜಿ ಅಚ್ಚ ಸಿಸ್ಟರ್ ಥ್ಯಾಂಕ್ ಯು ಟು ಐಡಿ ಸೇ ಅಂತಿದ್ದಾರೆ. ಮೋಹನ್ ಸಬೀರ್ ಅವರು ಅಪ್ಪುಜಿ ಮೀ ಅಪ್ಪು ರಿಟರ್ನ್ ಮೀ ಅಂತಿದ್ದಾರೆ. ಮೊಹಮ್ಮದ್ ನೋಡಿ, ಅಪ್ಪು ಅವರೇ ನಿಮಗೆ ಬಂತಂತೆ ನೋಡಿ. ಮೊಹಮ್ಮದ್ ಅವ್ರದ್ದು, ಮೊಹಮ್ಮದ್ ಶರೀಫ್ ಅವ್ರದ್ದು ನೋಡಿ, ಚೆಕ್ ಮಾಡಿ. ಮೊಹಮ್ಮದ್ ಶರೀಫ್ ಅವ್ರದ್ದು ಬಂತಂತೆ ನೋಡಿ ಅಪ್ಪು ಅವರೇ. ಇವರು ಆರ್ ಕೆ ಡ್ಯಾನ್ಸರ್ ಅವರು ಎಲ್ಲಿ ಹೋದ್ರು? ಆರ್ ಕೆ ಡ್ಯಾನ್ಸರ್ ಜಿ ಕಿದರ್ ಗಯ ಆಪ್? ಚೇಂಜ್ ಆಗ್ತಿದೆ ಸಿಸ್ ವಾಚ್ ಅವರು.
ಚೆನ್ನಾಗಿ ಆಗ್ತಿದೆಯಾ ಸಿಸ್? ನನಗೆ ವಾಚ್ ಅವರ್ ಆಗ್ತಾ ಇತ್ತು ತುಂಬ. ಅದು ಎಂತ ಗೊತ್ತಣ್ಣ, ನಮಗೆ ಈಗ ಈ 20 ಅವರ್ಸ್ ಸಿಕ್ಕಿದ್ರೆ ಅವರು ಅರ್ಧ ಕೊಡೋದಿಲ್ಲ, ಅವರಿಗೆ ಸ್ವಲ್ಪ ಇಟ್ಕೊಡ್ತಾರೆ, ಸ್ವಲ್ಪ ನಮಗೆ ಕೊಡ್ತಾರೆ. ನನಗೆ ಆಗ್ತಾ ಉಂಟು, ಪರವಾಗಿಲ್ಲ, ಚೆನ್ನಾಗೇ ಇದೆ. ಇಷ್ಟರವರೆಗೆ ನಂದು ವಿಡಿಯೋದಲ್ಲಿ ಒಂದು 4 ಗಂಟೆ ಸಿಗುತ್ತೆ ನನಗೆ, 4, 3 ಹಾಗೆಲ್ಲ ಸಿಗುತ್ತೆ. ಎಲ್ಲರೂ ನನ್ನ ಫ್ಯಾಮಿಲಿ ಅವರೆಲ್ಲ ನೋಡ್ತಾರೆ. ಹಾಗೆ ಟಿವಿ ಅವರು ಅತ್ತೆ ಅಂತಿದ್ದಾರೆ. ಆಯ್ ಟಿವಿ, ವೆಲ್ಕಮ್ ಟಿವಿ. ನಿಮ್ಮದು ಎಷ್ಟಾಗಿದ್ದು ರಮ್ಯ ಅವರೇ? ನಿಮ್ಮದು ಎಷ್ಟಾಗಿದೆ ವಾಚ್ ಅವರ್ ಆಗಿದಾ? ಎಷ್ಟಾಗಿದೆ? 1K ಆಯಿತಾ ವಾಚ್ ಅವರು? ಮೊಹಮ್ಮದ್ ಶೂರ್ ಡನ್ ಅಂತಿದ್ದಾರೆ. ಅತ್ತೆಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಲಿಯಾ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಫ್ಯಾನ್ ಆಫ್ ಸುಯೋಧನಾ. ಹೌದಾ? ಓ ವೈಶು ಸಿಸ್ಟರ್, ಶ್ರೀಶಾಕೋ 2 ಚಾನಲ್ ವೈಶು. ಏಯ್ ಇದಾಗಿ ಆಯನ ಸುದ್ದಿ ಬೊಮ್ಮನು. ಐ ಆಮ್ ಫ್ಯಾನ್ ಸುಯೋಧನಾ. ಓಕೆ ಓಕೆ, ಒಂದು 50 ಮೆಸೇಜ್ ಹಾಕಿ TV 17 ಅವರೇ. ಅದೇ ಮೆಸೇಜ್ ಒಂದು 50 ಸಾರಿ ಹಾಕಿ. ಆಯಿತು ಆಯ್ತಾ? 1K ಆಯ್ತಾ ನಿಮ್ಮದು ವಾಚ್ ಅವರ್ ಆಯ್ತಾ? 1K ವಾಚ್ ಅವರ್ 1000 ಆಯ್ತಾ ಅಂತಿತ್ತು. ಮೊಹಮ್ಮದ್ ಡನ್ ಚೆಕ್ ಇಟ್ ಅಂತಿದ್ದಾರೆ. ಫ್ಯಾನ್ಸ್ ಯೋಧನ ಜಾಯಿನ್ ಮೀ ಅಂತಿದ್ದಾರೆ ದುರ್ಗಾ ರಂಗೋಲಿ ಅವರು. T17 ಹಾಂ ಹಾವು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪು ಅವರು ಆರ್ಕೆ ಎಲ್ಲಿ ಹೋದ್ರು? ಆರ್ಕೆ ಬರಲಿ ಒಮ್ಮೆ ಇನ್ನು. ಹಾಂ ಸಿಸ್ 1K ಆಯಿತು. 1K ಇದು ಆಯಿತು, ಸಬ್ ಆಯ್ತಲ್ವಾ? ನಿಮ್ಮದು ವಾಚ್ ಅವರ್ ಎಷ್ಟಾಗಿದೆ? ವಾಚ್ ಅವರ್ ಆಯಿತಾ? 1K ವಾಚ್ ಅವರು ಆಯಿತಾ? 1000 ಅಂದಿದ್ದು. ಒಂದು ವಿಡಿಯೋಗೆ 450 ವಾಚ್ ಅವರ್ ಬಂದಿದೆ, ಅದಕ್ಕೆ ಬೇಗ ಆಗಿದೆ. ಹೌದಾ? ಕಾಂಗ್ರ್ಯಾಚುಲೇಷನ್ ನಿಮಗೆ, ವೈರಲ್ ಆಗಿದೆ ಹಾಗಾದರೆ ನಿಮ್ಮದು ಒಂದು ವಿಡಿಯೋ. ತುಂಬ ಚೆನ್ನಾಗಿ ಆಯಿತು. ಸೂಪರ್ ರಮ್ಯ ಅವರೇ, ನಿಮ್ಮದು 1 ವರ್ಷ ಆಯಿತಾ ಮಾಡಿ? ಥ್ಯಾಂಕ್ ಯು TV ಅವರೇ, ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಆಯಿತು. ಜಾಯಿನ್ ಅಂತಿದ್ದಾರೆ ದುರ್ಗಾಲಕ್ಷ್ಮಿ ರಂಗೋಲಿ ಅವರು. ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯ ಅವರು ವಾಚ್ ಅವರು ಆಯಿತು. 1K ವೈರಲ್ ಆಗಿದೆ 3 ವಿಡಿಯೋ. ಹೌದಾ? ಕಂಗ್ರ್ಯಾಚುಲೇಷನ್ ರಮ್ಯ ಅವರೇ. ವೈರಲ್ ಆದರೆ ನಿಮಗೆ 1K ಮೇಲೆ ಹೋಗ್ಬೇಕಿತ್ತಲ್ವ ವಾಚ್ ಅವರು? ಹೀಗೆ ಒಂದು 2K ತನಕ ಹೋಗ್ಬೇಕಲ್ವ ವಾಚ್ ಅವರು? ಎಷ್ಟು 1 ವರ್ಷ ಆಯಿತಾ ನಿಮ್ಮದು ವಿಡಿಯೋ ಇದು ಮಾಡಿ ಅಪ್ಲೋಡ್ ಮಾಡಿ? ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಕಂಗ್ರ್ಯಾಚುಲೇಷನ್. 1 ವರ್ಷ ಆಯಿತಾ ನಿಮ್ಮದು ವಿಡಿಯೋ ಅಪ್ಲೋಡ್ ಮಾಡಿ? ಥ್ಯಾಂಕ್ ಯು, ಸೂಪರ್. ನಿಮ್ಮ ವಿಡಿಯೋ ಚೆನ್ನಾಗಿ ಬರ್ತುಂಟು. ಅಪ್ಪು ಅವರು ಕಂಗ್ರ್ಯಾಚುಲೇಷನ್ ರಮ್ಯಾ ಅವರೇ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು TV ಅವರೇ, ಥ್ಯಾಂಕ್ ಯು ಸೋ ಮಚ್. 450 ಒಂದಕ್ಕೆ ಬಂದರೆ ತುಂಬ ಇವಾಗ ಬರ್ತಾ ಇದೆ ಸಿಸ್. ವ್ಯೂಸ್ 4 ಮಂತಿಂದ ಸಿಸ್ ವಿಡಿಯೋ ಮಾಡ್ತಾ ಇರೋದು. ಹೌದಲ್ವಾ? 4 ಮಂತ್ ಆಯ್ತಲ್ವಾ? ಅದು ಕೂಡ ನಿಮ್ಮದು ಇದು. ನೀವು ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಯಾವುದರಲ್ಲಿ ರಮ್ಯಾ ಅವರೇ? ಅಪ್ಪು ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು TV ಅವರೇ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಎಡಿಟ್ ಮಾಡೋದು ಯಾವುದರಲ್ಲಿ ಅಲ್ಲ, ನನಗೆ ಯಾರು ಅನ್ನೋದೇ ಇಲ್ಲ, ನಾನು ಒಂದರಲ್ಲೇ ಮಾಡೋದು. ಆದರೆ ಸಬ್ ಆಗಿಲ್ಲ. ಆಗುತ್ತೆ. ಈಗ 1K ಆಗಿದಲ್ವ, ಇನ್ನು ಮುಂದೆ ಆಗುತ್ತೆ. ಅವ್ರು ಅಷ್ಟು ನೋಡಿದವರಿಗೆ ಸಬ್ ಮಾಡಲಿಕ್ಕೆ ಏನಲ್ವಾ? ವೆಲ್ಕಮ್ ರಮ್ಯಾ ಅವರೇ ಅಂತಿದ್ದಾರೆ. ಥ್ಯಾಂಕ್ ಯು ವೈಶು ಅಕ್ಕ ದುರ್ಗಾ ಅಂತಿದ್ದಾರೆ. ಇನ್ಸೂಟ್ ಆ್ಯಪ್ನಲ್ಲಿ ಸಿಸ್ ಎಡಿಟ್ ಮಾಡೋದು. ಹೌದಾ? ತಮ್ಲೈನ್ ಇದರಲ್ಲಿ ಅಲ್ವಾ? ಅದೊಂದು ಯಾವುದೋ ಉಂಟಲ್ವಾ ಅದರಲ್ಲಿಯಾ? ನಾನು 2 ಉಂಟು ನನ್ನದರಲ್ಲಿ. TV ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು. ಮತ್ತು ಇನ್ನೊಂದು ಇದೆ VN ಆ್ಯಪ್. ಹೌದಾ? ನಿಮ್ಮದು ವಿಡಿಯೋ ಚೆನ್ನಾಗಿ ಬರ್ತುಂಟು. ನಂದು ಕೂಡ ಒಂದು ಇದು ಟ್ರೈಫೋಡ್ ತಗೋಬೇಕಂತ ಇದ್ದೀನಿ, ಆಮೇಲೆ ನೋಡುವ.
ತುಳಸಿಸ್ ರಾತ್ರಿ ಬರ್ತೀರಾ, ಗಿಫ್ಟ್ ಕೊಡೋದು ಮರಿಬೇಡಿ. ಖಂಡಿತ ಅಪ್ಪು ಅವರೇ, ನಿಮಗೆ 12 ಗಂಟೆ ಮೇಲೆ ಕೊಡೋದು ನಾನು, ಆಗ ಅವರು ಬರ್ತಾರೆ. ನಿಮಗೆ ಐ ಡಿಯಿಂದ ಕೊಟ್ಟಿದ್ದೇನೆ ಇಲ್ವ ಅಂತ ನನಗೆ ಗೊತ್ತಿಲ್ಲ, ಆದರೆ ಕೊಡ್ತೀನಿ ಮಾತ್ರ. ನಿನ್ನೆ ಕೊಟ್ಟಿದ್ದೇನೆ ಕೆಲವರಿಗೆ. ನನ್ನ ಎಲ್ಲ ಇನ್ಸ್ಟಿಟ್ಯೂಟಲ್ಲೇ ಸಿಸ್ ಮಾಡೋದು. ಹೌದಾ, ನಾನು ಇದು ತಮ್ಲೈನ್ ಬೇರೆ ಅದರಲ್ಲಿ ಮಾಡೋದು, ಮತ್ತು ವಿಡಿಯೋ ಎಡಿಟ್ ಇನ್ಸ್ಟಿಟ್ಯೂಟಲ್ಲೇ ಮಾಡೋದು. ಮತ್ತು ಕ್ರೋಮಾಗೆ ಹೋಗಿ ಡೌನ್ಲೋಡ್ ಮಾಡೋದಾ, ಇಲ್ಲ ಯೂಟ್ಯೂಬ್ಗೆ ಡೈರೆಕ್ಟ್ ಹೋಗ್ತೀರಾ? ಅಪ್ಪು ಓಕೆ ಸಿಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜನರಲ್ ನಾಲೆಜ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಸರ್ಕಲ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. TV17 ಅವರು ಕೂಡ ಸೂಪರಲ್ಲಿದ್ದಾರೆ. ಥ್ಯಾಂಕ್ ಯು. ಬಾಯ್ ಸಿಸ್. ಅಡಿಗೆ ಮಾಡಬೇಕು. ಓಕೆ ಅಪ್ಪು ಪೋರವರವರೇ, ಅಡಿಗೆ ಮಾಡಿ ಆಯಿತಾ, ನಾವು ಊಟಕ್ಕೆ ಬರ್ತೀವಿ, ಅಡಿಗೆ ಮಾಡಿ. ವಯಸ್ಸು ಅವರು ಸೂಪರ್ ಸಪೋರ್ಟ್. ನನ್ನ ಅಡಿಗೆ ಆಯಿತು. ಥ್ಯಾಂಕ್ ಯು ಕಿಚ್ಚ ಬ್ರದರ್. ಹಾಯ್ ಕಿಚ್ಚ ಬಾಸ್. ಹಾಯ್ ಹಾಯ್, ವೆಲ್ಕಮ್ ನಿಮಗೆ ಕಿಚ್ಚ ಬಾಸ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಕಿಚ್ಚ ಬಾಸ್ ಅವರೇ. ಸೂಪರ್ ಸಪೋರ್ಟಲ್ಲಿದ್ದಾರೆ ವೈಶು ಅವರು. ಅಪ್ಪು ಅವರು ಬಾಯ್ ಗಾಯ್ಸ್ ಅಂತಿದ್ದಾರೆ ನೋಡಿ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪು ಅವರು ಬನ್ನಿ ಸಿಸ್ ಅಂತಿದ್ದಾರೆ. ಬರುವ ಆಯಿತಾ. ನಿಮ್ಮ ಮೆಸೇಜ್ ಹಾಕಿ, ವಿಡಿಯೋ ನೋಡ್ತೀನಿ. ಇವಾಗ ಲೈವ್ ಕಟ್ ಆದಮೇಲೆ ನಿಮ್ಮ ವಿಡಿಯೋನೇ ನೋಡಿ ಕಮೆಂಟ್ ಹಾಕ್ತೀನಿ ನಿಮಗೆ, ಆಯಿತಾ. ನೀವು ಮೆಸೇಜ್ ಹಾಕಿ ನನಗೆ. ವೈಶು ಅವರು ಸಪೋರ್ಟ್. ವೈಶು ಹಾಕಿದ್ದೀಯಲ್ವಾ ವಿಡಿಯೋ ಇವತ್ತು, ನಾನು ನೋಡ್ತೀನಿ ಆಯಿತಾ. ಹಾಂ, ಇವರು ಕೊಟ್ಟಿದ್ದಾರೆ ಆಗ ಲೈಕ್. ಕಿಚ್ಚ ಬಾಸ್ ಅವರು 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರು, 30 ವರ್ಷಕ್ಕೆ ಪ್ರೆಜರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾರ್. ಸೂಪರ್ ಸಪೋರ್ಟಲ್ಲಿದ್ದಾರೆ ವೈಶು ಅವರು. ಕಿಚ್ಚ ಬಾಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಕಿಚ್ಚ ಬಾಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪು ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ರಮ್ಯ ಅವರೇ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯ. ಮತ್ತೆ ಬರ್ತೀನಿ ಸಿಸ್, ಬಾಯ್. ಓಕೆ ರಮ್ಯ ಅವರೇ, ನೀವು ಮಾಡೋದಿಲ್ಲಲ್ವಾ? ಓಕೆ. ಕಿಚ್ಚ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಅವರೇ. ಥ್ಯಾಂಕ್ ಯು ಸೋ ಮಚ್. ಕಿಚ್ಚ ಬಾಸ್, ನೀವು ಲೈವ್ ಮಾಡ್ತೀರಾ? ಕಿಚ್ಚ ಬಾಸ್, ನೀವು ಲೈವ್ ಮಾಡ್ತೀರಾ? ಎಷ್ಟು ಗಂಟೆಗೆ ಮಾಡ್ತೀರಾ ನೀವು? ಬಂದು ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ ನಾನು. ಎಷ್ಟು ಗಂಟೆಗೆ ಮಾಡ್ತೀರಾ ಅಂತ ನನಗೆ ಟೈಮ್ ಕೊಡಿ, ನಾನು ಬಂದು ಸಪೋರ್ಟ್ ಮಾಡ್ತೀನಿ. ಇಲ್ಲ ಅಕ್ಕ, ಇಲ್ವಾ? ಇಲ್ಲ ಅಂದರೆ ನನಗೆ ಮೆಸೇಜ್ ಹಾಕಿ, ನಿಮ್ಮ ಒಂದು ವಿಡಿಯೋವನ್ನು ನೋಡ್ತೀನಿ. ಮೆಸೇಜ್ ಹಾಕಿ ನನಗೆ, ಇವತ್ತಿನ ವೀಡಿಯೋಗೆ ಒಂದು ಮೆಸೇಜ್ ಹಾಕಿದರೆ ನಿಮ್ಮ ವಿಡಿಯೋ ನೋಡ್ತೀನಿ ನಾನು. ನನಗಿಲ್ಲ ಅಂದರೆ ಡೈರೆಕ್ಟ್ ಹೋಗ್ಲಿಕ್ಕೆ ಆಗಲ್ಲ, ಯಾವುದು ಗೊತ್ತಾಗಲ್ಲ, ಅದು ಯಾವುದು ಬರ್ತದೆ. ಇಲ್ಲ ಇವತ್ತು ಆಯಿತು ಸಿಸ್. ಹಾಂ, ಕಿಚ್ಚ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್ ಅವರೇ. ಥ್ಯಾಂಕ್ ಯು ಕಿಚ್ಚ ಬಾಸ್ ಅವರೇ. ಒಂದು ವಿಡಿಯೋನ ಮೆಸೇಜನ್ನು ಹಾಕಿ, ನಾನು ಖಂಡಿತವಾಗಿ ನೋಡ್ತೀನಿ ನಿಮ್ಮ ವಿಡಿಯೋ. ರಮ್ಯ ಅವರೇ, ನೀವು ಕೂಡ ವಿಡಿಯೋ ಹಾಕಿ. ರಮ್ಯ ಅವರೇ, ವೈಶು ಅವರೇ, ವಿಡಿಯೋ ಹಾಕಿ ಆಯಿತಾ. ಸಪೋರ್ಟ್ ಅಂತಿದ್ದಾರೆ. ವೈಶು ವಿಡಿಯೋ ಹಾಕಾಯ್ತಾ? ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು. ಐ ಆಮ್ ಪ್ಯಾನ್ ಅಂತಿದ್ದಾರೆ. ಟಿವಿ ಅವರೇ, ನಿಮ್ಮ ಕೂಡ ವಿಡಿಯೋ ನೋಡ್ತೀನಿ ಆಯಿತಾ. ಟಿವಿ ಅವರೇ ಕಮೆಂಟ್ ಮಾಡಿದೆ ನೋಡಿ. ಓಕೆ. ಇವತ್ತು ವಿಡಿಯೋಗೆ ಹಾಕಿದ್ರಲ್ವಾ, ವಿಡಿಯೋಗೆ ಹಾಕಿ, ನನಗೆ ಸರಿಯಾಗುತ್ತೆ. ನಿನ್ನೆ ಸುಮಾರು ಮಂದಿದ್ದು ವಿಡಿಯೋ ನೋಡಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು TV17 ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿಚ್ಚ ಬಾಸ್ ಅವರೇ. ಥ್ಯಾಂಕ್ ಯು TV17 ಅವರೇ. ಥ್ಯಾಂಕ್ ಯು ವೈಶು ಅವರೇ. 4 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ನನಗೆ ಯಾರು ಹೆಲ್ಪ್ ಮಾಡ್ತಾರೆ ಅವರಿಗೆಲ್ಲ ಹೆಲ್ಪ್ ಮಾಡ್ತೀನಿ. ನಂದು MB ಖಾಲಿ ಆದರೂ ಪರವಾಗಿಲ್ಲ, ಇನ್ನೊಮ್ಮೆ ಹಾಕಿ ನಾನು ನಿಮ್ಮನ್ನು ನೋಡ್ತೀನಿ. ನಾನು ಹಾಗೆ ಮಾಡೋದು. ಇವತ್ತೀಗ ನನ್ನ 2GB ಲೈವಲ್ಲಿ ಇದಾಗುತ್ತೆ. ಮತ್ತು ನಾನು ಎಕ್ಸ್ಟ್ರಾ ಹಾಕಿ 175 ಹಾಕ್ತೀನಿ. ಅದು ನನಗೆ 1 ತಿಂಗಳ ತನಕ ಬರುತ್ತೆ. ಅದರಲ್ಲಿ ಕೂಡ ಖಾಲಿ ಆದರೆ ಅದರಲ್ಲಿ ಹೋಗುತ್ತೆ. ಹಾಗೆ ಇನ್ನು ವೈಫೈ ಹಾಕ್ಸ್ತೀನಿ. ಆಗ ಎಲ್ಲರದ್ದು ಒಂದು ಲೀಸ್ಟ್ ಮಾಡಿ ಇಡ್ತೀನಿ. ನೈಟ್ ಪ್ಲೇ ಮಾಡ್ತೀನಿ, ಸರಿ ಆಗುತ್ತೆ. ಆಗ ಪ್ಲೇ ಆಗ್ತಾನೆ ಇರ್ತದೆ.
ಕಿಚ್ಚ ಆಯ್ ಟಿ ವಿ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಕಿಚ್ಚ ಬಾಸ್ ಅವರೇ, ಥ್ಯಾಂಕ್ ಯು TV17 ಅವರೇ, ಥ್ಯಾಂಕ್ ಯು ಐಶು ಅವರೇ. ಊಟ ಆಯ್ತಾ ಟಿವಿ ಅಂತಿದ್ದಾರೆ. ಕಿಚ್ಚ ಊಟ ಅಂತಿದ್ದಾರೆ. ಥ್ಯಾಂಕ್ ಯು ಕಿಚ್ಚ ಬಾಸ್ ಅವರೇ. ನಂದು ಊಟ ಆಯಿತು ಅಂತಿದ್ದಾರೆ TV ಅವರು. ಐ ಆಮ್ ಫ್ಯಾನ್ ಆಫ್ ಸುಯೋಧನ ಅಂತಿದ್ದಾರೆ. ಐ ಆಮ್ ಫ್ಯಾನ್ ಆಫ್ ಇಲ್ಲ ಇನ್ನೂ ಇಲ್ಲ TV ಅಂತಿದ್ದಾರೆ. ಏನು ಊಟಕ್ಕೆ ಕಿಚ್ಚ ಬಾಸ್ ಅವರೇ, ಏನು ಮಾಡಿದ್ದಾರೆ ಮನೆಯಲ್ಲಿ? ಶ್ರವಣ್ ಅವರು ಬಂದರು. ಆಯ್ ಶ್ರವಣ್ ಅವರೇ, ಹಲೋ, ಹೌ ಆರ್ ಯು? ಐ ಆಮ್ ಫೈನ್. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಶ್ರವಣ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಕಿಚ್ಚ ಬಾಸ್ ಅವರೇ, ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ನೋಡಿ. TV ಅವರೇ, ನಿಮ್ಮದು ಕೂಡ ಪೂರ್ತಿ ನೋಡಿ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ. ನಾನು ಅರ್ಧಂಬರ್ಧ ಎಲ್ಲ ಸ್ಕಿಪ್ ಮಾಡಿ ನೋಡಲ್ಲ, ನೋಡಿದರೆ ಪೂರ್ತಿಯೇ ನೋಡೋದು. ಮತ್ತೆ ಟೈಮ್ ಚೆಕ್ ಮಾಡಿ, ನಾನು ನೋಡಿ ಕಮೆಂಟ್ ಹಾಕ್ತೀನಲ್ವ, ಅದೇ ಟೈಮ್ಗೆ ಚೆಕ್ ಮಾಡಿ ನೀವು ಕೂಡ. ಖಂಡಿತ ಎಲ್ಲ ಏನಾ ಯಾದೇ ಪೋರ್ಚು ఆయన ಕೈತಲ್ಲ ಜೂರಲ್ಲಿ ಅವ ಅವೇ ಮುಯ್ಸೋ ಪಡ್ಕುಲ್ಲು ತುಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿಚ್ಚ ಅವರೇ, ಥ್ಯಾಂಕ್ ಯು TV ಅವರೇ, ಥ್ಯಾಂಕ್ ಯು ಸೋ ಮಚ್. 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಸಪೋರ್ಟ್ ಮಾಡಿ. 30 ವರ್ಷಕ್ಕೆ ಡಮರ್, ಹೌದು 50 ವರ್ಷಕ್ಕೆ ಡಮರೇ, ಅದು ಇಲ್ಲ ಯಾರ್ದು ಕೂಡ. ಓಕೆ ಅತ್ತೆ ಅಂತಿದ್ದಾರೆ. TV ಅವರೇ, ನನಗೊಂದು ಕಮೆಂಟ್ ಹಾಕಿ, ನಿಮ್ಮದು ಕೂಡ ಈಸಿ ಆಗುತ್ತೆ ಹೋಗಲಿಕ್ಕೆ. ಮತ್ತು TV17 ಸರ್ಚ್ ಮಾಡಿದರೆ ಯಾವುದೋ 17 ಬಂದರೆ ಏನು ಮಾಡೋದು ನಾನು? ಹೊಸಬ್ರು ಬಂದರು ನೋಡಿ ಇಲ್ಲಿ. ಸಾಗರ್ ಡೈರಿ ಅವರು ಬಂದರು. ಆಯ್ ವೆಲ್ಕಮ್. ನಿನ್ನೆ ಕನೆಕ್ಟ್ ಆಗಿದ್ದೀನಿ ಅವರಿಗೆ ನಾನು, ಸಾಗರ್ ಡೈರಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಡೈರಿ ಅವರೇ. ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡಿ. ಐ ಆಮ್ ಫ್ಯಾನ್ ಸುಯೋಧನ ಅಂತಿದ್ದಾರೆ. ಥ್ಯಾಂಕ್ ಯು TV17 ಅವರೇ. ಕಿಚ್ಚ ಅವರು 10 ವರ್ಷಕ್ಕೆ ಡಮರ್ ಅಂತಿದ್ದಾರೆ ನೋಡಿ. ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರ್, 30 ವರ್ಷಕ್ಕೆ ಪ್ರೆಜರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮರ್. ಲೈಕ್ ಡನ್ ಅಂತಿದ್ದಾರೆ. ರಾಯರಮಂಗಲ್ ಬಂದರು. ಆಯ್ ರಾಯರಮಂಗಲ್ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಅರ್ಚನಾ ವರ್ಲ್ಡ್ ಅವರು ಬಂದರು. ಆಯ್ ಸಿ ಸಾಯ್, ವೆಲ್ಕಮ್ ಸಿಸ್, ವೆಲ್ಕಮ್. ಊಟ ಆಯ್ತಾ ಅರ್ಚನಾ ಅವರೇ? ರಾಯರಮಂಗಲ್ ಅವರೇ, ಊಟ ಆಯ್ತಾ? ನೀವು ಸಂಡೇ ಸ್ಪೆಷಲ್ ಏನು ಮಾಡಿದಿರಿ ಎಲ್ಲರೂ? ಕಿಚ್ಚ ಬಾಸ್ ಅವ್ರು ಸೂಪರ್ ಸಪೋರ್ಟ್. ಹಾಯ್ TV ಅಲಿಯಾ ಅಂತಿದ್ದಾರೆ. TV ಅವ್ರಿಗೆ ಎಷ್ಟು ಜನ ಅತ್ತೆಂದಿರು ಅಂದರೆ ಲೆಕ್ಕನೇ ಇಲ್ಲ. ಅರ್ಚನಾ ಅವರು ತಿಂಡಿ ಆಯಿತು ಸಿಸ್ ಅಂತಿದ್ದಾರೆ. ಊಟಕ್ಕೆ ರೆಡಿ ಆಯ್ತಲ್ವಾ? ತಿಂಡಿ ಎಲ್ಲಿಂದ? ಈಗ 1 ಗಂಟೆ ಆಯಿತು, ಊಟದ್ದು ಟೈಮ್ ಅಲ್ವಾ? 18 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರು, 10 ವರ್ಷಕ್ಕೆ ಸೂಪರ್ ಅಂತಿದ್ದಾರೆ. ಕೊರ್ಪೆ ಬಯ್ಯಾಗ ಮಲ್ತು ಬೈತ ನಣಿತಿವೆ ಕೊನಾರ ಪಂಟ ಪಪ್ಪಡವ ಎಲ್ಲ ಖಂಡಿತ ಮಲ್ತು ಕೊರ್ಪೆವ. ಸೂಪರ್ ಸಪೋರ್ಟ್. ಅರ್ಚನಾ ಅವರು ಲೈಕ್ ಡನ್ ಅಂತಿದ್ದಾರೆ. ಶಿವ್ ಬ್ರದರ್ ರಾಯ್ ಅಂತಿದ್ದಾರೆ. ನಮ್ಮ ಸಾಗರ್ ಡೈರಿ ಅವರು. ಅನಿತಾ ಅತ್ತೆ ಹಾಯ್ ಅಂತಿದ್ದಾರೆ ನೋಡಿ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಿಚ್ಚ ಅವರು ಸೂಪರ್ ಸಪೋರ್ಟ್. ಅನಿತಾ ಅತ್ತೆ ಊಟ ಆಯ್ತಾ ಅಂತಿದ್ದಾರೆ ನೋಡಿ. ಕಿಚ್ಚ ಅವರು ಸೂಪರ್ ಸಪೋರ್ಟ್. ಅರ್ಚನಾ ಅವರು ಗಿಫ್ಟ್ ಕೊಡಿ, ನಾನು ನಿಮಗೆ ರಿಟರ್ನ್ ಕೊಡ್ತೇನೆ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನಿತಾ ಅತ್ತೆಗೆ ಹ್ಯಾಪಿ ಬರ್ತ್ಡೇ ಅಂತಿದ್ದಾರೆ. ಎಂತ ಅದು, ಅಯ್ಯೋ ಎಷ್ಟು ಮನೆ ತೊಳಿಬೇಕು TV. ಎಷ್ಟು ಅತ್ತೆ ಅಂದರು ಅವರಿಗೆ. TV ಅವರಿಗೆ ಎಷ್ಟು ಜನ ಅತ್ತೆ ಅಂದ್ರಿದ್ದಾರೆ ಗೊತ್ತಾ? ಕಿಚ್ಚಬ್ರು ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕಿಚ್ಚ ಬ್ರದರ್ ನಿಮಗೆ ನೋಡಿ, ಇವರು ಅರ್ಚನಾ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಕೊಡಿ ಅಂತಿದ್ದಾರೆ ನೋಡಿ. TV17 ಅವರು ನಗಾಡ್ತಿದ್ದಾರೆ. ಕಿಚ್ಚ ಅಂತಿದ್ದಾರೆ. ಅಕ್ಕ ಅಂತಿದ್ದಾರೆ ನೋಡಿ. ಅಲಿಯ ಎಷ್ಟು ಜನ ಅತ್ತೆಂದಿರು ನೋಡಿ. TV ಅವರಿಗೆ ಟೆನ್ಷನ್ ಇಲ್ಲ. TV ಅವರಿಗೆ. ವೈಶು ಅವರು ಅಕ್ಕ ಅಂತಿದ್ದಾರೆ. ಆಯ್ TV ಅಂತಿದ್ದಾರೆ ವೈಶು ಅವರು. ಸೂಪರ್ ಅಂತಿದ್ದಾರೆ ನೋಡಿ. ಕಿಚ್ಚ ಬಾಸ್ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ? ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಕಂಬೆ ಆಯ್ನ ಸೈಕಲ್ ಡಕ್ಕಿ. ವೈಶು ಅಕ್ಕೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ರಿಟರ್ನ್ ಮಾಡಿದೆ ನೋಡಿ ಅಂತಿದ್ದಾರೆ. ರಿಟರ್ನ್ ಮಾಡಿದಾರಂತೆ ಅರ್ಚನಾ ಅವರೇ ನೋಡಿ ಆಯಿತಾ? ಮಾಡಿದ್ದಾರೆ ರಿಟರ್ನ್. ಐ ಆಮ್ ಫ್ಯಾನ್ ಸುಯೋಧನ. ಅತ್ತೆ ಎಂತ ಅದು ಉಂಟು ಅತ್ತೆ
ಅಲಿಯ ಮನೆ ತೊಲಿಯ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ತಿಂದೆ ನಾನು ಅಂತಿದ್ದಾರೆ. ತಿಂದ್ರಾ? TV17 ಅವರೇ, ನೀವು ಅತ್ತೆ ನನ್ನನ್ನು ಕರೆದ್ರೆ ವೇಸ್ಟು. ನನಗೆ ಯಾರು ಇಲ್ಲ, ನನಗೆ ಇಬ್ಬರು 2 ಗಂಡ್ಮಕ್ಳು ಮಾತ್ರ ಇರೋದು. ನೀವು ಅತ್ತೆ ಅಂದರೂ ಕೂಡ ನನಗೆ ಇಬ್ಬರು ಗಂಡ್ಮಕ್ಳೇ ಇರೋದು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಶು ಸೂಪರ್ ಸಪೋರ್ಟ್, TV ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. TV17 ಅವ್ರದ್ದು ಒಳ್ಳೇದಾಗ್ತದೆ, ಎಲ್ರಿಗೂ ಅತ್ತೆ ಅಂತ ಕರೀತಾರೆ, ರೆಸ್ಪೆಕ್ಟ್ ಕೊಟ್ಟು. ಅದು ಖುಷಿ ಒಂದು ನನಗೆ. ಹರಿನತ್ತೆ ಅಂತಿದ್ದಾರೆ. ನನಗೆ 2 ಗಂಡ್ಮಕ್ಳೇ ಇರೋದು, ಹುಡುಗಿಯರಿಲ್ಲ ಆಯಿತಾ. ಐ ಆಮ್ ಫ್ಯಾನ್ ಆಫ್ ಸುಯೋಧನ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾಗರ್ ಅವರು ಸೂಪರ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿನ್ನೆ ಗಿಫ್ಟ್ 2 ಕೊಟ್ಟಿದ್ದೀರಲ್ವಾ, ನಿಮಗೆ ತುಂಬ ಹೃದಯದ ಧನ್ಯವಾದ ಸಾಗರ್ ಅವರೇ. ಗಿಫ್ಟು ಬಂದಿದೆ, ಲೆಸ್ಸು ಕೂಡ ಆಗಿಲ್ಲ. ತುಂಬ ಥ್ಯಾಂಕ್ಸ್ ನಿಮಗೆ. ಲೆಸ್ ಆಗಿಲ್ಲ ನಿಮ್ಮ ಗಿಫ್ಟು, ಖುಷಿ ಆಯ್ತು ನಮಗೆ. ಹಾಗೆ ಗಿಫ್ಟ್ ಕೊಡಬೇಡಿ, ಲೆಸ್ ಆಗುತ್ತೆ ಇದೆ. ಶಾರ್ಟ್ ವಿಡಿಯೋ ನೋಡಿ ಕೊಡಿ ಪ್ಲೀಸ್ ಬ್ರೂ ಅಂತಿದ್ದಾರೆ. ಕಿಚ್ಚ ಅವರೇ ಶಾರ್ಟ್ ವಿಡಿಯೋ ನೋಡಿ ಕೊಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು ಅವರು ಸೂಪರ್ ಸಪೋರ್ಟ್ ಅಲ್ವಾ. ವೈಶು ಅವರಿಗೆ ಅತ್ತೆ ಅಂತ ತುಂಬ ಜನ ಅತ್ತೆ ಅಂದಿರಿದ್ದಾರೆ ನೋಡಿ. ಅರ್ಚನಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಸೂಪರ್ ಸಪೋರ್ಟ್, TV ಅವರು ಸೂಪರ್ ಸಪೋರ್ಟ್. ಅಲಿಯಾ ನನ್ನ ಅಲಿಯಾ, ಚಿಕ್ಕ ಮಗಳು ಬೇಕಾ ನನ್ನ ಅಲಿಯಾ, ದೊಡ್ಡ ಮಗಳು ಬೇಕಾ ನನ್ನ ಅಲಿಯಾ ಅಂತಿದ್ದಾರೆ. ನಮ್ಮ ರಾಯರ ಮಗಳವರು ನೋಡಿ ಅಲಿಯಾ, ನಿಮಗೆ ಒಂದು ಎಷ್ಟು ನಿಮ್ಮನ್ನು ಇದು ಮಾಡ್ತಾರೆ ನೋಡಿ. ಅಲಿಯಾ ನನ್ನ ಅಲಿಯಾ, ಚಿಕ್ಕ ಮಗಳು ಬೇಕಾ ನನ್ನ ಅಲಿಯಾ, ದೊಡ್ಡ ಮಗಳು ಬೇಕಾ ನನ್ನ ಅಲಿಯಾ ಅಂತಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು, ಅರ್ಚನಾ ಅವರು ಸೂಪರ್ ಸಪೋರ್ಟ್ ಜಪ್ಪೋಡು. ಈತ ಟೈಮ್ ಆಗ್ತದೆ ಸಂಜೆ ಮಂಬಾರೆಡು ಅಂದು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೌದು ಅಕ್ಕ, ಹೌದು ನೋಡಿ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ದುಪ್ಪಟ್ಟು ಅಂತಿದ್ದಾರೆ ನಮ್ಮ ಸಾಗರ್ ಡೈರಿ ಅವರು. ಥ್ಯಾಂಕ್ ಯು ಸೋ ಮಚ್. ಅನಿತಾ ಅತ್ತೆ ಅಂತಿದ್ದಾರೆ. ವೈಶು ನನಗೆ ಅತ್ತೆ ಅಂತಾನೆ, ನನಗೂ ಕೂಡ ಅತ್ತೆ ಅಂತಾನೆ. ಹೌದಾ? ಸೂಪರ್ ಸಪೋರ್ಟ್ ವೈಶು ಅಂತಿದ್ದಾರೆ. ಅರ್ಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಾಗರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ಯಾನ್ ಆಪ್ ಸುಯೋಧನ ಅವರು 2 ಗಿಳಿಯನ್ನು ಬಿಡುವುದಿಲ್ಲ, ಅದು ಎಲ್ಲಿಂದ ತಂದ್ರು ಅಂತ ಗೊತ್ತಿಲ್ಲ ನನಗೆ. ರಮ್ಯಾ ರಾಯರ ಮಗಳು, ನೀವು ಗಿಫ್ಟ್ ಕೊಟ್ರಾ ನನಗೆ ಅಂತಿದ್ದಾರೆ ವೈಶು. ಅರ್ಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ. ಅರ್ಚನಾ ಸಿಸ್ ಥ್ಯಾಂಕ್ ಯು ಸೋ ಮಚ್. TV ಥ್ಯಾಂಕ್ ಯು ಸೋ ಮಚ್. ವೈಶು ಥ್ಯಾಂಕ್ ಯು ಸೋ ಮಚ್. ರಾಯರ ಮಗಳೇ, ಗಿಫ್ಟ್ ಕೊಟ್ಟು ಬಹಳ ದಿನವಾಯಿತು, ನೀವು ಕೊಟ್ಟಿಲ್ಲ ಅಂದರೆ ಕೊಡಿ ಅಂತಿದ್ದಾರೆ. ರಾಯರ ಮಗಳೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೊಟ್ಟಿದ್ದೀನಿ ಅಂತಿದ್ದಾರೆ. ವೈಶು ಅಂತಿದ್ದಾರೆ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿ. ಅರ್ಚನಾ ಅವರಿಗೆ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ ಅಂದರೆ ಕೊಡಿ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ. ಥ್ಯಾಂಕ್ ಯು ವೈಶು ರಾಯರ ಮಗಳು. ನಾನು ಇವಾಗ ಕೊಟ್ಟಿದ್ದೀನಿ ನಿಮಗೆ ನೋಡಿ. TV ಕೊಟ್ಟಿದ್ದ ನನಗೆ ಗೊತ್ತಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು TV ಅವರೇ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಲಿಯಾ ಮನೆ ತೊಲಿಯ ಅಂತಿದ್ದಾರೆ. ನಾವು ಅನ್ನೋದು ನಮ್ಮೊಂದು ಅಲಿಯಾ, ಎಲ್ರಿಗೊಂದು ಅಲಿಯಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅರ್ಚನಾ ಅವರು ಥ್ಯಾಂಕ್ ಯು ಸೋ ಮಚ್. ಅವರು ಅನಿತಾ ಅಂತ ಇರುತ್ತೆ ಅಂತ ಇದೆ ನೋಡಿ, ಕಮೆಂಟ್ ಹಾಕಿದ್ದೀನಿ. ಹೌದಾ? ಸೂಪರ್ ಸಪೋರ್ಟ್ ಕೊಟ್ಟಿದ್ದಾರಂತೆ ನೋಡಿ. ರಮ್ಯಾ ಮಗಳು, ರಾಯರ ಮಗಳು ಸಿಸ್ ಗಿಫ್ಟ್ ಡನ್ ನೋಡಿ. ವೈಶು ಅವರು ಓಕೆ ಸಿಸ್ ಅಂತಿದ್ದಾರೆ ನೋಡಿ. ಐ ಆಮ್ ಫ್ಯಾನ್ ಟು ಸುಯೋಧನ. ಆಯಿತು, ನೀನು ಅದೇ ಸುಯೋಧನ ಫ್ಯಾನ್. TV ಥ್ಯಾಂಕ್ ಯು ಸೋ ಮಚ್ TV. ಥ್ಯಾಂಕ್ ಯು ಅರ್ಚನಾ ಅವರೇ. ಥ್ಯಾಂಕ್ ಯು TV ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ ಅವರೇ. ಥ್ಯಾಂಕ್ ಯು ವೈಶು ಅವರೇ. ಸುಯೋಧನ ಯಾರು TV? ಸುಯೋಧನ ಯಾರು TV? ಸುಯೋಧನ ಯಾರು? ವೈಶು ಅವರೇ, ಅವ್ರು ಆರ್ಕೆ ಡ್ಯಾನ್ಸರ್ ಅವರು ಗಿಫ್ಟ್ ಕೊಡ್ತೀನಂತ ಎಲ್ಲ ಓಡಿ ಹೋದ್ರು ನೋಡಿ.
ವೈಶು ನಾನು ನಿಮಗೆ ಮೊದಲೇ ಕೊಟ್ಟಿದ್ದೀನಿ. ಅನಿತಾ ಅಂತ ಕಮೆಂಟ್ ಇರುತ್ತೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅರ್ಚನಾ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅರ್ಚನಾ ಅವರು. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಅರ್ಚನಾ ಅವರೇ ವಿಡಿಯೋ ಹಾಕಿದ್ದೀರಾ? ಸಪೋರ್ಟ್ ಅಂತಿದ್ದಾರೆ ನಮ್ಮ ಸಾಗರ್ ಡೈರಿಯವರು. ಅರ್ಚನಾ ಅವರೇ ವಿಡಿಯೋ ಹಾಕಿದ್ದೀರಾ ನೀವು ಇವತ್ತು? ಸುಯೋಧನ ಅಂದರೆ ದುರ್ಯೋಧನ. ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅರ್ಚನಾ ಸಿಸ್ ನೀವು ವಿಡಿಯೋ ಹಾಕಿದ್ದೀರಾ? ರಾಯರ ಮಗಳು ಓಕೆ ಸಿಸ್ ನಾನು ಇವಾಗ ಕೊಟ್ಟೆ ನಿಮಗೆ ಅಂತಿದ್ದಾರೆ. ಸೂಪರ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಂಗಾ ಟಿವಿ ಮಂಗಾ ಟಿವಿ ಮಂಗಾ ಟಿವಿ ಸೂಪರ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೈಶ್ವರ್. ಸೂಪರ್ ಸಪೋರ್ಟ್. ಅರ್ಚನಾ ಅವ್ರದ್ದು ವಿಡಿಯೋ ಹಾಕಿದ್ದೀರಿ ಇವತ್ತು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದೀರಾ? ನಾನು ವಿಡಿಯೋ ಹಾಕಿದ್ದೀನಿ, ಶಾರ್ಟ್ ವಿಡಿಯೋ ನೋಡಿ ಪ್ಲೀಸ್. ನಂದೇ ವಾಯ್ಸು. ಹೌದಾ? ಓಕೆ ಓಕೆ ನೋಡ್ತೀನಿ, ಖಂಡಿತ ನೋಡ್ತೀನಿ ರಾಯರ ಮಗಳೇ. ಟಿವಿ 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 ಅರ್ಚನಾ ಎಸ್ ಸಿಸ್ ಹೋಯ್ತು ಆಯಿತು. ಅರ್ಚನಾ ಸಿಸ್ ನೋಡ್ತೀನಿ, ಖಂಡಿತವಾಗ್ಲೂ ನೋಡ್ತೀನಿ. ರಾಯರ ಮಗಳೇ ನಿಮ್ಮದು ಕೂಡ ನೋಡ್ತೀನಿ. ಹಾಗೆ ನಮ್ಮ ಟಿವಿ ಅವ್ರದ್ದು ನೋಡ್ಲಿಕ್ಕೆ ಉಂಟು, ಹಾಗೆ ಕಿಚ್ಚ ಬಾಸ್ ಅವ್ರದ್ದು ಒಂದು ನೋಡ್ಲಿಕ್ಕೆ ಉಂಟು. ನೋಡ್ತೀನಿ ಎಲ್ಲರದು. ನಾನು ನಂದು MB ಖಾಲಿ ಆದರೂ ನಾನು ರಿಟರ್ನ್ ವಾಪಸ್ ಹಾಕಿ ನೋಡುದು. ಈಗ ಸ್ವಲ್ಪ ಅದು ಹಾಳು ಮಾಡ್ತಿದ್ದಾನೆ ಅವನು. ಅವನಿಗೆ ಎಂತಕ್ಕೆ ಹೋಗುದ ಬಾಬಾ? ನೀನು ಹಾಕಿನ ಥ್ಯಾಂಕ್ ಯು ಟಿವಿ. ಥ್ಯಾಂಕ್ ಯು ಟಿವಿ. ಥ್ಯಾಂಕ್ ಯು ಟಿವಿ. ಸೂಪರ್ ಅಂತಿದ್ದಾರೆ ಸಾಗರ್ ಡೈರಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಟಿವಿ. ಥ್ಯಾಂಕ್ ಯು ಟಿವಿ. ಥ್ಯಾಂಕ್ ಯು ಅಲಿಯಾ. ಥ್ಯಾಂಕ್ ಯು ಟಿವಿ ಬೇಡ ಅಲಿಯಾ. ಥ್ಯಾಂಕ್ ಯು ವೈಶುನಾ ಸಿಸ್. ನಾನು ನಿಮ್ಮ ವಿಡಿಯೋ ನೋಡುತ್ತೇನೆ, ನೀವು ನನ್ನ ವಿಡಿಯೋ ನೋಡಿ ಸಿಸ್. ಒಂದು ಕಮೆಂಟ್ ಹಾಕಿ, ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ಅಂತಿದ್ದಾರೆ. ಟಿವಿ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಾಯ್ತಾ? ವಿಡಿಯೋ ನೋಡ್ತೀನಿ ನಿಮ್ಮದು. ಇನ್ನು ಈ ತಿಂಗಳು ಒಂದು ಬರೋ ತಿಂಗಳು ನಾನು ಲಿಸ್ಟ್ ಮಾಡ್ತೀನಿ, ಯಾರ್ದಾದ್ರು ಪ್ಲೇ ಲಿಸ್ಟ್ ಮಾಡಿ ಎಲ್ಲರದು ಒಂದೇ ಸರಿ ನೋಡ್ತೀನಿ. ಸೂಪರ್ ಸೂಪರ್ ಅಂತಿದೆ. ಓಕೆ ಅತ್ತೆ ಅಂತಿದ್ದಾರೆ. ಇವತ್ತಿನ ವಿಡಿಯೋಗೆ ಯಾಕಾಯ್ತಾ? ನಮಗೂ ಸಪೋರ್ಟ್ ಮಾಡುವಾಗ ನಾವು ನಿಮಗೆ ಸಪೋರ್ಟ್ ಮಾಡ್ಬೇಕು, ಇಲ್ಲಾಂದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಅದು ಖಂಡಿತ. ಡೈಲಿ ಬಂದು ಸಪೋರ್ಟ್ ಮಾಡ್ತೀರಲ್ವ, ನಾವು ಅದಕ್ಕೆ ಸಪೋರ್ಟ್ ಮಾಡದೇ ಇದ್ದರೆ ನಮಗೆ ಅದು ಒಳ್ಳೇದಲ್ಲ ನಮಗೂ. ವೆರಿ ನೈಸ್ ಅಂತಿದ್ದಾರೆ ಅರ್ಚನಾ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಅಂತಿದ್ದಾರೆ. ರಾಯರ ಮಗಳೇ ನನಗೊಂದು ಕಮೆಂಟ್ ಹಾಕಿ ಪ್ಲೀಸ್. ಮೊನ್ನೆದು ಕಮೆಂಟ್ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಇವತ್ತೊಂದು ಕಮೆಂಟ್ ಹಾಕಿ. ಮತ್ತು ನಾನು ಅದನ್ನು ವಾಟ್ಸಪ್ಗೆ ಸೆಂಡ್ ಮಾಡ್ಕೋತೀನಿ ವಿಡಿಯೋ, ಅಲ್ಲಿಂದ ಡೈಲಿ ನೋಡಲಿಕ್ಕೆ ಆಗುತ್ತದೆ. ನಾನು ಅರ್ಚನಾ ಸಿಸಿದ ಹಾಗೆಯೇ ಮಾಡೋದು. ಈಗ ವಾಟ್ಸಪ್ಗೆ ಸೆಂಡ್ ಮಾಡಿದ್ದೀನಿ, ಅಲ್ಲಿಂದ ಡೈಲಿ ವಿಡಿಯೋ ನೋಡ್ತಾ ಇದ್ದೀನಿ. ಈಗ ಅರ್ಚನೆ ಸಿಸಿದ್ದು ಮತ್ತು ಕೆಲವ್ರದ್ದು ಉಂಟು, ಅವ್ರದ್ದೆಲ್ಲ ಹಾಗೇನೆ, ವೈಶ್ಯದ್ದು ಎಲ್ಲ ಹಾಗೇನೆ ಮಾಡೋದು ಈಗ, ಇಲ್ಲಾಂದರೆ ನನಗೆ ಸಿಗಲ್ಲ. ಸೂಪರ್ ಸಪೋರ್ಟ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟಿವಿ ಅವರು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸಿಸ್, ಬಾಯ್ 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 ಅರ್ಚನಾ ಅವರೇ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಇವತ್ತು ವಿಡಿಯೋ ಹಾಕಿದ್ದೀನಿ. ನಾನು ಗಾರ್ಡನ್ಗೆ ಹೋಗಿದ್ದೆ, ಅದನ್ನು ವಿಡಿಯೋ ಹಾಕಿದ್ದೀನಿ ಇವತ್ತು. ಡೈಲಿ ಹಾಕ್ಬೇಕಂತ ಇದ್ದೀನಿ ಇನ್ನು.
ಓಕೆ. ಟಿವಿ ಅವರು ಒಂದು ಮೆಸೇಜ್ ಹಾಕ್ತಾರೆ. ಟೂ ಮೆಂಬರ್ಸ್ ಇದ್ದೀರಾ? ಜಿ ಎನ್ ಎಸ್ ಅವ್ರು ಬಂದರು. 52 ಲೈಕ್ ಡನ್ ಅಂತಿದ್ದಾರೆ. ಸಿಸ್ ಗುಡ್ ಆಫ್ಟರ್ನೂನ್. ಊಟ ಆಯ್ತಾ ಜಿ ಎನ್ ಎಸ್ ಅವರೇ? ಇದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ನಾನು ಆ ಕಡೆ ಹೋಗಿದ್ದೆ. ಈಗ ನೋಡುವಾಗ ನಿಮ್ಮ ಮೆಸೇಜ್ ಬಂತು. 52 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಟಿವಿ ಅವರು ಇದ್ದಾರೆ. ಟಿವಿ ಅವರೇ ಮೆಸೇಜ್ ಹಾಕಿದ್ರಾ? ಶಾರ್ಟ್ ವಿಡಿಯೋ ಇದ್ದರೆ ಲಾಂಗ್ ವಿಡಿಯೋ ಇದ್ರೂ ನೋಡ್ತೀನಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಬಂದೆ ನಾನೀಗ. ಜೆ ಎನ್ ಎಸ್ ಅವರು ಸಪೋರ್ಟ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜೆ ಎನ್ ಎಸ್ ಅವರೇ. ಥ್ಯಾಂಕ್ ಯು ಜೆ ಎನ್ ಎಸ್ ಅವರೇ. ಊಟ ಇನ್ನೂ ಇಲ್ಲ ಸಿಸ್. ಹೌದಾ? ನಂದು ಕೂಡ ಆಗಿಲ್ಲ, ಇನ್ನು ಆಗಬೇಕು. ಮಕ್ಕಳದ್ದೆಲ್ಲ ಆಯಿತು, ನಂದು ಇನ್ನೂ ಆಗಬೇಕು ಊಟ. ಫಿಶ್ ಸಾರು ಮಾಡಿದ್ದೀನಿ ಮತ್ತು ಫಿಶ್ ಫ್ರೈ ಮಾಡಿದ್ದೀನಿ. ಹಾಕ್ತೀನಿ. ಓಕೆ ನೋಡ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಅವ್ರದ್ದು ನನಗೆ ಒಂದು ಹೆಲ್ಪ್ ಮಾಡ್ತೀರಾ ಟಿ ವಿ ಅವರೇ? ಬೋನಸಿಸ್ ಇದ್ದಾರಲ್ವಾ ಆಲ್ ಇನ್ ಒನ್, ಅವರಿಗೆ ನನ್ನ ಮೆಸೇಜ್ ಶೋ ಆಗ್ತಿಲ್ಲ. ನಾನು ಎಷ್ಟೋ ಸರಿ ಬಂದು ವಾಪಸ್ ಹೋದೆ. ಮೆಸೇಜ್ ಹಾಕಿದ್ರು, ಅವರಿಗೆ ಕಾಣ್ತಾ ಇಲ್ಲ. ಅವರು ನನಗೆ ಬ್ಲೂ ಹಾಕ್ಲಿಕ್ಕೆ ಅಂತ ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ. ಅವರು ಬ್ಲೂ ಕೊಟ್ಟಿಲ್ಲ ನನಗೆ. ಅವರಿಗೆ ಎಷ್ಟೋ ಸಲ ಬಂದು ಹೋದೆ. ಅವರಿಗೆ ಸ್ವಲ್ಪ ಇದು ಅವ್ರದ್ದು ಲೈವ್ಗೆ ಹೋದ್ಮೇಲೆ ನನಗೆ ಸ್ವಲ್ಪ ಬ್ಲೂ ಕೊಡಲಿಕ್ಕೆ ಹೇಳಿ ಆಯಿತಾ. ಅವ್ರು ನೋಡಲಿಲ್ಲ ನನ್ನ ಮೆಸೇಜನ್ನು ವಿಡಿಯೋದಲ್ಲಿ. ಅವ್ರಿಗೆ ಶೋ ಆಗ್ತಿಲ್ಲ ನನ್ನ ಮೆಸೇಜ್. ಹೌದು, ತುಂಬ ಸರ್ತಿ ಬಂದಿದ್ದೇನೆ ನಾನು. ಇವತ್ತು ಬೆಳಿಗ್ಗೆ ಕೂಡ ಹೋಗಿದ್ದೆ, ಲೈಕ್ ಕೊಟ್ಟು ಬಂದೆ ವಾಪಸ್. ನಿನ್ನೆ ಕೂಡ ಹೋಗಿದ್ದೆ, ನಿನ್ನೆ ಮಧ್ಯಾಹ್ನ ಕೂಡ ಹೋಗಿದ್ದೇನೆ. ಬೆಳಿಗ್ಗೆ ಮೆಸೇಜ್ ಹಾಕಿದ್ದೀನಿ, ಅವ್ರು ನೋಡಿಲ್ಲ. ಶೋನೇ ಆಗ್ತಿಲ್ಲ.
ಥ್ಯಾಂಕ್ ಯು ಟಿ ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದು 10 ನಿಮಿಷ ಇದ್ದೀನಿ ಆಯಿತಾ, 10 ನಿಮಿಷ ಇದ್ದೀನಿ, ಮತ್ತೆ ಹೋಗ್ತೀನಿ 10 ನಿಮಿಷ. ಮೈ ಬೇಬಿ ಬ್ಲಾಗ್ಸ್ ಯಾರು ಬಂದ್ರ ಯಾರಾದರೂ? ಥ್ಯಾಂಕ್ ಯು ಜಿ ಎನ್ ಎಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಜಿ ಎನ್ ಎಸ್ ಅವರೇ ಥ್ಯಾಂಕ್ ಯು, ಟಿ ವಿ ಅವರೇ ಥ್ಯಾಂಕ್ ಯು ಸೋ ಮಚ್. ಒಂದು 10 ನಿಮಿಷ ಇದ್ದೀನಿ ಅಷ್ಟೇ, ಹೋಗ್ತೀನಿ ಮತ್ತೆ ನಾನು. ಕೆಲಸ ಉಂಟು, ಕೆಲಸ ಮಾಡಿ ಬರ್ತೀನಿ ಸರ್. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಬಾಯ್. ಟೈಮ್ ಆಯಿತಾ?
ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೈಶು 4 ಗಂಟೆಗೆ ನಿಮಗೆ ಭೇಟಿ ಆಗ್ತೀನಿ. ಇನ್ನು 4 ಗಂಟೆಗೆ. ಥ್ಯಾಂಕ್ ಯು ಸೋ ಮಚ್. ಫೋರ್ ಮೆಂಬರ್ಸ್ ಇದ್ದಾರೆ ಈಗ ನೋಡಿ. ಹಾಗೆ ಯಾರು ಇರಲಿಲ್ಲ, ನಾನು ಇಟ್ಟು ಹೋಗಿದ್ದು. ಈಗ ಜೇನಸ್ ಅವರು, ಟಿ ವಿ ಅವರು ಮತ್ತು ಯಾರೋ ಬಂದರು. ವೈಶು ಬಾಯ್ ಸಿಸ್, ಬಾಯ್, ಟೇಕ್ ಕೇರ್, ಬಾಯ್ ಅಕ್ಕ, ಊಟ ಮಾಡಿ. ಓಕೆ ಬಾಯ್. ಲೋಣಿಬಾ ಅವರು ಬಂದರು. ಜೇನಸ್ ಕ್ರಿಯೇಟಿವ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಲೋಣಿಬಾ ಬಂದರು ನೋಡಿ. ಜೇನಸ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಲೋಣಿಬಾ ರೈ ಅವರು ಲೈಕ್ ಡನ್ ಮಾಡಿದ್ರು. ಅವರು ನೈಸ್ ಅಂತಿದ್ದಾರೆ ಲೋಣಿಬಾ ಅವರು. ಥ್ಯಾಂಕ್ ಯು. ಓಕೆ ಸಿಸ್ ಕೊಡ್ತೀನಿ ಅಂತಿದ್ದಾರೆ ಜೇನಸ್ ಬ್ರದರ್. ಲೋಣಿಬಾ ರೈಸ್ ಇಸ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಲೋಣಿಬಾ ರೈ ಡನ್ ಪ್ಲೀಸ್ ಚೆಕ್ ಇಟ್, ಚೆಕ್ ಮಾಡಿ. ಓಕೆ ಎಲ್ರಿಗೂ ಬಾಯ್ ಬಾಯ್. ಬಾಯ್ ಬಾಯ್ ಎಲ್ರಿಗೂ, ಬಾಯ್ ಬಾಯ್. ಲೋಣಿಬಾ ಅವರೇ ಬಂತ ನೋಡಿ. ಬಾಯ್ 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 ಬಾಯ್.